ನೆರೆದಿರುವ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ರಾಷ್ಟ್ರದ ಅತೀ ದೊಡ್ಡ ಆಸ್ತಿ ಎಂದರೆ ಅದು ಸೈನಿಕ ಶಕ್ತಿ. ಒಬ್ಬ ಸೈನಿಕನಿಗೆ ತನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ದೇಶದ ರಕ್ಷಣೆ ಅತಿ ಮಹತ್ವದ್ದಾಗಿರುತ್ತದೆ. ದೇಶದ ಗಡಿಗಳಲ್ಲಿ ಹಗಲಿರುಳು ಕಾರ್ಯನಿರ್ವಹಿಸುತ್ತಿರುವ ಸೈನಿಕರ ದೇಶಪ್ರೇಮದ ಫಲವಾಗಿ ನಾವಿಂದು ಗಡಿಯೊಳಗೆ ಸುಖ ಸಂತೋಷದಿಂದ ಬದುಕಲು ಸಾಧ್ಯವಾಗಿದೆ. ದೇಶದ ಐಕ್ಯತೆ ಸಮಗ್ರತೆ ಕಾಪಾಡುವ ನಿಟ್ಟಿನಲ್ಲಿ ಸೈನಿಕರ ಕಾರ್ಯ ಬಹಳ ಅಮೋಘವಾದುದಾಗಿದೆ. ಶಿಕ್ಷಣದ ಜೊತೆಯಲ್ಲಿ ವಿದ್ಯಾರ್ಥಿ ಸಮೂಹದಲ್ಲಿ ನಿಸ್ವಾರ್ಥ ಶ್ರದ್ಧಾಪೂರ್ಣ ರಾಷ್ಟ್ರ ಸೇವೆ ಮತ್ತು ರಾಷ್ಟ್ರ ನಿರ್ಮಾಣದ ಚೈತನ್ಯವನ್ನು ಉದ್ದೀಪನಗೊಳಿಸುವುದು ವಿವೇಕಾನಂದ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಟ್ಟಕಡೆಯ ಧ್ಯೇಯವಾಗಿದೆ. ರಾಷ್ಟ್ರ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿರಿಸುವ ಸೈನಿಕರನ್ನು ಗೌರವಿಸುವ ಕಾರ್ಯಕ್ರಮ ಉಳಿದೆಲ್ಲ ಕಾರ್ಯಕ್ರಮಗಳಿಗಿಂತ ಬಹಳ ಪ್ರಾಧಾನ್ಯತೆಯುಳ್ಳದ್ದಾಗಿದೆ. ಹಾಗಾಗಿಯೇ ನಮ್ಮ ಸಂಸ್ಥೆಯ ಶಿಕ್ಷಣ ಪರಿಕಲ್ಪನೆಯಲ್ಲಿ ಶತಶತಮಾನಗಳು ಕಳೆದರೂ ಭಾರತದ ಸೇವೆಯ ಅತ್ಯದ್ಭುತ ವಿಜಯವಾದ ಕಾರ್ಗಿಲ್ ವಿಜಯವನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲವಾಗಿರುವುದರಿಂದ ಕಾರ್ಗಿಲ್ ವಿಜಯದ 25ನೇ ವರ್ಷದ ನೆನಪಿನಲ್ಲಿರುವ ಈ ಸಂದರ್ಭದಲ್ಲಿ ವೀರ ಯೋಧರನ್ನು ಮತ್ತು ಭಾರತ ಸೇನೆಯ ನಿಸ್ವಾರ್ಥ ಸೇವೆಯನ್ನು ನೆನಪಿಸುವ ಕಾರ್ಯಕ್ರಮವೇ ಕಾರ್ಗಿಲ್ ವಿಜಯ ಯೋಧ ನಮನ. ಇದೀಗ ಕಾರ್ಯಕ್ರಮದ ಔಚಿತ್ಯಕ್ಕೆ ಪೂರಕವಾಗಿ ಸೇನೆಯ ಸೇವೆಯು ನಮ್ಮ ಮನೋಕಲ್ಪನೆಗೆ ಕಲ್ಪಿತವಾಗುವ ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಿದ್ಧಗೊಳಿಸಿದ ಸಾಕ್ಷ್ಯಚಿತ್ರವನ್ನು ಎಲೆಕ್ಟ್ರಾನಿಕ್ ಪರದೆಯ ಮೇಲೆ ನಾವೆಲ್ಲರೂ ಸಾಕ್ಷೀಕರಿಸೋಣ. ಸಾಕ್ಷ್ಯಚಿತ್ರದ ಕೊನೆಯಲ್ಲಿ ಭಾರತಕ್ಕಾಗಿ ತಮ್ಮ ಪ್ರಾಣ ಮುಡಿಪಾಗಿರಿಸಿದ ಆತ್ಮ ಯೋಧರ ಗೌರವಾರ್ಥವಾಗಿ ರಾಷ್ಟ್ರಗೀತೆ ಮೊಳಗಲಿದೆ. ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೂಣರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಆಂಗ್ಲರು ಸೇರಿದಂತೆ ಸಾವಿರಾರು ವರ್ಷ ಭಾರತದ ಸಂಪತ್ತನ್ನು ತಮ್ಮದಾಗಿಸಿಕೊಂಡ ಪರಕೀಯರ ದಾಳಿ ಭಾರತದ ಅಭಿವೃದ್ಧಿಯನ್ನ ನಿಧಾನಗೊಳಿಸಿದ್ದು ಸತ್ಯ. ಹಿಂದೂಸ್ತಾನವು ಸಂಪತ್ತು ಸಂಪನ್ಮೂಲಗಳಿಂದ ಕೂಡಿದ ಒಂದು ರಾಷ್ಟ್ರ. ಹಾಗೆಯೇ ಇದರ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದಾಗಿ ವಿದೇಶಿ ಶಕ್ತಿಗಳ ಆಕ್ರಮಣಕ್ಕೆ ಗುರಿಯಾಯಿತು. ಪರಿಣಾಮವಾಗಿ ಹಿಂದೂಸ್ತಾನವು ರಾಜಕೀಯವಾಗಿ ಇಬ್ಬಾಗವಾಗಿ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ದೇಶಗಳಾದವು. ಈ ವಿಭಜನೆಯು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಧಾರ್ಮಿಕ ಉದ್ವಿಗ್ನತೆಗೆ ಕಾರಣವಾಯಿತು. ಪಾಕ್ ವಿಭಜನೆಯ ನಂತರ ಒಂದಲ್ಲ ಒಂದು ಕಾರಣಕ್ಕೆ ಭಾರತದ ಮೇಲೆ ಆಕ್ರಮಣ ಮಾಡುತ್ತಲೇ ಬಂದ ಪಾಕಿಸ್ತಾನಕ್ಕೆ ಕಾಶ್ಮೀರ ಬೇಕೇ ಬೇಕು. ಆವಾಗಲೇ ಕಾಶ್ಮೀರದ ಒಂದಷ್ಟು ಭೂಭಾಗವನ್ನ ಕಬಳಿಸಲು ಪ್ರಯತ್ನಿಸುತ್ತಿದ್ದ ಪಾಕಿಸ್ತಾನಕ್ಕೆ ಅದರಿಂದ ಮುಂದೆ ಬರಲು ಸಾಧ್ಯವಾಗಲಿಲ್ಲ. ಹಿಂದೆ ಮಾಡಿದ್ದ ಯುದ್ಧಗಳಲ್ಲಿ ಭಾರತವನ್ನು ಮಣಿಸಲು ಸಾಧ್ಯವೂ ಆಗಿರಲಿಲ್ಲ. 1971ರ 16ನೇ ಅಕ್ಟೋಬರ್ ಬಾಂಗ್ಲಾ ಯುದ್ಧದಲ್ಲಿ 93,000 ಸೈನಿಕರೊಂದಿಗೆ ಪಾಕಿಸ್ತಾನವನ್ನ ಮಂಡಿಯೂರಿ ಸೋಲೊಪ್ಪಿಕೊಳ್ಳುವುದರ ಜೊತೆಗೆ ತನ್ನ ಅಧಿಪತ್ಯದಲ್ಲಿದ್ದ ಅರ್ಧದಷ್ಟು ಭೂಭಾಗವನ್ನು ಕಳೆದುಕೊಂಡಿದ್ದೂ ಅಲ್ಲದೆ ಭಾರತದ ಜೊತೆ ನೇರವಾಗಿ ಯುದ್ಧ ಮಾಡುವ ಸಾಮರ್ಥ್ಯವನ್ನೂ ಕಳೆದುಕೊಂಡಿತು. ಅಲ್ಲಿಂದ ಶುರುವಾಯಿತು ಶ್ಯಾಡೋ ವಾರ್. ಇದು 1983ರಲ್ಲಿ ನಡೆದ ಸಿಯಾಚಿನ್ ಗ್ಲೇಷಿಯರ್ ಕದನದಲ್ಲಿ ಜಗಜ್ಜಾಹೀರಾಯಿತು. ಕಾಶ್ಮೀರ ಮತ್ತು ಲಡಾಖ್ ನಡುವೆ ಸಂಪರ್ಕವನ್ನ ಕಡಿದು ಸಿಯಾಚಿನ್ ಗ್ಲೇಷಿಯರ್ ಪ್ರದೇಶದಿಂದ ಭಾರತದ ಪಡೆಗಳು ಕಾಲು ಕೀಳುವಂತೆ ಮಾಡುವ ಗುರಿಯನ್ನ ಪಾಕಿಸ್ತಾನವು ಹೊಂದಿತ್ತು. ಹಾಗೂ ಹೀಗೆ ಮಾಡುವುದರಿಂದ ಅತ್ಯಂತ ಕ್ಲಿಷ್ಟವಾಗಿರುವಂತಹ ಕಾಶ್ಮೀರ ವಿವಾದ ಬಗೆಹರಿಸುವ ಮಾತುಕತೆಗೆ ಭಾರತದ ಮೇಲೆ ಒತ್ತಡ ಹೇರುವ ತಂತ್ರವನ್ನೂ ಅದು ರೂಪಿಸಿತ್ತು. ಆದರೆ ಈ ಸಂಚನ್ನ ಆಪರೇಷನ್ ಮೇಘದೂತ್ ಮೂಲಕ ಭಾರತೀಯ ಸೇನೆ ವಿಫಲಗೊಳಿಸಿತು. ಸಿಯಾಚಿನ್ನಲ್ಲಿ ಮುಖಭಂಗವಾದಾಗ ಜನರಲ್ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಬ್ರಿಗೇಡಿಯರ್ ಆಗಿದ್ದ. ಹೀನಾಯ ಸೋಲನ್ನ ಸಹಿಸಲಾರದ ಅವನು 1998ರಲ್ಲಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥನಾದಾಗ ಭಾರತವನ್ನ ಸದೆಬಡಿಯಲು ಸಂಚು ರೂಪಿಸಿದನು. ಆ ಪ್ರಕಾರ ಬಾಂಗ್ಲಾದೇಶವನ್ನ ಪಾಕಿಸ್ತಾನ ಕಳೆದುಕೊಂಡ ರೀತಿಯಲ್ಲಿಯೇ ಭಾರತವು ಲಡಾಖನ್ನ ಕಳೆದುಕೊಂಡು ಕೊನೆಗೆ ಕಾಶ್ಮೀರವನ್ನೇ ಕಳೆದುಕೊಳ್ಳಬೇಕೆಂದು ಅವನ ಕನಸಾಗಿತ್ತು. ತನ್ನ ಕನಸನ್ನ ನನಸಾಗಿಸಲು
ಆಗಿನ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ನವಾಜ್ ಶರೀಫಿಗೆ ತಿಳಿಸದೆಯೇ ಆಪರೇಷನ್ ಬದ್ರ್ ಕೈಗೊಳ್ಳಲು ತೀರ್ಮಾನಿಸಿದನು. ಇದಕ್ಕಾಗಿ 1998-99ರಲ್ಲಿ ಪಾಕಿಸ್ತಾನದ ಸೇನೆಯ ಕೆಲವು ಶಕ್ತಿಗಳು, ಪಾಕಿಸ್ತಾನಿ ಪಡೆಗಳು ಹಾಗೂ ಅರೆ ಸೇನಾ ಪಡೆಗಳಿಗೆ ಗೌಪ್ಯ ತರಬೇತಿಯನ್ನೂ ನೀಡಲಾಯಿತು. ಇನ್ನೊಂದೆಡೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸೌಹಾರ್ದತೆಯನ್ನು ಹೆಚ್ಚಿಸುವ ಸಲುವಾಗಿ ಭಾರತದ ಅಂದಿನ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವರು 1999ರ ಫೆಬ್ರವರಿ 19ರಂದು ದೆಹಲಿಯಿಂದ ಲಾಹೋರ್ ಕಡೆಗೆ ಬಸ್ ಸಂಚಾರ ಶುರು ಮಾಡಿದರು. ಪಾಕಿಸ್ತಾನದ ಸೇನೆಯ ಕುತಂತ್ರವನ್ನರಿಯದಂತಹ ಪ್ರಧಾನಿ ನವಾಜ್ ಶರೀಫ್ ಅವರಿಗೆ ಅದ್ಧೂರಿ ಸ್ವಾಗತ ನೀಡಿದರು ಹಾಗೂ 1999ರ ಫೆಬ್ರವರಿ 21ರಂದು ಲಾಹೋರ್ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದರು. ಶಾಂತಿಯ ಸಂದೇಶವನ್ನು ಪಾಕಿಸ್ತಾನದಲ್ಲಿ ಸಾರಿ ಭಾರತಕ್ಕೆ ವಾಪಸ್ಸಾಗುತ್ತಿದ್ದಂತೆಯೇ ಪಾಕ್ ಪಡೆಗಳು ಕಾರ್ಗಿಲ್ ಜಿಲ್ಲೆಯ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಸುಮಾರು 150 ಕಿಲೋಮೀಟರ್ಗಳಷ್ಟು ಮುಂದೆ ಹರಡಿಕೊಂಡಿದ್ದರು. ಒಳನುಸುಳುತ್ತಿದ್ದಂತೆಯೇ ಭಾರತೀಯ ಪೋಸ್ಟ್ಗಳನ್ನು ಅತಿಕ್ರಮಿಸಿ ಬಂಕರ್ಗಳನ್ನು ವಶಪಡಿಸಿಕೊಂಡಿತು. ಇದನ್ನು ಗಮನಿಸಿದಂತಹ ಕುರಿಗಾಹಿ ಸಮುದಾಯದ ತಾಶಿ ನಂಗ್ಯಾಲ್ ತಡ ಮಾಡದೆ ಹತ್ತಿರದ ಭಾರತೀಯ ಸೇನಾಪಡೆಗೆ ತಿಳಿಸಿದನು. ನುಸುಳಿದವರು ಉಗ್ರಗಾಮಿಗಳೆಂದು ತಿಳಿದು ರೆಜಿಮೆಂಟ್ ಕ್ಯಾಪ್ಟನ್ ಸೌರಭ್ ಖಾಲಿಯಾ ಹಾಗೂ ಇತರೆ 5 ಮಂದಿ ಸೈನಿಕರು ಕಕ್ಸರ್ ಎಂಬಲ್ಲಿ ಗಸ್ತು ತಿರುಗುವ ಸಂದರ್ಭದಲ್ಲಿ ಪಾಕಿಸ್ತಾನಿ ಪಡೆಗೆ 1999ರ ಮೇ 15ರಂದು ಸೆರೆಯಾದರು. 22 ದಿನಗಳವರೆಗೆ ಪಾಕಿಸ್ತಾನಿ ಸೈನ್ಯವು ಸೆರೆಯಾಳುಗಳಿಗೆ ಅತ್ಯಂತ ಕ್ರೂರ ಚಿತ್ರಹಿಂಸೆ ನೀಡಿದ್ದರ ಪರಿಣಾಮವಾಗಿ ವೀರಮರಣವನ್ನಪ್ಪಿದರು. ಅವರ ಮೃತ ಶರೀರಗಳನ್ನು ಜೂನ್ 9ರಂದು ಭಾರತಕ್ಕೆ ಕಳುಹಿಸಿದರು. ಆಕ್ರಮಣಕಾರರು ಉಗ್ರಗಾಮಿಗಳಲ್ಲದೆ ಸಂಪೂರ್ಣ ಪಾಕಿಸ್ತಾನದ ಸೈನಿಕರೆಂದು ತಿಳಿದ ಭಾರತ ಪ್ರತ್ಯುತ್ತರ ನೀಡಲು ನಿರ್ಧರಿಸಿತು. ಬಳಿಕ ಶುರುವಾದದ್ದೇ ಆಪರೇಷನ್ ವಿಜಯ್. ಎರಡೂ ದೇಶಗಳ ಗಡಿಯಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಯುದ್ಧ ನಡೆಯದಂತೆ ಶಿಮ್ಲಾ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದರೂ ಕೂಡ ಯುದ್ಧ ಪ್ರಾರಂಭವಾಯಿತು. ಪಾಕಿಸ್ತಾನವನ್ನ ಮಟ್ಟ ಹಾಕಲು ಭಾರತ ಸರ್ಕಾರ ಮೇ 26ರಂದು 20,000 ಸೈನಿಕರುಗಳನ್ನು ಸಜ್ಜುಗೊಳಿಸಿತು ಹಾಗೂ ಸೇನೆಗೆ ಬಲ ತುಂಬುವಲ್ಲಿ ಬೊಫೋರ್ಸ್ ಫಿರಂಗಿಗಳು, ವಾಯುಪಡೆಯ MiG-21, MiG-27, MiG-29, ಮಿರಾಜ್ 2000 ಯುದ್ಧ ವಿಮಾನಗಳು ಸೇರಿಕೊಂಡವು. ಹೀಗೆ ಭಾರತೀಯ ವಾಯುಪಡೆಯು ಭಾರತೀಯ ಸೇನೆಯೊಂದಿಗೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನ ಸೇನೆ ಮತ್ತು ಅರೆ ಸೇನಾ ಪಡೆಗಳನ್ನು ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಖಾಲಿಯಾದ ಭಾರತೀಯ ಸ್ಥಾನಗಳಿಂದ ಹೊರಹಾಕಿತು. ಇದನ್ನು ಆಪರೇಷನ್ ಸಫೇದ್ ಸಾಗರ್ ಎಂದು ಹೆಸರಿಸಲಾಯಿತು. ಜೂನ್ ತಿಂಗಳ ಮೊದಲ ವಾರದಲ್ಲಿ ಪಾಕಿಸ್ತಾನ ಸೇನೆಯು ಭಾರತದ ರಾಷ್ಟ್ರೀಯ ಹೆದ್ದಾರಿ 1 ಲಡಾಖ್ ಮತ್ತು ಕಾಶ್ಮೀರದಲ್ಲಿ ಶೆಲ್ ದಾಳಿ ಪ್ರಾರಂಭಿಸಿದಾಗ ಪ್ರತ್ಯುತ್ತರವಾಗಿ ಭಾರತವು 3 ಪಾಕಿಸ್ತಾನಿ ಸೈನಿಕರಿಂದ ವಶಪಡಿಸಿಕೊಂಡಂತಹ ದಾಖಲೆಗಳನ್ನು ಬಿಡುಗಡೆ ಮಾಡಿ ಸಂಘರ್ಷದಲ್ಲಿ ಪಾಕಿಸ್ತಾನದ ಪಾಲ್ಗೊಳ್ಳುವಿಕೆಯನ್ನ ಅಧಿಕೃತವಾಗಿ ಸೂಚಿಸಿತ್ತಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ತೋರಿಸಿತು. ಯುದ್ಧವು ಮತ್ತಷ್ಟು ತೀವ್ರಗತಿಯನ್ನ ಪಡೆಯುತ್ತಿದ್ದಂತೆ ತೈಲ ಮತ್ತು ಇಂಧನ ಪೂರೈಕೆಯನ್ನ ನಿಲ್ಲಿಸಲು ಪಾಕಿಸ್ತಾನದ ಬಂದರುಗಳನ್ನು ನಿರ್ಬಂಧಿಸಲಾಯಿತು. ಇದನ್ನು ಭಾರತೀಯ ನೌಕಾಪಡೆಯು ಆಪರೇಷನ್ ತಲ್ವಾರ್ ಎಂದು ಹೆಸರಿಸಿತು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ನವಾಜ್ ಶರೀಫ್ ಅಮೆರಿಕಾದ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಅವರೊಂದಿಗೆ ಮಾತುಕತೆ ನಡೆಸಿ ಸಹಾಯ ಹಸ್ತ ಚಾಚಿದರು. ಆದರೆ ಪಾಕಿಸ್ತಾನದ ಸೇನೆಗೆ ಗಡಿ ನಿಯಂತ್ರಣ ರೇಖೆಯಿಂದ ಹೊರಹೋದರಷ್ಟೇ ಅಮೆರಿಕಾದ ಮಧ್ಯಸ್ಥಿಗೆ ಸಾಧ್ಯವೆಂದು ತಿಳಿಯಿತು. ಮುಂದೆ ಜುಲೈ 7ರಂದು ಭಾರತೀಯ ಪಡೆ .4875 ಪುನಃ ವಶಪಡಿಸುವ ಸಂದರ್ಭದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರವರು ವೀರ ಮರಣವನ್ನಪ್ಪಿದರು. ಹೀಗೆ ಜುಲೈ 11ರಂದು ಪಾಕಿಸ್ತಾನಿ ಪಡೆಗಳು ಗಡಿ ನಿಯಂತ್ರಣ ಪ್ರದೇಶದಿಂದ ಬೇರ್ಪಟ್ಟಿತು ಮತ್ತು ಬಟಾಲಿಕ್ನಲ್ಲಿ ಭಾರತವು ಪ್ರಮುಖ ಶಿಖರಗಳನ್ನು ವಶಪಡಿಸಿತು. ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಆಪರೇಷನ್ ವಿಜಯ್ ಯಶಸ್ವಿಯಾಯಿತೆಂದು ಜುಲೈ 14ರಂದು ಘೋಷಿಸಿದರು. ಈ ರೀತಿಯಾಗಿ ಕಾರ್ಗಿಲ್ ಯುದ್ಧವು ಜುಲೈ 26ರಂದು ಕೊನೆಗೊಳ್ಳುತ್ತದೆ ಮತ್ತು ಭಾರತೀಯ ಸೇನೆಯು ಪಾಕಿಸ್ತಾನದ ಎಲ್ಲಾ ಸೇನಾಪಡೆಗಳನ್ನು ಸಂಪೂರ್ಣವಾಗಿ ಹಿಂಪಡೆದಿರುವುದಾಗಿ ಅಧಿಕೃತವಾಗಿ ಘೋಷಿಸಿತು. ಪಾಕಿಸ್ತಾನಕ್ಕೆ ಸೋಲುಣಿಸಿ ವಿಜಯದ ಪತಾಕೆ ಹಾರಿಸಿದ ಭಾರತ ಸುಮಾರು 3 ತಿಂಗಳ ಕಾಲ ಸತತ ಹೋರಾಡಿತು ಹಾಗೂ 527 ಭಾರತದ ವೀರ ಪುತ್ರರನ್ನ ಕಳೆದುಕೊಂಡಿತು.
ಈ ಯೋಧರ ನೆನಪಿಗಾಗಿ ಭಾರತೀಯ ಸೇನೆ ಕಾರ್ಗಿಲ್ ಜಿಲ್ಲೆಯ ದ್ರಾಸ್ ಪಟ್ಟಣದಲ್ಲಿ ಸ್ಮಾರಕವನ್ನ ನಿರ್ಮಿಸಿದೆ. ಸ್ಮಾರಕದ ಗೋಡೆಗಳನ್ನ ಗುಲಾಬಿ ಬಣ್ಣದ ಕಲ್ಲುಗಳಿಂದ ಕಟ್ಟಲಾಗಿದೆ. ಇದು ಹಿತ್ತಾಳೆ ತಟ್ಟೆ ಹೊಂದಿದ್ದು, ಇದರಲ್ಲಿ ಆಪರೇಷನ್ ವಿಜಯ್ ಸಂದರ್ಭದಲ್ಲಿ ಹುತಾತ್ಮರಾದ ಯೋಧರ ಹೆಸರುಗಳನ್ನ ಕೆತ್ತಲಾಗಿದೆ. ಇದೇ ಜುಲೈ 26ಕ್ಕೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆ ಹಾರಿಸಿ 25 ವರ್ಷ ತುಂಬುತ್ತದೆ. ಹುತಾತ್ಮರಾದ ಸೈನಿಕರನ್ನ ಸ್ಮರಿಸಲು ದೇಶವು ಪ್ರತಿ ವರ್ಷ ಆ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸುತ್ತದೆ. ಕಾರ್ಗಿಲ್ ಹೋರಾಟದಲ್ಲಿ ಶೌರ್ಯ ಪರಾಕ್ರಮವನ್ನ ತೋರಿದ ಯೋಧರಿಗೆ ನಮ್ಮ ನಮನಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಡಾಕ್ಟರ್ KM ಕೃಷ್ಣ ಭಟ್, ಕಾರ್ಯದರ್ಶಿಗಳು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಹಾಗೂ ಪ್ರಧಾನ ಅಭ್ಯಾಗತರಾಗಿ ಶ್ರೀ ಎಂ ವೆಂಕಟೇಶ್ ಹಾಗೂ ಶ್ರೀಮತಿ ಅನುರಾಧಾ ವೆಂಕಟೇಶ್, ಶೌರ್ಯ ಚಕ್ರ ಪುರಸ್ಕೃತ ಹುತಾತ್ಮ ಯೋಧ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪೋಷಕರು, ಹಾಗೆಯೇ ಪ್ರಧಾನ ವಕ್ತಾರರಾಗಿ ಶ್ರೀಕಾಂತ್ ಶೆಟ್ಟಿ, ಖ್ಯಾತ ವಾಗ್ಮಿಗಳು, ಕಾರ್ಕಳ. ಅದೇ ರೀತಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಪಿ, ಇವರೆಲ್ಲರನ್ನ ಪ್ರಾಂಶುಪಾಲರು ವೇದಿಕೆಯತ್ತ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಾರತ ಸೇನೆಗಾಗಿ ಸೇವೆಗೈದು ಕೋಟಿ ಕೋಟಿ ಭಾರತೀಯರ ಮನಪಟಲದಲ್ಲಿ ಚಿರಸ್ಥಾಯಿಯಾಗಿರುವ ಯೋಧರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಗೈಯುತ್ತಾ ದೇಶ ಸೇವೆಗಾಗಿ ಅಮರರಾದ ಶೌರ್ಯ ಚಕ್ರ ಪುರಸ್ಕೃತ ಯೋಧ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಭಾವಚಿತ್ರವನ್ನೂ ಇರಿಸಲಾಗಿ ಅವರನ್ನು ಪುಷ್ಪಾರ್ಚನೆಯ ಮೂಲಕ ಗೌರವಿಸಲಾಗುತ್ತಿದೆ. ಜೊತೆಗೆ ಸಂಸ್ಥೆಯ ಸಂಪ್ರದಾಯದಂತೆ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ನಮನವನ್ನು ಗೈದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ರಮದ ಮೊದಲಿಗೆ ಪ್ರಾರ್ಥನೆ, ವಿಘ್ನ ವಿನಾಶಕನಾದ ಗಣಪತಿಯ ಸ್ತುತಿ ನಮ್ಮ ವಿದ್ಯಾರ್ಥಿನಿಯರಿಂದ. ರಿಗರಿ ನೀಪ ಸಾಗರಿ ಪದ ಪಮ ಪಮ ಗಮಗರಿ ಸರಿ ಸನಿ ಸನಿ ಪದನಿ ಸಾ ಶಕ್ತಿ ಸಹಿತ ಗಣಪತಿಂ ಶಂಕರಾದಿ ಸೇವಿತಂ ವಿರಕ್ತ ಸಕಲ ಮುನಿವರ ಸುರರಾಜ ವಿನುತ ಗುರುಗುಹಂ
भक्ताळिपोषकं भवसुतं विनायकं भुक्तिमुक्तिप्रदमुषिताङ्गं रक्तपादम्बुज भावयामि भक्तिमुक्तिप्रदमुषिताङ्गं रक्तपादम्बुज भावयामि शक्तिसहितगणपतिं शङ्करादिसेवितं शङ्करादिसेवितं शङ्करादिसेवितम् ಮುಂದೆ ಸಭಾಂಗಣದಲ್ಲಿ ಸಮಾಗಮಗೊಂಡ ಅತಿಥಿ ಅಭ್ಯಾಗತರನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಬೇಕಾಗಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರ ಪಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಾರ್ಗಿಲ್ ವಿಜಯ ದಿವಸದ ಈ ಒಂದು ಸನ್ನಿವೇಶದಲ್ಲಿ ಈ ಸಭಾಂಗಣದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೆ ಹಾಗೂ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ಕಾರ್ಗಿಲ್ ವಿಜಯದ ನಂತರ ಪ್ರತಿ ವರ್ಷವೂ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತೇವೆ. ಈ ವರ್ಷ ವಿಶೇಷವಾಗಿ ಪಾಕಿಸ್ತಾನದ ಯೋಧರನ್ನು, ಪಾಕಿಸ್ತಾನದ ಸೈನಿಕರನ್ನು, ಉಗ್ರಗಾಮಿಗಳನ್ನು ಹೊಡೆದುರುಳಿಸಿದಂತಹ 25ನೇ ವರ್ಷ. ಈ ಸಂದರ್ಭವನ್ನು ಇನ್ನೊಂದಿಷ್ಟು ಹೆಚ್ಚು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕನ್ನುವಂಥ ಒಂದು ಸಂಕಲ್ಪಕ್ಕೆ ಬಂದಾಗ ನಮಗೆ ಎರಡು ರೀತಿಯ ಆಲೋಚನೆಗಳು ಬಂದವು. ನಮ್ಮೊಂದಷ್ಟು ಪಾಲಕರು ಸೈನಿಕರಾಗಿರುವಂಥವರಿದ್ದಾರೆ, ಅಂದರೆ ನಮ್ಮ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಪೈಕಿ ತುಂಬ ಜನ ಸೈನಿಕರಿದ್ದಾರೆ. ಅವರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಆಸೆ ನಮ್ಮ ಮನಸ್ಸಿನೊಳಗೆ ಬಂತು. ಎರಡನೇದು, ವಿದ್ಯಾರ್ಥಿಗಳಿಗೆ ಒಂದು ರಾಷ್ಟ್ರೀಯ ಭಾವವನ್ನು ಜಾಗೃತಗೊಳಿಸುವಂಥ ಒಂದು ಪ್ರಬೋಧನ್ ಇದು ನಡಿಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು. ಜೊತೆಯಲ್ಲಿ ಒಂದು ಸಂದೇಶ ಕೊಡಬಹುದಾದಂಥ ಅತಿಥಿಗಳು ಯಾರನ್ನು ಕರಿಬೋದು ಅನ್ನುವಂಥ ಚರ್ಚೆ ನಡೆದಾಗ ನಮಗೆ ಮೊದಲಿಗೆ ಕಂಡುಕೊಂಡದ್ದು ಶ್ರೀಯುತ ವೆಂಕಟೇಶ್ ದಂಪತಿಗಳು. ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳು ಹೇಳಿ ಕೇಳಿ ಒಂದು ಸಮಾಜದ ಸಂಸ್ಥೆ, ಇದು ಯಾರ್ದೋ ಒಬ್ಬರದಲ್ಲ. ಇಲ್ಲಿರುವಂಥ ಸಮಾಜದಲ್ಲಿರುವಂಥ ಸಮಾನ ಮನಸ್ಕರು ಒಟ್ಟಿಗೆ ಸೇರಿಕೊಂಡು ಒಂದು ಶಿಕ್ಷಣ ಸಂಸ್ಥೆಯಾಗಿ ದೇಶಕ್ಕೆ, ಸಮಾಜಕ್ಕೆ ಯಾವ ಕೊಡುಗೆಯನ್ನು ಕೊಡಬೇಕು ಆ ಸ್ಪಷ್ಟ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಹಿರಿಯರು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಪ್ರಾಯಶಃ ನಾವು ನಡೆಸುವಂಥ ಎಲ್ಲ ಚಟುವಟಿಕೆಗಳು ಕೂಡ ಅದಕ್ಕೆ ಪೂರಕವಾಗಿ ಇರ್ತದೆ. ಅದರಲ್ಲಿ ಯಾವುದೇ ಒಂದಿಷ್ಟು ನಾವು ಕಾಂಪ್ರಮೈಸ್ ಮಾಡಲ್ಲ. ಈ ದೇಶ, ಇಲ್ಲಿನ ಧರ್ಮ, ಇಲ್ಲಿನ ಸಂಸ್ಕೃತಿ ಇದು ನಮ್ಮ ಮೊದಲ ಆದ್ಯತೆ. ಇದು ಬಿಟ್ಟರೆ ಎರಡನೇದು ಇಲ್ಲವೇ ಇಲ್ಲ. ಇದಕ್ಕಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಹಿಂದೆ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದರ ಹಿರಿಯರು ಯಾವತ್ತೂ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಯಾಕೆ ನಾವು ಸಂಸ್ಥೆ ಕಟ್ಟಿದ್ದೇವೆ? ಕೇವಲ ಮಾರ್ಕ್ ತೆಗೆದುಕೊಳ್ಳಿಕ್ಕೋ, ಇನ್ಯಾವುದೋ ವೃತ್ತಿಗೆ ಕಳಿಸ್ಲಿಕ್ಕೋ ಅದು ಒಂದು ಭಾಗ. ಹಣ ಮಾಡಲಿಕ್ಕಂತ ಅಲ್ವೇ ಅಲ್ಲ. ಇನ್ಯಾಕೆ ಹಾಗಾದರೆ? ನಮ್ಮ ಶಿಕ್ಷಣ ಸಂಸ್ಥೆಯ ಒಳಗಡೆ ಯಾರು ಒಂದು ಸಲ ಪಾಸ್ ಆಗ್ತಾರೋ ಅವನು ಕನಿಷ್ಠ ಹೊರಗಡೆ ಬರಬೇಕಾದ್ರೆ ಏನೂ ಇಲ್ಲ ಅಂದರೆ ಒಬ್ಬ ದೇಶಭಕ್ತನಾಗಿ ಹೊರಗಡೆ ಬರ್ತಾನ. ಅವನ ಮನಸ್ಸಿನ ಒಳಗಡೆ ನೇಷನ್ ಫಸ್ಟ್ ಅನ್ನುವಂಥ ಭಾವ ನಿರ್ಮಾಣ ಆಗ್ತದ. ಇದಾದರೆ ನಮ್ಮ ಕೆಲಸ ಮುಗೀತು ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಈ ಉದ್ದೇಶವನ್ನು ಇಟ್ಟುಕೊಂಡೇ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯಲ್ಲಿ ಆಯೋಜನೆ ಮಾಡ್ತೇವೆ. ಅದಕ್ಕೆ ಮುಕುಟಪ್ರಾಯವಾಗಿರುವಂಥದ್ದು ಯಾವತ್ತು ದೇಶ, ಸೈನಿಕರು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮಾಡುವಂಥ ಕಾರ್ಯಕ್ರಮಗಳು. ಕಾರ್ಗಿಲ್ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಯಾಕೆ ವೆಂಕಟೇಶ್ ಅವರು ನಮ್ಮ ಗಮನಕ್ಕೆ ಬಂದರು ಅಂತಂದರೆ, ಪ್ರಾಯಶಃ ಪ್ರಾಂಜಲ್ ಹುತಾತ್ಮನಾದಂಥ ವರ್ಷ ನಾವಿಲ್ಲಿ ಪ್ರತಿ ವರ್ಷ ಒಂದು ಡ್ರೀಮ್ಸ್, ಕನಸುಗಳು ಅಂತ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಾಂಜಲ್ ಹುತಾತ್ಮರಾಗಿದ್ದರು. ಆ ದಿನ ನಾವು ಹೊರಗಡೆ ನಮ್ಮ ಕಾರಿಡಾರ್ನಲ್ಲಿ, ನಮ್ಮ ಎಂಟ್ರೆನ್ಸ್ನಲ್ಲಿ ಪ್ರಾಂಜಲ್ನೊಂದು ದೊಡ್ಡ ಭಾವಚಿತ್ರವನ್ನಿಟ್ಟು ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡುವ ಹಾಗೆ ಒಂದು ಯೋಜನೆ, ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆವತ್ತು ನನಗೆ ಹೀಗೆ ಇವತ್ತಿನಾಗೆ ಪ್ರಸ್ತಾವನೆ ಮಾಡಲಿಕ್ಕೆ ಹೇಳಿದರು. ಭಾಳ ಕಷ್ಟ ಆಯಿತು ನನಗೆ ಅವತ್ತು ಮಾತಾಡಲಿಕ್ಕೆ. ಯಾಕಂದರೆ ವೆಂಕಟೇಶ್ರು
ನಮ್ಮ ಹಳೆಯ ಆತ್ಮೀಯರು, ನಮ್ಮ ಮೈತ್ರಿ ಗುರುಕುಲದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾದವರು. ಅಮ್ಮ ಅನುರಾಧ ಅವರು ಕೂಡ ಗುರುಕುಲದ ಜೊತೆ ಜೋಡ್ಕೊಂಡವರು. ಅವರು ಗುರುಕುಲದಲ್ಲಿ ಮಾತಾಡಬೇಕಾದ್ರೆ ಒಂದು ಸಲ ಮಗನ ಬಗ್ಗೆ ಮಾತಾಡ್ತಾ ಹೇಳಿದರು. ಒಬ್ಬನೇ ಮಗ ಅವರಿಗೆ, ಪ್ರಾಂಜಲ್. ಅವನ ಕನಸು ಅದು ಸೈನ್ಯದಲ್ಲಿ ಕೆಲಸ ಮಾಡಬೇಕು ಅಂತಿದೆ ಅಂತ ಹೇಳಿದರು. ಈ ಕನಸುಗಳು ಕಾರ್ಯಕ್ರಮದ ಪ್ರಸ್ತಾವನೆ ಮಾಡ್ತಿರ್ಬೇಕಾದ್ರೆ ನನಗೆ ಆ ಶಬ್ದ ಬಾಯಿಗೆ ಬಂದುಬಿಡ್ತು. ತುಂಬ ಕಷ್ಟ ಆಯಿತು ಮಾತನಾಡೋದು. ಕಷ್ಟ ಇವತ್ತು ಕಷ್ಟವೇ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಅರ್ಥ ಬರಬೇಕಾದ್ರೆ ಭಾಷಣಗಳಿಗಿಂತ ಹೆಚ್ಚಾಗಿ ಮಾಡಿ ತೋರಿಸಿದವರು ಹೆಚ್ಚು ಸೂಕ್ತ ಅಂತ ನಮಗೆ ಅನಿಸಿತು. ತನ್ನ ಒಬ್ಬನೇ ಮಗನನ್ನು ದೇಶ ಸೇವೆಗೆ ಕಳಿಸಿಕೊಟ್ಟಂಥ ಮಹಾತ್ಮರವರು. ಅವರ ಬಗ್ಗೆ ಮಾತಾಡಲಿಕ್ಕೆ ಶಬ್ದಗಳಿಲ್ಲ. ಅವನು ಹುತಾತ್ಮನಾದಾಗಲೂ ಕೂಡ ಇಡೀ ರಾಜ್ಯದ ಉದ್ದಗಲಗಳಲ್ಲಿ ಓಡಾಡಿ ಜನರಿಗೆ ಒಂದು ಸ್ಫೂರ್ತಿ ತುಂಬುವ ಕೆಲಸ ಮಾಡ್ತಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಪ್ರೇರಣೆ ನಮಗೆ ಯಾವುದು ಬೇಕಾಗಿಲ್ಲ ಅಂತ ನಾನು ಭಾವಿಸೋದು. ತುಂಬ ಜನರ ಜೀವನ, ಹುಟ್ಟುತ್ತೇವೆ, ಒಂದಷ್ಟು ಸಮಯ ಬದುಕ್ತೇವೆ, ಉಸಿರಾಡ್ತೇವೆ, ಊಟ ಮಾಡ್ತೇವೆ, ಮಲಗ್ತೇವೆ, ಒಂದಿನ ಮುಗಿದು ಹೋಗಿಬಿಡ್ತದೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ್ದಾನೆ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಅವನು ಹೇಗೆ ಬದುಕಿದ್ದಾನೆ ಅನ್ನೋ ತಿಳಿದು ಹೇಳುವಂಥದ್ದು ತುಂಬ ಪ್ರಮುಖ ಆಗ್ತದೆ. ಪ್ರಾಯಶಃ ಪ್ರಾಂಜಲ್ ಹುಟ್ಟಿ 4 ವರ್ಷದಲ್ಲಿ ಕಾರ್ಗಿಲ್ ಯುದ್ಧ ಆಗಿತ್ತು. 99ರಲ್ಲಿ ಕಾರ್ಗಿಲ್ ಯುದ್ಧ ಆಗಿತ್ತು. ಅವರು ಬಹುಶಃ 95ರಲ್ಲಿ ಹುಟ್ಟಿದರು. ಕಾರ್ಗಿಲ್ ಯುದ್ಧ ನಡೆಯುವಾಗ ಪ್ರಾಂಜಲ್ಗೆ 4 ವರ್ಷ ವಯಸ್ಸು. ಯಾಕೆ ಪ್ರಾಂಜಲ್ಗೆ ಬಹುಶಃ ಸೈನ್ಯ ಹತ್ತಿರ ಆಯಿತು ಅಂತಂದರೆ, ಮನೆಯಲ್ಲಿ ತಂದೆ ತಾಯಿ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತನಾಡಿರ್ಬೋದು ಅವರ ಮುಂದೆ. ಆ ತಾಯಿ ಅವರಿಗೆ ಶಕ್ತಿ ತುಂಬಿರಬಹುದು. ಈ ಕಾರಣದಿಂದ ಅವರು ಸೈನ್ಯವನ್ನೇ ಔಟ್ ಮಾಡಿಕೊಂಡ್ರು. ಈ ವಾಸ್ ಫೋಕಸ್ಡ್ ಆರ್ಮಿ ಅಂತ ಹೇಳ್ತಾರೆ ಅವರು. ಹೆಚ್ಚು ಮಾತಾಡಲಿಕ್ಕೆ ಕಷ್ಟ. ಆದರೆ ಇವತ್ತು ಅಂಥ ಇಬ್ಬರು ತಂದೆ ತಾಯಿ ಅಂದರು ನಮಗೆಲ್ಲರಿಗೂ ಮಾತಾಪಿತೃ ಸಮಾನರವರು. ಇಡೀ ದೇಶಭಕ್ತರ, ರಾಷ್ಟ್ರಪ್ರೇಮಿಗಳ ಪರವಾಗಿ ಅವರಿಬ್ಬರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀಕಾಂತ್ ಶೆಟ್ಟಿ ಅವರು, ನಮ್ಮ ಕಾರ್ಯಕರ್ತರು, ಅವರು ಸಂಘಟನೆ ಕಾರ್ಯಕರ್ತರು. ವೆಂಕಟೇಶ್ವರ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ಬಿಟ್ಟೆ ನಾನು. ಇಡೀ ದೇಶದ ಅತ್ಯಂತ ದೊಡ್ಡ ಒಂದು ಆಯಿಲ್ ರಿಫೈನರಿ ಕಂಪನಿ, ಮ್ಯಾಂಗ್ಳೂರ್ ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, MRPL, ಇದರಲ್ಲಿ ಅವರು MD ಆಗಿ ಒಂದು 7-8 ವರ್ಷ ಕೆಲಸ ಮಾಡಿದರು. ಅವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇಲ್ಲೇ ಮಾಡಿದರು, ಮಂಗಳೂರಿನಲ್ಲಿ ಮಾಡಿದರು. ಇಂಜಿನಿಯರಿಂಗನ್ನು ಮಣಿಪಾಲದಲ್ಲಿ ಮಾಡಿದರು. ಅಂದರೆ ಇಲ್ಲಿಯವರೇ ಅವರು MRPL ನೇತೃತ್ವವನ್ನು ವಹಿಸಿ ಬಹುಶಃ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಈ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವ ಒಂದು ವಿಭಾಗದಲ್ಲಿ ಸಾಕಷ್ಟು ಅನುದಾನವನ್ನು ತಂದುಕೊಟ್ಟಂಥ ಒಬ್ಬ ವ್ಯಕ್ತಿ. ಅದನ್ನು ಹೇಳೋದಕ್ಕೆ ಬಿಟ್ಟೆ ನಾನು. ಅಂಥ ಋಣ ಕೂಡ ನಮಗೆ ಅವರಲ್ಲಿದೆ. ಶ್ರೀಯುತ ಶ್ರೀಕಾಂತರು ಕಾರ್ಕಳದವರು. ನೀವು ಯೂಟ್ಯೂಬಿಗೆ ಹೋಗಿ ಶ್ರೀಕಾಂತ್ ಶೆಟ್ಟಿ ಅಂತ ಹುಡುಕಿದರೆ ಅವರ 100 ಭಾಷಣಗಳು ಸಿಗ್ತದೆ. ಸಾಮಾನ್ಯವಾಗಿ ಈ ಬರಹ ಮತ್ತು ಭಾಷಣ ಎರಡು ಒಟ್ಟಿಗೆ ಇರೋದು ಬಹಳ ಕಷ್ಟ, ಭಾಳ ಅಪರೂಪ. ಅದು ಎರಡರಲ್ಲಿ ಅವರು ಎತ್ತಿದ ಕೈ ಶ್ರೀಕಾಂತರು. ನೋಡಲಿಕ್ಕೆ ಭಾಳ ಸರಳ ವ್ಯಕ್ತಿತ್ವ. ವೃತ್ತಿ ಅವರದ್ದು ಪತ್ರಿಕೋದ್ಯಮ. ಕಾರ್ಕಳದವರು. ತಮ್ಮ ವಿದ್ಯಾಭ್ಯಾಸವನ್ನು ಕಾರ್ಕಳದಲ್ಲಿ ಮುಗಿಸಿದ ನಂತರ ಮುಂಬೈನಲ್ಲಿ ವ್ಯಾಸಂಗವನ್ನು ಮುಂದುವರಿಸಿದ ನಂತರ ಕಳೆದ ಒಂದು 15 ವರ್ಷಗಳಿಂದ ಮಾಧ್ಯಮ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ TV ಚಾನಲ್ಗಳೆಲ್ಲ ನೀವು ಕಾಣ್ತೀರಿ. ಅವರು ಸ್ಪಂದನ TVಯಲ್ಲಿ ಸುದ್ದಿ ನಿರೂಪಕರಾಗಿದ್ದರು, ಅದರ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿದ್ದರು. ವಿಶ್ವವಾಣಿ ಅನ್ನುವಂಥ ಒಂದು ರಾಜ್ಯ ಮಟ್ಟದ ಪತ್ರಿಕೆ ಇದೆ, ಅದರ ಜಿಲ್ಲೆಯ ವರದಿಗಾರರಾಗಿದ್ದರು. ಮುಕ್ತವಾಹಿನಿ ಅಂತ ಒಂದಿದೆ, ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ದಿಗ್ವಿಜಯ ಅಂತ ಒಂದು ಚಾನಲ್ ಇದೆ, ಅದರ ಜಿಲ್ಲೆಯ ಪ್ರತಿನಿಧಿಯಾಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಬೇರೆ ಬೇರೆ ರಾಷ್ಟ್ರೀಯತೆಯ ಜಾಗೃತಿಯ ಪತ್ರಿಕೆಗಳಾದಂಥ ಅಸೀಮಾ ಇರ್ಬೋದು, ವಿಕ್ರಮ ಇರ್ಬೋದು, ಹೊಸ ದಿಗಂತ ಇರ್ಬೋದು, ಮುಂತಾದ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಕೆಲಸ ಮಾಡ್ತಾರೆ. ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳನ್ನು ಹುಟ್ಟುಹಾಕಿ ಇವತ್ತು ಕಾರ್ಕಳದಾದ್ಯಂತ ಮನೆ ಮಾತಾಗಿರುವಂಥ ಒಬ್ಬ ತರುಣ. ಅವರ ಬಹಳ ಪ್ರಖ್ಯಾತ ಪುಸ್ತಕ ಅದು ಯಹೂದಿ ಅಂತ, ಇಸ್ರೇಲ್ ಬಗ್ಗೆ ಬರೆದಿರುವಂಥ ಪುಸ್ತಕ. ಯಾರಿಗಾದರೂ ಓದುವ ರುಚಿ ಇದ್ದರೆ ಖಂಡಿತವಾಗ್ಲೂ ಆ ಪುಸ್ತಕ ಓದಲೇಬೇಕು. ಆ ಪುಸ್ತಕ ಓದಿದವ
ದೇಶಭಕ್ತನಾಗದೇ ಇದ್ದರೆ ನನ್ನ ಹೆಸರು ಬದಲಾವಣೆ ಮಾಡ್ತೇನೆ. ಆ ರೀತಿ ಇದೆ ಆ ಪುಸ್ತಕ. ನಾನು ಓದಿದ್ದೇನೆ ಶ್ರೀಕಾಂತ್ರೆ, ಅದ್ಭುತವಾಗಿದೆ. ಅದರ ದಾಖಲೆ ಏನು ಅಂತಂದರೆ, ಆ ಪುಸ್ತಕ ಹೊರಗಡೆ ಬಂದು ಬಿಡುಗಡೆಯಾಗಿ ಕೇವಲ 1 ವರ್ಷದಲ್ಲಿ 10,000 ಪುಸ್ತಕಗಳ ಮಾರಾಟ ಆಗಿದೆ. ಇಟ್ ವಾಸ್ ಅ ರೆಕಾರ್ಡ್, ಆಲ್ ಟೈಮ್ ರೆಕಾರ್ಡ್. ಇಂಥ ಒಂದು ಬರವಣಿಗೆಯ ಒಂದು ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿ. ಹಾಗೆ ಬೇರೆ ಬೇರೆ ಪುಸ್ತಕಗಳಿದೆ, ಈಗ ಒಂದಷ್ಟು ಬರಿತಾ ಇದ್ದಾರೆ. ತಂತ್ರವಾರಾಹಿ ಅಂತ ಒಂದು ಪುಸ್ತಕ ಬರಿತಾ ಇದ್ದಾರೆ, ಅಜ್ಞಾತರು ಅಂತ ಬರಿತಾ ಇದ್ದಾರೆ, ಹಿಂದವಿ ಸ್ವರಾಜ್ ಅಂತ ಬರಿತಾ ಇದ್ದಾರೆ. ಈಗ ರೆಡಿಯಾಗಿದೆ ಬಿಡುಗಡೆಗೆ. ಒಂದು ಪ್ರಖರ ರಾಷ್ಟ್ರವಾದಿ, ನಾವೆಲ್ಲರೂ ಅದೇ. ನಮ್ಮಲ್ಲೂ ಪ್ರಖರ ಅವರು. ಸಾವಿರಾರು ಭಾಷಣಗಳನ್ನು ಮಾಡಿರ್ಬೋದು, ಒಂದೆರಡಲ್ಲ. ಇವತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಅವರು ಭಾಷಣ ಮಾಡಲಿಕ್ಕಿದ್ದಾರೆ. ಅವರ ಭಾಷಣದ ನಂತರ ಮತ್ತೆ ಧನ್ಯವಾದ ಇತ್ಯಾದಿ ಏನು ಇರುವುದಿಲ್ಲ. ಕೊನೆಯಲ್ಲೊಂದು ಹಾಡಿರ್ತದೆ, ಹಾಡಿನ ನಂತರ ನಾವೆಲ್ಲ ನಿರ್ಗಮಿಸುವವರು ಇರ್ತೇವೆ. ಅಂತ ಶ್ರೀಕಾಂತ್ ಶೆಟ್ಟಿಯವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಿದ್ದೇನೆ. ಕೃಷ್ಣ ಭಟ್ರು ಈ ಸಭೆಯ ಅಧ್ಯಕ್ಷರು ಮಾತನಾಡಬೇಕು ಅಂತ ಅಪೇಕ್ಷೆ, ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಶ್ರೀಕಾಂತ್ರಿಗೆ ಮಾತನಾಡೋದಾದರೆ ಶ್ರೀಕಾಂತರ ಮೊದಲೇ ಮಾತಾಡಬೇಕು. ಕೃಷ್ಣ ಭಟ್ರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ, ವೈದ್ಯರವರು, ಡಾಕ್ಟ್ರು. ನೋಡಿ, ನಮ್ಮಲ್ಲಿ ಭಾಷಣದಿಂದ ಜನರನ್ನು ತಿದ್ದುವುದಕ್ಕಿಂತ ಹೆಚ್ಚಾಗಿ ಜೀವನದಿಂದ ತಿದ್ದೋದು, ಆದರ್ಶದಿಂದ ತಿದ್ದೋದು. ಅವರೊಬ್ಬರು ವೆಟರ್ನರಿ ಡಾಕ್ಟರ್, ಅವರಿಗೆ ಕ್ಲಿನಿಕ್ ಇದೆ. ಅವರು ಫೋನ್ನಲ್ಲೇ ಮದ್ದು ಕೊಡ್ತಾರೆ, ಯಾಕಂದರೆ ಅವರು ಇಲ್ಲೇ ಇರ್ತಾರೆ ಯಾವಾಗಲೂ. ಮದ್ದೆಲ್ಲವೂ ಫೋನ್ನಲ್ಲೇ. ಅವರ ಮನೆಯವರಿಗೆ ಅವರು ಕ್ಲಿನಿಕ್ಗೆ ಹೋಗ್ತಾರೆ ಅಂತ ಗೊತ್ತಿರ್ಬೋದು, ಅವರು ಬರೋದು ಇಲ್ಲಿಗೆ. ಬೆಳಿಗ್ಗಿನಿಂದ ಸಂಜೆ ತನಕ ಇಲ್ಲೇ ಇರ್ತಾರೆ. ಕ್ಲಿನಿಕ್ಕಿಗೆ ಅವರ ಕಾಂಪೌಂಡರ್ ಅಲ್ಲಿಂದ ಮದ್ದು ಕೊಡ್ತಾರೆ, ಇವರು ಫೋನ್ನಲ್ಲಿ ಮದ್ದು ಹೇಳ್ತಾರೆ. ಅಂದರೆ ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಅನ್ನೋಂಥ ಭಾಷಣ ಅಲ್ಲ, ನಾವು ಮಾಡಿ ತೋರಿಸೋದು. ಅಂದರೆ ನಮಗೆ ವಿಚಾರವೇ ಆಚಾರಕ್ಕಿಂತ ಹೆಚ್ಚಾಗಿ ಆಚಾರವೇ ವಿಚಾರ. ಮಾಡಿ ತೋರಿಸಿ, ನೀವು ಹೀಗೆ ಮಾಡಿ ಅಂತ ಹೇಳೋದು. ಇದು ವಿವೇಕಾನಂದದ ವೈಶಿಷ್ಟ್ಯ. ಹಾಗಾಗಿ ಅದರ ಜೊತೆಯಲ್ಲಿ ನಮ್ಮ ಪ್ರಾಂಶುಪಾಲರಿದ್ದಾರೆ, ಮಹೇಶ್ರು, ಬೇರೆ ಆಡಳಿತ ಮಂಡಳಿಯ ಬೇರೆ ಬೇರೆ ಸದಸ್ಯರಿದ್ದಾರೆ. ಶ್ರೀಮತಿ ರೂಪಲೇಖ ಇದ್ದಾರೆ, ವಿದ್ಯಾವರ್ಧಕ ಸಂಘದ ಒಬ್ಬರು ಸಹಕಾರ್ಯದರ್ಶಿ. ಇದಕ್ಕಿಂತಲೂ ಪ್ರಮುಖವಾಗಿ ಇವತ್ತು ನಮ್ಮ ಆಹ್ವಾನದ ಮೇರೆಗೆ ಬಂದಿರುವಂತಹ ದೇಶಕ್ಕಾಗಿ ಕೆಲಸ ಮಾಡಿದಂಥ ಸೈನ್ಯದ ಅನ್ಯಾನ್ಯ ಅಧಿಕಾರಿಗಳಿದ್ದಾರೆ. ನೀವು ಪ್ರಾಯಶಃ ನಾವು ಇಷ್ಟು ವರ್ಷ ಉಸಿರಾಡಿದರೆ, ಇಷ್ಟು ವರ್ಷ ಊಟ ಮಾಡಿದರೆ, ಇಷ್ಟು ವರ್ಷ ನಿಶ್ಚಿಂತೆಯಿಂದ ನಿದ್ದೆ ಮಾಡಿದರೆ ಅದಕ್ಕೆ ನೀವು ಕಾರಣ. ನಿಮ್ಮ ಕಾರಣದಿಂದ ನಾವು ಬದುಕಿದ್ದೇವೆ ಅಂತ ಋಣ ನಿಮ್ಮ ಮುಂದೆ ನಮಗಿದೆ. ನಿಮ್ಮನ್ನು ಬಹಳ ಗಂಭೀರವಾಗಿ ನಮಗೆ ಏನೋ ಮಾಡಲಿಕ್ಕೆ ಆಗ್ತದೆ ಅಂತೇನಿಲ್ಲ. ಇವತ್ತಿನ ಕಾರ್ಯಕ್ರಮ ಒಂದು ಸಂದೇಶ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಪ್ರೀತಿ ಇಟ್ಟು ಕರೆದಿದ್ದೇವೆ. ಹಾಗೆ ಒಂದಷ್ಟು NCC ವಿದ್ಯಾರ್ಥಿಗಳಿದ್ದಾರೆ, ಅವರ ಕೋರಿಕೆ ಮೇರೆಗೆ NCC ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಮುಂದೊಂದು ದಿನ ಅದು ಅಗ್ನಿಪಥವೋ ಇನ್ಯಾವುದೋ ನೇರ ಸೈನ್ಯವೋ ಅಲ್ಲಿಗೆ ಸೇರ್ಲಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವರನ್ನು ಕರೆದಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು 1800 ಇಲ್ಲಿ ಕೂತ್ಕೊಳ್ಳಿಕ್ಕಾಗೋದು 700 ವಿದ್ಯಾರ್ಥಿಗಳಿಗೆ ಮಾತ್ರ. ಹಾಗಾಗಿ ನಿಮಗೆ ಇಷ್ಟು ಜನಕ್ಕೆ ರಿಸರ್ವ್ ಇಟ್ಟು ಉಳಿದ ಜಾಗವನ್ನು ವಿದ್ಯಾರ್ಥಿಗಳಿಂದ ತುಂಬಿಸಿದ್ದೇವೆ. ವಿದ್ಯಾರ್ಥಿಗಳು ಅವರು ಅದೇ ಹಾದಿಯಲ್ಲಿ ನಡೆಯುವವರು. ಸೈನ್ಯಕ್ಕೆ ಹೋಗಿ ಸೈನಿಕರಾಗಿ ಕೆಲಸ ಮಾಡ್ತಾರೋ, ಸೈನ್ಯದ ಅಧಿಕಾರಿಗಳಾಗ್ತಾರೋ ನಮಗೆ ಗೊತ್ತಿಲ್ಲ. ಆದರೂ ದೇಶ ವಿರೋಧಿಗಳಂತೂ ಆಗುವುದೇ ಇಲ್ಲ, ಈ ಖಂಡಿತ ನಾವು ಹೇಳ್ತೇವೆ. ಈ ಗ್ಯಾರಂಟಿ ನಾವು ಕೊಡ್ತೇವೆ. ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ಒಬ್ಬೊಬ್ಬ ವಿದ್ಯಾರ್ಥಿಯ ಮನಸ್ಸಿನ ಒಳಗಡೆ ನೇಷನ್ ಫಸ್ಟ್ ಈ ಆ್ಯಟಿಟ್ಯೂಡನ್ನು ನಿರ್ಮಾಣ ಮಾಡಿಯೇ ಸಿದ್ಧ. ಅದಕ್ಕೋಸ್ಕರ ಈ ಕಾರ್ಯಕ್ರಮ. ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ, ಬೇರೆ ಬೇರೆ ಶಿಕ್ಷಕ ಉಪನ್ಯಾಸ ಬಂಧುಗಳು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯ ಪ್ರಮುಖರು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮ ಕೊನೆಯ ತನಕ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ. ನೀವೆಲ್ಲರೂ ಪೂರ್ತಿ ಭಾಗವಹಿಸಬೇಕನ್ನೋಂಥ ವಿನಂತಿಯನ್ನು ಮಾಡ್ತಾ ವಿರಮಿಸ್ತೇನೆ. ನಮಸ್ಕಾರ. ಮುಂದೆ ಅತಿಥಿಗಳಿಗೆ ಗೌರವಾರ್ಪಣೆ. ಸಭೆಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಭಟ್ ಇವರಿಗೆ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಪ್ರಾಂಶುಪಾಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಪ್ರಧಾನ ಅಭ್ಯಾಗತರಾಗಿರುವ ಶ್ರೀಯುತ ಎಂ ವೆಂಕಟೇಶ್ ಇವರಿಗೆ ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಶ್ರೀಯುತ ರವೀಂದ್ರ ಪಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಅನುರಾಧ ವೆಂಕಟೇಶ್ ಇವರಿಗೆ ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಶ್ರೀಮತಿ ವತ್ಸಲಾ ರಾಜ್ನಿ ಸದಸ್ಯರು, ಆಡಳಿತ ಮಂಡಳಿ, ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಇವರಿಗೆ ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಶ್ರೀಯುತ ದೇವಿಚರಣ್ ರೈ ಉಪಪ್ರಾಂಶುಪಾಲರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಪ್ರಧಾನ ಅಭ್ಯಾಗತರಾಗಿರುವ ಶ್ರೀಯುತ ಎಂ ವೆಂಕಟೇಶ್ ಹಾಗೂ ಶ್ರೀಮತಿ ಅನುರಾಧ ವೆಂಕಟೇಶ್ ಇವರಿಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಪ್ರಧಾನ ಅಭ್ಯಾಗತರಾದ ಶ್ರೀಯುತ ಎಂ ವೆಂಕಟೇಶ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸಭೆಯಲ್ಲಿ ಕೂತಂತಹ ನನ್ನ ಆತ್ಮೀಯ ಸೀನಿಯರ್ಸ್ ಅಂತ ಏನು ಹೇಳ್ತಾರೆ, ಪೋಷಕರು, ಮೊಟ್ಟ ಮೊದಲನೆಯದಾಗಿ ವಿದ್ಯಾರ್ಥಿನಿಯರು, NCC ಕ್ಯಾಡೆಟ್ಸ್, ಸೈನಿಕರು, ಮಾಜಿ ಸೈನಿಕರು, ನನ್ನ MRPLನ ಸಹೋದ್ಯೋಗಿಗಳಿಬ್ಬರಿದ್ದಾರೆ ಇಲ್ಲಿ, ರಿಟೈರ್ಡ್ ಆರ್ಮ್ ಫೋರ್ಸ್ ಪರ್ಸನಲ್, ಆಮೇಲೆ ಪ್ರಾಂಜಲ್ನ ಮಾತಾ. ಹೆಚ್ಚು ಮಾತಾಡಲಿಕ್ಕಾಗೋದಿಲ್ಲ ನನಗೆ. ಈ ಒಂದು ಇನ್ಸಿಡೆಂಟ್ ಆದಮೇಲೆ ಐ ಆಮ್ ಯೆಟ್ ಟು ಸ್ಟಿಲ್ ರಿಕವರ್ ಫ್ರಮ್ ದ ಫ್ಯಾಕ್ಟ್ ದಟ್ ಹಿ ಈಸ್ ನೋ ಮೋರ್ ವಿತ್ ಅಸ್. ಆದರೆ ಪ್ರಾಂಜಲ್ ಹೇಗೆ ಬೆಳೆದ ಅನ್ನೋ ಒಂದು 2-3 ಮಾತಲ್ಲಿ ಮುಗಿಸ್ತೀನಿ ನಾನು. ನೀವೆಲ್ಲರೂ ಚಿಕ್ಕ PUC, ಫಸ್ಟ್ PUC, ಸೆಕೆಂಡ್ PUC ಹುಡುಗರಿದ್ದಾರೆ. ಇವತ್ತು ರವೀಂದ್ರ ಅವರು ಹೇಳ್ತಾ ಇದ್ದರು ನನಗೆ, ಆ ವಿಡಿಯೋ ಧ್ವನಿ ಅವರ ಮಗಳದೇ ಅಂತೆ. ಅವಳಿಗೂ ಆರ್ಮಿ ಸೇರಬೇಕು ಅನ್ನೋ ಒಂದು ದಿಟ್ಟ ಧೈರ್ಯ, ದಿಟ್ಟ ನಿಲುವು. ಎಲ್ಲಿ ಕೂತಿದ್ದಾಳೋ ಗೊತ್ತಿಲ್ಲ. ಆ ನಿಲುವು ಬಿಡದೆ ಛಲದಿಂದ ಮುಂದೆ ಹೆಜ್ಜೆ ಹಾಕಬೇಕು. ಯಾವುದಾದ್ರೂ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ, ಯಾವುದು ಸಣ್ಣ ಪುಟ್ಟ ಅಂತಲ್ಲ ಗೋಲ್, ಯಾವುದೋ ಒಂದು ನಿಲುವನ್ನು ಹಿಡಿದು ಆ ನಿಲುವಿನತ್ತ ನಡ್ಕೊಂಡು ಬರಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಏನೇ ಅಡ್ಡ ಬಂದರೂ ಪರವಾಗಿಲ್ಲ, ನಾನು ಅದನ್ನು ಭೇದಿಸ್ತೀನಿ ಅನ್ನೋ ಒಂದು ನಂಬಿಕೆ ಇದ್ದರೆ ಡೆಫಿನೆಟ್ಲಿ ಅದು ಆಗೇ ಆಗತ್ತೆ. ಆ ಒಂದು ಪೂರ್ವಕವಾಗಿ ಹೆತ್ತವರು ಆ ದಿಟ್ಟ ನಿಲುವು ಹಿಡಿದ ಮೇಲೆ ಹೆತ್ತವ್ರಿಗೆ ಇಲ್ಲ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬೇಡಮ್ಮ, ಇದು ಮಾಡು, ಇದು ಬೇಡ, ಅದು ಮಾಡು,
ಆ ಒಂದು ದೃಢತೆ ಆಗೋದಿಲ್ಲ. ಆ ನಿಲುವನ್ನು ನಾವು ಅದನ್ನು ಪ್ರಾಂಜಲಲ್ಲಿ ಕಂಡುಕೊಂಡ್ವಿ. ಅವನು ಚಿಕ್ಕ ವಯಸ್ಸಿನಿಂದ ನಿಮ್ಮಂತಾನೆ, ಹಿ ವಾಸ್ ಅನ್ ಆರ್ಡಿನರಿ ಬಾಯ್ ಲೈಕ್ ಯು. ಅವನು ಇನ್ನೇನು ಎಕ್ಸೆಪ್ಷನೂ ಇರಲಿಲ್ಲ ಅದರ್ ದ್ಯಾನ್ ಜಾಯಿನಿಂಗ್ ದ ಆರ್ಮ್ ಫೋರ್ಸಸ್. ಹಿ ವಾಸ್ ಫೋಕಸ್ಡ್, ಹಿ ವರ್ಕ್ ಟುವರ್ಡ್ಸ್ ಇಟ್. ಅವನು ಅದಕ್ಕೆ ಪ್ರಯತ್ನ ಪಟ್ಟ. ಎಂಡ್ ರಿಸಲ್ಟ್, ಹಿ ಜಾಯಿನ್ ದ ಆರ್ಮ್ ಫೋರ್ಸಸ್ ಸೂನ್ ಆಫ್ಟರ್ ಹಿ ಪಾಸ್ಡ್ ಔಟ್ ಹಿಸ್ 12th ಸ್ಟ್ಯಾಂಡರ್ಡ್. ಬರೀ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡಬೇಕು, ಅದೊಂದೇ ದೇಶ ಸೇವೆ ನಿಜವಾಗಲೂ ಅಲ್ಲ. ಬೇರೆ ಬೇರೆ ರೀತಿಯಲ್ಲಿ ದೇಶ ಸೇವೆಯನ್ನು ಮಾಡ್ಬೋದು. ನೀವು ಈ ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ, ಅದು ಒಂದು ಮಹತ್ತರವಾದ ದೇಶ ಸೇವೆ. ಮುಂದಿನ ಜನಾಂಗಕ್ಕೆ ಅಡಿಪಾಯ ಹಾಕುವಾಗೆ ನಮ್ಮ ಮಕ್ಕಳನ್ನು ದೇಶ ಪ್ರೇಮಿಯಾಗಿ ಬೆಳೆಸೋಕ್ಕೆ ಇದೊಂದು ಶಿಕ್ಷಣ ಸಂಸ್ಥೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಇದೇ ಥರ ಯಾರಾದರೂ ಇದ್ದೇ ಇರ್ತಾರೆ. ಪೋಷಕರಾಗಲಿ, ಟೀಚರ್ಸ್ ಆಗಲಿ ಅವ್ರ ಹಿಂದೆ ನಿಂತೇ ಇರ್ತಾರೆ. ಆ ಹೆಜ್ಜೆ ಹಾಕಬೇಕಾಗಿರೋದು ನೀವೆಲ್ಲ ಇವತ್ತಿಲ್ಲಿ ಸೇರಿದ್ದೀರಾ. ಕಾರ್ಗಿಲ್ ವಿಜಯ ದಿವಸ 25 ವರ್ಷ ಆಗಿ ಆ ಮಹಾ ತಾಯಿ ತಂದೆಯರಿಗೆ ನನ್ನ ನಮಸ್ಕಾರ. ಎಲ್ಲರೂ ಆ ಕಾರ್ಗಿಲಲ್ಲಿ 527 ಮಂದಿ ಹುತಾತ್ಮರಾದರು. ಅವ್ರಿಗೆಲ್ಲ ತಂದೆ ತಾಯಿ ಅಂತ ಆ ಒಂದು ನೋವನ್ನು ಅನುಭವಿಸಿರ್ತಾರೆ. ನಾವು ಇಷ್ಟಾದರೂ ಮಾಡಬೇಕು, ಅವರನ್ನು ಜ್ಞಾಪಿಸ್ಕೊಳ್ಬೇಕು, ನಮ್ಮ ಧನ್ಯತಾ ಭಾವವನ್ನು ತೋರಿಸಬೇಕು. ಅಷ್ಟೇ ಅಲ್ಲದೆ ನಾವು ಮಾಡುವ ಕೆಲಸ ಕಾರ್ಯ ಆಗಲಿ, ನಾವು ಮಾಡುವ ನೀತಿ ನಡ್ಕೊಳ್ಳುವ ನೀತಿ ಆಗಲಿ, ಎಲ್ಲನೂ ನೇಷನ್ ಫಸ್ಟ್, ಯಾವಾಗಲೂ ಅಷ್ಟೇ, ಈಚ್ ಟೈಮ್ ಎವ್ರಿ ಟೈಮ್ ಆಗಿದ್ದರೆ ಮಾತ್ರ ನಾವೊಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ, ನಮ್ಮ ಸೈನಿಕರಿಗೆ ಗೌರವ ತೋರಿಸ್ಲಿಕ್ಕೆ ಸಾಧ್ಯ. ಇವತ್ತಿನ ದಿನದಿಂದ ನಾವು ಪ್ರತಿಜ್ಞೆ ಮಾಡೋಣ. ನಾವು ಏನೇ ಕೆಲಸ ಮಾಡಲಿ, ಅದು ಟೀಚಿಂಗ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಫಾರ್ಮರ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಬಟ್ ಲೆಟ್ ಅಸ್ ಮೇಕ್ ಎ ಪ್ರಾಮಿಸ್ ಟು ಅವರ್ ಸೆಲ್ವ್ಸ್ ದಟ್ ವಿ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಒನ್ ಗೋಲ್ ಇನ್ ಫ್ರಂಟ್ ಆಫ್ ಅಸ್: ನೇಷನ್ ಫಸ್ಟ್, ಆಲ್ವೇಸ್ ಫಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಶ್ರೀಮತಿ ಅನುರಾಧ ವೆಂಕಟೇಶ್ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಸಂಗತಿ ಹೇಳಬೇಕು ಅಂತ ಇಲ್ಲಿ ಬಯಸ್ತೀನಿ. ನಮ್ಮ ಮೊದಲನೇ ಈ ಇನ್ಸಿಡೆಂಟ್ ಆದಮೇಲೆ ನಮ್ಮನ್ನು ವಿವೇಕಾನಂದ ಕೇಂದ್ರ ಕಲ್ಬಾಳು ಶಾಲೆ, ರಾಕ್ ಮೆಮೋರಿಯಲ್ ಶಾಲೆಯಿಂದ ಕರೆದ್ರು ನಮ್ಮನ್ನು. ಅಲ್ಲಿ ಒಂದು ಹುಡುಗ ಪ್ರಶ್ನೆ ಮಾಡ್ದ, ನಿಮ್ಗಿರೋನು ಒಬ್ಬನೇ ಮಗ, ಇನ್ನೊಬ್ಬ ಮಗ ಇದ್ದಿದ್ರೆ ಏನು ಮಾಡ್ತಿದ್ರಿ? ಶಿ ರಿಪ್ಲೈಡ್, ಆ ಹುಡುಗ ಆಗಲಿ ಹುಡುಗಿ ಆಗಲಿ ಅವನ ಧ್ಯೇಯ ಸೇನೆಗೆ ಸೇರಬೇಕು ಅಂತಿದ್ದರೆ ಸಹಕರಿಸ್ತಾ ಇದ್ವಿ ಅಂತ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರೋಂಥ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ. ಆ್ಯಂಡ್ ಮಾಜಿ ಸೈನಿಕರಿದ್ದಾರೆ, ಎಲ್ರಿಗೂ ನಮ್ಮ ಕೋಟಿ ನಮನಗಳು ಸರ್. ಭಾರತ ಸ್ವತಂತ್ರ ರಾಷ್ಟ್ರ ಆದಾಗಿಂದ ನೆರೆ ರಾಷ್ಟ್ರಗಳ ಅಗ್ರೆಷನ್ಗೆ ತುತ್ತಾಗ್ತಾನೇ ಇದೆ. ಅದು ಫುಲ್ ಫ್ಲೆಜ್ಡ್ ವಾರ್ ಆಗಿರ್ಬೋದು ಅಥವಾ ಪ್ರಾಕ್ಸಿ ವಾರ್ ಆಗಿರ್ಬೋದು, ಕಾಲಕ್ಕೂ ಅವರ ದಬ್ಬಾಳಿಕೆಯನ್ನು ದಮನ ಮಾಡಲೇಬೇಕಾದಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರ್ತಾನೇ ಇದೆ. ಮತ್ತು ಅವರನ್ನು ಮಟ್ಟ ಹಾಕೋಕ್ಕೆ ಕಾಲಕ್ಕೆ ನಾವು ನಮ್ಮ ಸೈನಿಕರತ್ತ
ಮುಖ ಮಾಡ್ತಾನೇ ಇದ್ದೀವಿ. ದೇಶದ ಸಾರ್ವಭೌಮತೆಯನ್ನು ಕಾಪಾಡುವಂಥ ಗುರುತರವಾದ ಜವಾಬ್ದಾರಿಯನ್ನು ಡೈರೆಕ್ಟಾಗಿ ನಮ್ಮ ಸೈನಿಕರು ಹೊರ್ತಾ ಇದ್ದಾರೆ. ಯಾಕೆಂದರೆ ನಾನು ನೀವು ಆ ಕೆಲಸ ಮಾಡೋಕ್ಕಾಗಲ್ಲ. ಸಾಮಾನ್ಯ ನಾಗರಿಕರಾಗಿ ಆ ಕೆಲಸ ಮಾಡೋದು ನಮ್ಮ ಬಸ್ತಿನ ಮಾತಲ್ಲ, ಮತ್ತು ಯೋಧರಾಗೋದು ಎಲ್ಲರ ಬಸ್ತಿನ ಮಾತು ಅಲ್ಲ. 25 ವರ್ಷಗಳ ಹಿಂದೆ ಅಂಥದ್ದೇ ಒಂದು ಪರಿಸ್ಥಿತಿನಲ್ಲಿ ದೇಶ ಬಂದು ನಿಂತಿತ್ತು. ತಮ್ಮ ತರಬೇತಿಯನ್ನು ಹೊರಗೆ ಹಚ್ಚಬೇಕಾದಂಥ ಸಂದರ್ಭ, ತಮ್ಮ ಜೀವನ ಪಣಕ್ಕೊಡ್ಡಿ ನಿಲ್ಲಬೇಕಾದಂಥ ಸಂದರ್ಭ ನಮ್ಮ ಸೈನಿಕರ ಮುಂದೆ ಬಂದು ನಿಂತಿತ್ತು. ಅದನ್ನು ನಮ್ಮ ಸೈನಿಕರು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದರು. ದೇಶದ ಸಾರ್ವಭೌಮತೆಯನ್ನು ಕಾಪಾಡಿದರು. ನಮ್ಮ ಸೈನಿಕರ ಜೀವನನ ನಾವು ಸೆಲಿಬ್ರೇಟ್ ಮಾಡೋದು ಇದೇ ಕಾರಣಕ್ಕೆ. ಅವರ ಕಠಿಣಾತಿ ಕಠಿಣ ತರಬೇತಿ ಅವರು ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗೋದನ್ನು ಖಾತ್ರಿ ಮಾಡುತ್ತೆ. ಹಾಗಾಗಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಮೇಜರ್ ಪದ್ಮಪಾಣಿ ಆಚಾರ್ಯ, ಕ್ಯಾಪ್ಟನ್ ಮನೋಜ್ ಪಾಂಡೆ, ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅಂಥವರೆಲ್ಲ ನಮ್ಮ ಹೀರೋಗಳಾಗಬೇಕು. ಹೀರೋಗಳಲ್ಲ, ರಿಯಲ್ ಹೀರೋಗಳು ನಮ್ಮ ರೋಲ್ ಮಾಡೆಲ್ಗಳಾಗಬೇಕು. ಅಂಥವರ ಶೌರ್ಯ, ತ್ಯಾಗ, ಬಲಿದಾನಗಳನ್ನು ಮುನ್ನೆಲೆಗೆ ತರುವಂಥ ಕೆಲಸನ ಕಾರ್ಗಿಲ್ ವಿಜಯ್ ದಿವಸದಂಥ ಆಚರಣೆ ಮಾಡುತ್ತೆ. ಇದೇನೇ ಈ ಆಚರಣೆಯದು ಮಹತ್ವ. ಇದನ್ನು ನಾವು ಯಾವಾಗಲೂ ನೆನಪಲ್ಲಿಡಬೇಕು. ಆ್ಯಂಡ್ ಕಾರ್ಗಿಲ್ ವಿಜಯ್ ದಿವಸ ಕೇವಲ ಸಂಭ್ರಮಾಚರಣೆಗೆ ಒಂದು ನೆಪವಾಗಿ ನಿಲ್ಲಬಾರ್ದು. ಯೋಧರಾಗೋದು ಎಲ್ಲರ ಬಸ್ತಿನ ಮಾತಲ್ಲ ಅಂತ ನಾನು ಆಗಲೇ ಹೇಳಿದೆ. ಹೌದು, ಮದ್ದು ಗುಂಡು ಹಿಡಿದು ಗಡಿನಲ್ಲಿ ನಿಂತು ಹೋರಾಡೋ ಯೋಧರಾಗೋದು ಎಲ್ಲರಿಗೂ ಸಾಧ್ಯ ಆಗದೇ ಇರ್ಬೋದು. ಆದರೆ ಬದುಕು ಅಂತನ್ನೋ ಕುರುಕ್ಷೇತ್ರದಲ್ಲಿ ನಾವೆಲ್ಲರೂ ಯೋಧರಾಗಲೇಬೇಕು. ಫೈನಲಿ ಯೋಧ ಅಂತಂದರೆ ಯಾರು? ಅತ್ಯಂತ ವಿಷಮವಾದ ಪರಿಸ್ಥಿತಿಯನ್ನು ಎದೆಗುಂದದೆ ಎದುರಿಸೋನೇ ಯೋಧ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯೋಧರಾಗಬೇಕು. ನಮ್ಮೆದುರಿಗಿರೋ ವಿಷಮ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ನಾವು ವಿಜಯೋತ್ಸವ ಆಚರಿಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು ಇದರತ್ತ ಗಮನ ಹರಿಸಬೇಕು. ಪರ್ಸೆಂಟೇಜ್ ಚೆನ್ನಾಗಿ ಬರಲಿಲ್ಲ ಅಂತನೋ ಅಥವಾ ಬೇಕಾದ ಕಡೆ ಸೀಟ್ ಸಿಗಲಿಲ್ಲ ಅಂತನೋ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗೋದನ್ನು ನಾವು ಕೇಳ್ತಾನೆ ಇರ್ತೀವಿ. ಇಂಥ ಕ್ಷಣಗಳು ನಿಮಗೆ ಎದುರಾದಾಗ ನೀವು ನಿಮ್ಮನ್ನು ಕೇಳ್ಕೋಬೇಕಾಗಿದ್ದು ಒಂದೇ ಒಂದು ಪ್ರಶ್ನೆ. ನಮ್ಮ ಸೈನಿಕರು ದೇಶಕ್ಕಾಗಿ ತಮ್ಮ ಜೀವದ ಹಂಗನ್ನೇ ತೊರೆದು ಹೋರಾಡುವಾಗ ಭವಿಷ್ಯದ ಯಾವುದೋ ಒಂದು ಸಣ್ಣ ಅನ್ಸರ್ಟನಿಟಿ ಅಥವಾ ಅನಿಶ್ಚಿತತೆಗೆ ಹೆದರಿ ನಿಮ್ಮ ಅಮೂಲ್ಯವಾದ ಜೀವನ ಬಲಿ ಕೊಡೋದು ಎಷ್ಟು ಸರಿ? ವಿದ್ಯಾರ್ಥಿಗಳೇ, ನಿಮ್ಮ ಹೆದರಿಕೆ ಭಯಗಳ ಮೇಲೆ ವಿಜಯ ಸಾಧಿಸಿ. ಅಂಥ ವಿಜಯ ದಿವಸಗಳು ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾ ಇರಲಿ ಅಂತ ಹೇಳ್ತಾ, ನೆವರ್ ಎವರ್ ಟೇಕ್ ಅವರ್ ಫ್ರೀಡಮ್ ಫಾರ್ ಗ್ರಾಂಟೆಡ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಮಾತಿನ ಜೊತೆ ಒಂದು ಪದ್ಯ ನಾನು ಬರೆದಿದ್ದನ್ನು ನಿಮ್ಮೆದುರಿಗೆ ಓದೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಪದ್ಯ ಸೈನಿಕರ ಬಗ್ಗೆ ನಾನು ಬರೆದಿದ್ದು. ಇನ್ಫ್ಯಾಕ್ಟ್ ಪ್ರಾಂಜಲ್ ಇದ್ದಾಗಲೇ ಬರೆದಿದ್ದೆ ಅದನ್ನ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ, ಆಗಸ್ಟ್ ಕೊನೆಯ ವಾರದಲ್ಲಿ ನಾವು ಪ್ರಾಂಜಲ್ ಇದ್ದಲ್ಲಿ ಹೋಗಿದ್ವಿ. ಕಾಲಕೋಟಲ್ಲಿ ಅವನ ಪೋಸ್ಟಿಂಗ್ ಇತ್ತು, ರಜೌರಿ ಡಿಸ್ಟ್ರಿಕ್ಟ್. ಸೊ ಅಲ್ಲಿ ಸೈನಿಕರ ಜೀವನನ
ಕಣ್ಣೆದುರಿಗೆ ನೋಡ್ತಾ ನೋಡ್ತಾ ನನ್ನ ಮನಸ್ಸಲ್ಲಿ ಮೂಡಿದ ಕವಿತೆ ಇದು. ಶುರು ಮಾಡಿದ್ದೆ, ಆದರೆ ಪೂರ್ತಿ ಮುಗಿಸಿರಲಿಲ್ಲ. ಬಟ್ ನಾವು ವಾಪಸ್ ಬೆಂಗಳೂರಿಗೆ ಬಂದ ಒಂದು 10-12 ದಿವಸ ಆಗೋಷ್ಟರಲ್ಲಿ ಒಂದು ಎನ್ಕೌಂಟರ್ ಆಯಿತು ಅಲ್ಲಿ. ಆ ಎನ್ಕೌಂಟ್ರಲ್ಲಿ ನನ್ನ ಮಗನ ಯೂನಿಟ್ ಇಬ್ಬರನ್ನ ಕಳ್ಕೊಂಡ್ರು. ರವಿಕುಮಾರ್ ಅಂತ ಒಬ್ಬ ರೈಫಲ್ ಮ್ಯಾನ್ ಮತ್ತು ಒಂದು ಆರ್ಮಿ ಡಾಗ್ ಕೆಂಟ್ ಅಂತ. ಆವತ್ತಿನ ದಿವಸ ತುಂಬ ಡಿಸ್ಟರ್ಬ್ ಆಗೋಗಿದ್ದ ನನ್ನ ಮಗ, ಅಂದರೆ ಜೊತೇಲಿದ್ದವನ್ನ ಕಳ್ಕೊಂಡಾಗ. ಸೊ ಅವತ್ತು ಅವನು ಮಾತಾಡಿ ಮುಗಿಸಿದ ತಕ್ಷಣ ಬರೆದ ಕವಿತೆ ಇದು. ಸೈನಿಕ ಅಂತ ಟೈಟಲ್ಲು. ಇದರಲ್ಲಿ ಕಾಮಫ್ಲೇಜ್ ಆಗಿರುವಂಥ ಸೈನಿಕನ ಬಗ್ಗೆ ಮಾತಾಡ್ತಾ ಈ ಕವಿತೆನ ಶುರು ಮಾಡಿದ್ದೀನಿ. ಅಂದರೆ ಅವರ ವೇಷಭೂಷೆಗಳನ್ನು ಯಾವ ರೀತಿ ಸುತ್ತಲಿನ ಪರಿಸರಕ್ಕೆ ಹೊಂದಿಸ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಸೈನಿಕರು ಇರೋದು ಕಾಣಲ್ಲ, ಆ ಥರ ಕ್ಯಾಮಫ್ಲೇಜ್ ಆಗೋಗಿರ್ತಾರೆ. ಸೊ ಅವ್ರ ಬಗ್ಗೆ ಹೇಳ್ತಾ ಶುರು ಮಾಡಿರೋದಿದ್ದು. ಎದುರಲ್ಲಿದ್ದರೂ ಕಾಣೆ ನಮ್ಮ ಕಣ್ಣಿಗೆ ನೀನು, ನಿನ್ನ ಕಾಯಕವೂ ಅಂತೆ ಜಗದ ಕಂಗಳಿಗೆ. ನೀನು ಕಾಣಿಸಲ್ಲಪ್ಪ, ನೀನು ಮಾಡೋ ಕೆಲಸ ಕೂಡ ಜಗತ್ತಿಗೆ ಕಾಣಿಸಲ್ಲ. ಇರವನಡಗಿಪ್ಪವು ನಿನ್ನುಡುಗೆ ತೊಡುಗೆಗಳು, ಗೋಚರಕ್ಕೆ ಬರವು ನಿನ್ನ ಬಹುಪಾಲು ಗೈಮೆ. ನೀನು ಮಾಡೋ ಬಹಳಷ್ಟು ಕೆಲಸ ಜಗತ್ತಿಗೆ ಗೊತ್ತಾಗೋದೇ ಇಲ್ಲ. ನಿನ್ನ ಹೆಗಲಿನ ಹೊರೆ ನಮ್ಮ ಉಳಿವು ಅಳಿವುಗಳು, ಬಾಗುವೆವು ನಿನಗಿದು ಕೆಚ್ಚೆದೆಯ ಸೈನಿಕನೇ. ಈ 2 ಲೈನಿಂದಾನೇ ಎಲ್ಲ ಸ್ಟ್ಯಾನ್ಸಸ್ನು ಕೊನೆ ಮಾಡಿದ್ದೀನಿ. 1000 ಸೀಳುಗಳಿಂದಲೇ ನೆಲದ ನೆತ್ತರ ಹರಿಸೆ. ಇಲ್ಲಿ ಪಾಕಿಸ್ತಾನದ ಸ್ಟೇಟೆಡ್ ಪಾಲಿಸಿ ವಿ ವಿಲ್ ಬ್ಲೀಡ್ ಯು ವಿತ್ 1000 ಕಟ್ಸ್ ಅಂತ. ಅದೇ ರೀತಿಯೇ ಈ ಪ್ರಾಕ್ಸಿ ವಾರ್ ನಡೀತಾ ಇದೆ. ಸೊ ಅದನ್ನು ಹೇಳ್ತಾ 2ನೇ ಸ್ಟ್ಯಾನ್ಸ ಶುರು ಮಾಡಿದ್ದೀನಿ. 1000 ಸೀಳುಗಳಿಂದಲೇ ನೆಲದ ನೆತ್ತರ ಹರಿಸೆ, ಕಟಿಬದ್ಧವಾಗಿರುವ ವೈರಿ ಉಪಟಳದ ನಡುವೆ, ಸಾವಿನ ಕರಿನೆರಳದೋ ನಿನಗೆ ಮಗ್ಗುಲ ಮುಳ್ಳು, ಅದ ಮೊಟಕುವ ನಿನ್ನ ನಿರ್ಭಯತೆಗೆ ಎಣೆಯುಂಟೆ. ನಿನ್ನ ಹೆಗಲಿನ ಹೊರೆ ನಮ್ಮ ಉಳಿವು ಅಳಿವುಗಳು, ಬಾಗುವೆವು ನಿನಗಿದು ಕೆಚ್ಚೆದೆಯ ಸೈನಿಕನೇ. ಮೈಯೆಲ್ಲ ಕಣ್ಣಾಗಿ ಕಣಕಣವು ಕಿವಿಯಾಗಿ, ಸೀಮೆಯನ್ನು ಕಾಯುತ್ತಿಹ ನಿಸ್ಸೀಮ ಮೂರ್ತಿ, ತಾಯ್ನೆಲದ ಸಿಂಹ ಘರ್ಜನೆಗೆ ದನಿಯಾಗಿ, ಅರಿಭಯಂಕರ ನೆನೆಸಿರುವ ಕೀರ್ತಿ. ನಿನ್ನ ಹೆಗಲಿನ ಹೊರೆ ನಮ್ಮ ಉಳಿವು ಅಳಿವುಗಳು, ಬಾಗುವೆವು ನಿನಗಿದು ಕೆಚ್ಚೆದೆಯ ಸೈನಿಕನೇ. ಗಾಢ ನಿದ್ರೆಯದೋ ನಿನಗೆ ಗಗನದ ಕುಸುಮ, ನಿನ್ನ ಕಟ್ಟೆಚ್ಚರವ ನೆಚ್ಚಿಹೆವು ನಿದ್ರಿಸಲು ನಾವು. ನಾಡ ನಿದ್ರೆಯ ಕೀಲಿ ಕೈ ನಿನ್ನ ಕಿಸೆಯಲ್ಲಿ ಹುದು, ಎಂತು ಸಂದೀತು ಸೈನಿಕನೇ ಈ ನಿದ್ರೆಯ ಋಣ. ನಿನ್ನ ಹೆಗಲಿನ ಹೊರೆ ನಮ್ಮ ಉಳಿವು ಅಳಿವುಗಳು, ಬಾಗುವೆವು ನಿನಗಿದು ಕೆಚ್ಚೆದೆಯ ಸೈನಿಕನೇ. ಚಳಿ ಬಿಸಿಲು ಮಳೆಯೇನು ಬೆಟ್ಟ ಗುಡ್ಡಗಳೇನು, ಚೌಕಟ್ಟಿಗೊಳಪಡದು ನಿನ್ನ ಅಪಾರ ಶಕ್ತಿ. ತಂತ್ರ ಪ್ರತಿತಂತ್ರಗಳ ಎಡೆಬಿಡದೆ ಹೊಸೆಯುತ್ತ ಹಗೆಯ ಹತ್ತಿಕ್ಕುವುದು ನಿನ್ನ ಅಪರಿಮಿತ ಯುಕ್ತಿ. ನಿನ್ನ ಹೆಗಲಿನ ಹೊರೆ ನಮ್ಮ ಉಳಿವು ಅಳಿವುಗಳು, ಬಾಗುವೆವು ನಿನಗಿದು ಕೆಚ್ಚೆದೆಯ ಸೈನಿಕನೇ. ಹೆತ್ತವರು ಎಲ್ಲೋ ಕೈ ಹಿಡಿದವರು ಮತ್ತೆಲ್ಲೋ, ಬಂಧು ಬಳಗವದೆಲ್ಲೋ ನೀನು ಗಡಿಯಲ್ಲಿ ನಿಂತೆ. ಮುಡಿಪಾಗಿ ತಾಯ್ನೆಲಕ್ಕೆ ಸಂತನಲ್ಲದ ಸಂತನಂತೆ, ಬೆಲೆ ಕಟ್ಟೋ ಸರಕಲ್ಲ ನಿನ್ನ ನಿಸ್ಪೃಹತೆ. ನಿನ್ನ ಹೆಗಲಿನ ಹೊರೆ ನಮ್ಮ ಉಳಿವು ಅಳಿವುಗಳು, ಬಾಗುವೆವು ನಿನಗಿದು ಕೆಚ್ಚೆದೆಯ ಸೈನಿಕನೇ. ಬಿಲ್ಲು ಬತ್ತಳಿಕೆಯ ನೆಡೆಬಿಡದೆ ಹೊತ್ತಿಹ ದೊರೆಯ. ಇಲ್ಲಿ ರಾಮದೇವ್ರನ್ನ ನೆನೆಸ್ಕೊಂಡು ಬರೆದಿರೋ ಸಾಲು ಇದು. ರಾಮನ ನಾವ್ಯಾವತ್ತೂ ಬಿಲ್ಲು ಬತ್ತಳಿಕೆ ಇಲ್ಲದೆ ನೋಡೋದೇ ಇಲ್ಲ.
ಪ್ರತಿಯೊಂದು ಇಮೇಜ್ ರಾಮಂದು ನೋಡುವಾಗಲೂ ಬಿಲ್ಲು ಬತ್ತಳಿಕೆ ಇದ್ದೇ ಇರುತ್ತೆ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಶುರು ಮಾಡಿದ್ದೀನಿ. ಬಿಲ್ಲು ಬತ್ತಳಿಕೆಯನ್ನು ಎಡೆಬಿಡದೆ ಹೊತ್ತಿಹ ದೊರೆಯ ಆದರ್ಶದ ಅನುಸರಣೆ ನಿನ್ನ ಹೆಜ್ಜೆ ಹೆಜ್ಜೆಯಲು ಯುಗವದು ಬದಲಾಯಿತು, ಶಸ್ತ್ರಾಸ್ತ್ರ ಬದಲಾಯಿತು, ದ್ರೋಹಿಗಳ ಸದೆ ಬಡಿವ ತತ್ಪರತೆ ಸ್ಥಿರವಾಯಿತು. ನಾಡ ಮೇಲಿಹುದು ಸೈನಿಕನೇ ನಿನ್ನ ನೆತ್ತರ ಋಣ, ಧೀರ ನಿನಗಿದು ಕೋಟಿ ಕೋಟಿ ನಮನ, ಧೀರ ನಿನಗಿದು ಕೋಟಿ ಕೋಟಿ ನಮನ. ಥ್ಯಾಂಕ್ ಯು. ಈ ಪದ್ಯನ ಇಲ್ಲಿ ನೆರೆದಿರೋಂಥ ಎಲ್ಲ ಸೈನಿಕರಿಗೂ ನಾನು ಅರ್ಪಿಸ್ತಾ ಇದ್ದೀನಿ. ಮುಂದಕ್ಕೆ ರಾಷ್ಟ್ರದ ಭದ್ರತೆಯ ಚಿಂತನೆ ಮತ್ತು ವೀರ ಯೋಧರನ್ನು ಕೃತಜ್ಞತಾಪೂರ್ವಕವಾಗಿ ಸಂಸ್ಮರಿಸುವ ಮತ್ತು ಸ್ಮರಿಸುವ ಈ ಕಾರ್ಯಕ್ರಮ ಇನ್ನಷ್ಟು ಮೌಲಿಕವಾಗಬೇಕು ಎಂಬ ಉದ್ದೇಶಕ್ಕಾಗಿ ಸ್ಥಳೀಯ ಯೋಧರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದ್ದು ಅವರ ಇರುವಿಕೆ ಗೌರವಪೂರ್ಣವಾದದ್ದು. ಇದರ ಪ್ರತೀಕವಾಗಿ ಇದೀಗ ಯೋಧರನ್ನು ಗೌರವಿಸುವ ಕಾರ್ಯಕ್ರಮ ಇದನ್ನು ನಡೆಸಿಕೊಡಬೇಕಾಗಿ ಶ್ರೀಮತಿ ದಯಾಮಣಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಹಲವಾರು ಕಾರ್ಯಕ್ರಮಗಳ ನಡುವೆಯೂ ನಮ್ಮ ಒಂದು ಫೋನ್ ಕರೆಗೆ ಓಗೊಟ್ಟು ಇಲ್ಲಿಗೆ ಆಗಮಿಸಿದ ಎಲ್ಲ ನಿವೃತ್ತ ಯೋಧರಿಗೆ ಸಾಷ್ಟಾಂಗ ನಮನವನ್ನು ಸಲ್ಲಿಸುತ್ತಾ ನಮ್ಮ ಸಂಸ್ಥೆಯ ವತಿಯಿಂದ ತಮ್ಮನ್ನು ಗೌರವಿಸುವ ಒಂದು ಸಣ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಎಲ್ಲರೂ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಎಲ್ ಎನ್ ಧರ್ಮಪ್ಪ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಎಲ್ ಎನ್ ಧರ್ಮಪ್ಪ, ಸತ್ಯನಾರಾಯಣ ಭಟ್, ಶ್ರೀ ಪುರಂದರ, ಶ್ರೀ ರಾಧಾಕೃಷ್ಣ ಗೌಡ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಕೆ ಕೆ ಶೆಟ್ಟಿ, ಶ್ರೀ ಅಪ್ಪಯ್ಯ ಮಣಿಯಾಣಿ, ಶ್ರೀ ಜೋಯ್ ಡಿಸೋಜಾ, ಶ್ರೀ ಚಂಚಲಾಕ್ಷ, ಶ್ರೀ ರಮೇಶ್ ಬಾಬು, ಶ್ರೀ ವಿಶ್ವನಾಥ ಗೌಡ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನಮ್ಮ ನಿವೃತ್ತ ಯೋಧರನ್ನು ಒಂದು ಕಿರುಕಾಣಿಕೆಯೊಂದಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಮುಂದೆ ಶ್ರೀ ಸುರೇಶ್ ಕೆ ಯು, ಶ್ರೀ ಯಶೋಧರ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಜೆರೋಮ್ ಎಂ, ಪಿ ಎಂ ಬಾಲಕೃಷ್ಣ, ಶ್ರೀ ರಾಜೇಶ್, ಶ್ರೀ ರಂಗನಾಥ್, ಶ್ರೀ ರಮೇಶ್, ಶ್ರೀ ರಾಮಯ್ಯ ಶೆಟ್ಟಿ, ಶ್ರೀ ಎ ವೆಂಕಪ್ಪಗೌಡ, ಶ್ರೀ ವಸಂತಡಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೆಲ್ಲರೂ ಕೈ ಚಪ್ಪಾಳೆಯ ಮೂಲಕ ತಮ್ಮ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಶ್ರೀ ಕೆ ಮೋಹನಗೌಡ, ಶ್ರೀ ಚಂದ್ರಶೇಖರಗೌಡ, ಶ್ರೀ ಸುಂದರಗೌಡ, ಶ್ರೀ ವಸಂತಕುಮಾರ್ ಬಿ, ಶ್ರೀ ಕೆ ರಾಮ್ ಭಟ್, ಶ್ರೀ ಸುಂದರ ಬಿ, ಶ್ರೀ ಬಿ ಶೀನಪ್ಪಗೌಡ, ಶ್ರೀ ಗಣಪಯ್ಯ ಭಟ್, ಶ್ರೀ ಬಿ ಕೆ ಗೌಡ, ಶ್ರೀ ಕೆ ಹೊನ್ನಪ್ಪಗೌಡ ಹಾಗೂ ಶ್ರೀ ಶಂಭು ಭಟ್.
ಇವತ್ತು ನಮ್ಮ ಯಾವುದೋ ಒಂದು ಸೌಭಾಗ್ಯ, ಇಷ್ಟು ಸೈನಿಕರಿಗೆ, ನಿವೃತ್ತ ಸೈನಿಕರಿಗೆ ನಾವು ಗೌರವ ಅರ್ಪಣೆ ಮಾಡಿದ್ವಿ. ನಾನು ರವೀಂದ್ರ ಅವ್ರಿಗೆ ಹೇಳ್ತಾ ಇದ್ದೆ, ಇದೇ ಸಾಲಲ್ಲಿ ಇನ್ನು ಮುಂದೆ ಬರುವ ವರ್ಷಗಳಲ್ಲಿ ನಿವೃತ್ತರಾಗಿ ನಮ್ಮ ಹೆಣ್ಮಕ್ಕಳನ್ನ ನೋಡಬೇಕಿಲ್ಲಿ ಅಂತ. ಭಾಳ ಆಪರ್ಚುನಿಟೀಸ್ ಇದೆ ಹೆಣ್ಮಕ್ಕಳಿಗೆ. ಸೇರ್ಕೊಳ್ಳಿ, ಆರ್ಮಿ, ನೇವಿ, ಏರ್ಫೋರ್ಸ್, ಮುಂದೆ ಬನ್ನಿ, ಧೈರ್ಯವಾಗಿ ಬನ್ನಿ. ನಾನು ಅದೇ ಹೇಳ್ತಾ ಇರೋದು, ನೀವೊಂದು ದೃಢತೆಯಿಂದ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟರೆ ನಿಮ್ಮ ಹೆತ್ತವರು ಅದನ್ನು ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಕಲ್ಪನೆಯನ್ನು ನಾವು ಮಾಡ್ಕೊಂಡಿದ್ದೀನಿ. ಇದೇ ಸಾಲಲ್ಲಿ ನಮ್ಮ ಹೆಣ್ಮಕ್ಳು ಕೂತ್ಕೊಳ್ಬೇಕು ಅಂತ. ಥ್ಯಾಂಕ್ ಯು. ಮತ್ತೊಮ್ಮೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಸಭೆಯ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ KM ಕೃಷ್ಣ ಭಟ್ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯೋಧ ನಮನ ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ನಮ್ಮ ಜೊತೆ ಸೇರಿಕೊಂಡ ಎಲ್ಲ ನಿವೃತ್ತ ಸೈನಿಕರೇ, ವಿದ್ಯಾರ್ಥಿನಿಯರೇ, 2 ವಾಕ್ಯ ಮನದಾಳದಿಂದ ಅನುರಾಧ ವೆಂಕಟೇಶ್ ಅವರು ಹೇಳಿದಾಗ ನಮಗೆ ಮೈ ರೋಮಾಂಚನ ಆಗ್ತಾಯಿತ್ತು. ದ್ರೋಹಿಗಳ ಸದೆ ಬಡಿಯುವ ತತ್ಪರತೆ ಸ್ಥಿರವಾಯಿತು. ಅದೊಂದೇ ವೇದವಾಕ್ಯದ ಹಾಗೆ ಕೇಳಿ, ಯಾಕಂದರೆ ಅವರು ತುಂಬ ಜನ ನಮ್ಮಲ್ಲಿದ್ದಾರೆ. ಆಡದೆ ಮಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವನು ಮಧ್ಯಮನು, ಅಧಮತ ಆಡಿಯೂ ಮಾಡದ ಸರ್ವಜ್ಞ. 70-80% ಅಧಮರು ಸಿಗ್ತಾರೆ ನಮ್ಮಲ್ಲಿ. ಈ ಉತ್ತಮರು ಸಿಗೋದು ಭಾರಿ ಕಡಿಮೆ. ನಾನೇನೋ ಮಾಡಿದ್ದೇನೆ, ನಾನೇನೋ ಸಾಧಿಸಿದ್ದೇನೆ, ನಾನೇ ಹೀರೋ, ಈ ರೀತಿ ಮಾಧ್ಯಮಗಳಲ್ಲಿ, ಫೇಸ್ಬುಕ್ಗಳಲ್ಲಿ ವಿಜೃಂಭಿಸುವ ಹೀರೋಗಳು ತುಂಬ ಇದ್ದಾರೆ. ಏನೂ ಮಾಡದೆ ಅಂಥದ್ದಲ್ಲಿ ತಾವು ಮಾಡಿದ್ದನ್ನು ತಮ್ಮ ಕರುಳ ಕುಡಿ ಅದನ್ನು ಸಮಾಜಕ್ಕೆ, ದೇಶಕ್ಕೆ ಸಮರ್ಪಿಸಿದ ವೆಂಕಟೇಶ್ ಅನುರಾಧ ದಂಪತಿಗಳು ನಮ್ಮ ಜೊತೆ ಇವತ್ತು ಇರುವಂಥದ್ದು ನಮಗೊಂದು ಪ್ರೇರಣೆ. ಈ ದೃಷ್ಟಿಯಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಅವರನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಪ್ರೇರಣೆ ನಮ್ಮ ಮನದಲ್ಲಿ ಸ್ಥಿರವಾಗಿ ಉಳಿಯಲಿ ಅಂತ ಹೇಳ್ತಾ ಇದ್ದೇನೆ. ಯೋಧರ ಬದುಕು ನಮಗೆ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಈ 3 ಘೋಷಣೆಗಳಿದೆ. ಅದರಲ್ಲೂ ಯೋಧರ ಬದುಕು ನಮಗೆ ನೇಷನ್ ಫಸ್ಟ್, ರಾಷ್ಟ್ರ ಮೊದಲು ಅನ್ನುವಂತಹ ಭಾವನೆಯನ್ನು ಯಾವಾಗಲೂ ಕೊಡುವಂತಹದ್ದು. ಈ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಮಗೆ ಆ ರೀತಿಯ ಪ್ರೇರಣೆ ಕೊಡಲಿ. ಗೋಪಾಲಕೃಷ್ಣ ಅಡಿಗರ ಒಂದು ಹಾಡಿನ ಸಾಲನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹೊಸನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಎಡರುಗಳ ತೊಡರುಗಳ ನೀಸಿ ಬರುವೆವು, ಎಡರುಗಳ ತೊಡರುಗಳ ನೀಸಿ ಬರುವೆವು, ಘೋರ ನೈರಾಶ್ಯದಗ್ನಿ ಮುಖದಲ್ಲೂ ಕೂಡ ಹೊಕ್ಕು ಹೊರಹೊರಟು ಇಡಿಗೊಳಿಸಿ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಈ ರೀತಿಯ ದೇಶವನ್ನು ಕಟ್ಟಲಿಕ್ಕೆ ನಮ್ಮ ಯೋಧ ನಮನ ಕಾರ್ಯಕ್ರಮ ಪ್ರೇರಣೆ ಆಗಲಿ ಅಂತ ಹೇಳ್ತಾ, ನಮ್ಮ ಜೊತೆ ಇರುವಂಥ ಯೋಧರ ಪೋಷಕರಾದಂತಹ ವೆಂಕಟೇಶ್ ಮತ್ತು ಅನುರಾಧ ದಂಪತಿಗಳನ್ನು ಮತ್ತೊಮ್ಮೆ ಸ್ಮರಿಸ್ತಾ
ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮ ಮುಂದುವರಿಸುತ್ತಾ ವಿದ್ವತ್ ಲೋಕ ಇದೀಗ ಈಗ ಕರ್ತವ್ಯದಲ್ಲಿ ಇರುವವರು, ಮಾಜಿ ಸೈನಿಕರು ಎಲ್ಲರನ್ನು ಕೂಡ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಶಾಲೆಗಳಲ್ಲಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ಕಾರ್ಗಿಲ್ ವಿಜಯ ಇದರ 25ನೇ ವರ್ಷದ ಸಂಭ್ರಮಾಚರಣೆಯ ಜೊತೆಗೆ ಮಕ್ಕಳಿಗೊಂದಷ್ಟು ಪ್ರೇರಣಾದಾಯಿ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಪುತ್ತೂರಿನ ಆಸುಪಾಸಿನ ನಿವೃತ್ತ ಯೋಧರನ್ನು, ದೇಶದಲ್ಲಿ ಸೇವೆ ಸಲ್ಲಿಸಿ ನಮ್ಮ ಸುತ್ತಮುತ್ತ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡ ಯೋಧರನ್ನು ಕರೆಸಿ ಗೌರವಿಸಬೇಕು ಎನ್ನುವ ಯೋಚನೆಯನ್ನು ಇಟ್ಕೊಂಡಿದ್ದೆವು. ಅದರ ಜೊತೆಗೆ ಈಗಾಗಲೇ ಪ್ರಾಂಜಲ್ನ ತಂದೆ ತಾಯಿ ಇಬ್ಬರು ಕೂಡ ಮಾತಾಡಿದರು. ಪ್ರಾಂಜಲಿಗೆ ದೇಶಭಕ್ತಿಯ ಕಿಚ್ಚು ಎಲ್ಲಿಂದ ಹಚ್ಚಿರಬಹುದು ಎನ್ನುವುದು ನಮಗೆ ನಿಮ್ಮ ಇಬ್ಬರ ಮಾತುಗಳನ್ನು ಕೇಳಿ ಗೊತ್ತಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಾಂಜಲ್ನ ಪೋಷಕರು ನಮಗೆ, ನಮ್ಮೆಲ್ಲ ಮಕ್ಕಳಿಗೆ ಕೊನೆಗೊಂದು ಸಂದೇಶ ಕೂಡ ಕೊಟ್ಟಿದ್ದಾರೆ. ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯದಲ್ಲಿ ಸೇರಬೇಕು ಅಂತ. ವಿದ್ಯಾವರ್ಧಕ ಸಂಘದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕೆಲಸ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಸರ್. ನಿಮ್ಮ ಮಾತುಗಳು ನಮ್ಮ ಮಕ್ಕಳಿಗೆ, ನಮಗೆ ಖಂಡಿತವಾಗಿ ಪ್ರೇರಣೆ ಆಗ್ತದೆ. ಇನ್ನಷ್ಟು ಈ ರೀತಿಯ ಕೆಲಸಗಳನ್ನು ನಾವು ಮಾಡಲಿಕ್ಕೆ ನಮಗೆ ಶಕ್ತಿ ಬಂದಿದೆ ಎನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಪ್ರೇರಣೆ ನೀಡಿದಂತಹ ವೆಂಕಟೇಶ್ ದಂಪತಿಗಳಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹಾಗೂ ವಿವೇಕಾನಂದ PU ಕಾಲೇಜ್ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಹೃದಯಾಂತರಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಕಾರ್ಗಿಲ್ ವಿಜಯ ಯೋಧ ನಮನ ಎನ್ನುವ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಓಗೊಟ್ಟು ಇವತ್ತು ಬಂದು ನಿಮ್ಮನ್ನು ಗೌರವಿಸುವಂಥ ಅವಕಾಶ ನಮಗೆ ಕೊಟ್ಟದ್ದಕ್ಕಾಗಿ ಇಲ್ಲಿ ಕೂತಿರುವಂಥ ಎಲ್ಲ ನಿವೃತ್ತ ಯೋಧರಿಗೆ ವಿದ್ಯಾವರ್ಧಕ ಸಂಘ ಹಾಗೂ ಇಲ್ಲಿ ಸೇರಿರುವಂಥ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯ ಮಾತುಗಳನ್ನು ಆಡಲಿಕ್ಕಿರೋರು ಕಾರ್ಕಳದ ಶ್ರೀಕಾಂತ್ ಶೆಟ್ಟಿಯವರು ಈ ಧನ್ಯವಾದ ಕಾರ್ಯಕ್ರಮದ ಬಳಿಕ ಅವರು ಮಾತುಗಳನ್ನು ಆಡಲಿಕ್ಕಿದ್ದಾರೆ ಸರ್. ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರೇರಕ ಶಕ್ತಿ, ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುವವರು ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ KM ಕೃಷ್ಣ ಭಟ್ ಅವರು ಸರ್. ನಿಮಗೆ ಕೂಡ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಹ ಸಂಸ್ಥೆಗಳ ಪ್ರಾಚಾರ್ಯರು, ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿ ಮಿತ್ರರು, NSS ವಿದ್ಯಾರ್ಥಿಗಳು, ಹಾಗೆ ಮಾಧ್ಯಮ ಮಿತ್ರರು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ಖ್ಯಾತ ವಾಗ್ಮಿಗಳಾದ ಶ್ರೀಕಾಂತ್ ಶೆಟ್ಟಿ ಇವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ವಾಗರ್ತ ವಿವ ಸಂಪ್ರೋಕ್ತವು ವಾಗರ್ತ ಪ್ರತಿಪತ್ತಯೇ ಜಗತಾ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು. ಯೋಧ ನಮನ ಎಂಬ ಈ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸೇರಿರುವಂಥ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮಾಜಿ ಸೈನಿಕರು ಅಂತ ಹೇಳಿದರು. ಸೈನಿಕರು ಯಾವತ್ತೂ ಕೂಡ ಮಾಜಿ ಆಗುವ ಪ್ರಶ್ನೆ ಇಲ್ಲ. ಸೈನ್ಯದ ಯೋಧರೆಂದರೆ ಅದೊಂದು ಜೀವನ ಪದ್ಧತಿ, ಅದೊಂದು ಕಮಿಟ್ಮೆಂಟ್. ಯಾವಾಗ ನಾವು ಧರ್ಮ ಅನ್ನೋದನ್ನು ಅನೇಕ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿದ್ದೇವೆ, ಆ ರೀತಿ ಸೈನಿಕನದ್ದೊಂದು ಧರ್ಮ ಇದೆ. ಸಮಾಜದ ನೋವು ನಲಿವುಗಳಿಗೆ ನಾ ಮುಂದು ತಾ ಮುಂದು ಅಂತ ಹೇಳಿ ಸ್ಪಂದಿಸುವಂಥ ಆ ಸೈನಿಕರು ಗಡಿಯಿಂದ ತೂರಿ ಬರುವಂಥ ಗುಂಡುಗಳಿಗೆ ಎದೆಯನ್ನು ಕೂಡ ಒಡ್ಡುತ್ತಾರೆ. ಎಲ್ಲೋ ನೆರೆ ಬಂತು, ಪ್ರವಾಹ ಬಂತು, ಪ್ರಕೃತಿ ವೈಪರೀತ್ಯಗಳು ಉಂಟಾದರೆ ಅಲ್ಲಿ ಜನರ ಪ್ರಾಣದ ರಕ್ಷಣೆಗೆ ಬೇಕಾಗಿ ಅಲ್ಲಿ ಹೋಗಿ ನಿಲ್ತಾರೆ. ಅಡಿಗರ ಸಾಲುಗಳನ್ನು ಅವರು ಬಹಳ ಅದ್ಭುತವಾಗಿ ಹೇಳಿದರು. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಏನು ನಮ್ಮಲ್ಲಿ ಒಂದು ಹರೆಯ ಈ ಒಂದು ಯುವ ಚೈತನ್ಯ ಇದೆ, ಈ ಚೈತನ್ಯದಲ್ಲೇ ಈ ಯುವಕರ ಈ ಆವೇಶದಲ್ಲೇ ಅದು ನಡೆದು ಹೋಗಬೇಕು, ಆ ನಂತರ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅಡಿಗರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಲ್ಲಿ ಎದುರು ಇಟ್ಟಿರುವಂಥ ಅಷ್ಟು ಫೋಟೋಗಳಲ್ಲಿ 22ರಿಂದ 27 ವರ್ಷದ ಮಧ್ಯದ ಯುವಕರೇ ಪ್ರಾಣವನ್ನು ಅರ್ಪಣೆ ಮಾಡಿರೋದು. ಪಕ್ಕದಲ್ಲಿರುವಂಥ ಪ್ರಾಂಜಲ್ ಕೂಡ ಅದೇ ರೀತಿ. ಆ ವಯಸ್ಸಿನಲ್ಲಿ ಅದೊಂದು ಹುಚ್ಚು ಸಾಹಸ, ಸಮಾಜಕ್ಕಾಗಿ ನಾನು ಅಂದುಕೊಂಡಿರುವುದನ್ನು ಸಾಧಿಸಬೇಕು ಅನ್ನುವಂಥ ಒಂದು ಹುಮ್ಮಸ್ಸು. ಆ ಸಾಲುಗಳಲ್ಲಿ ಮುಂದೆ ಬರೀತಾರೆ, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ಆ ಶತ್ರುಗಳ ಕೋಟೆಯ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವು ನೋವೇ ಹೊಸನಾಡ ತೊಟ್ಟಿಲು ಅನ್ನುವಂಥ ಮಾತನ್ನು ಕೂಡ ಅಡಿಗರು ಹೇಳ್ತಾರೆ. ಆ ರೀತಿಯ ಬಲಿದಾನದ ಭೀಮ ಸ್ತಂಭದ ಮೇಲೆ ಭಾರತವನ್ನು ಕಟ್ಟಿ ನಿಲ್ಲಿಸಿದಂಥ ಯೋಧರ ಪರಂಪರೆ ನಮ್ಮ ಭಾರತದ್ದು. ಅದಕ್ಕಾಗಿ ಹೇಳಿದರು, देखो ये है मुल्क मराठा जहाँ शिवाजी ढोला था, मुगलों की ताकत को जिसने तलवारों पे तोला था, हर पर्वत पर आग लगी थी, हर पत्थर एक शोला था, बोली हर हर महादेव की बच्चा बच्चा बोला था, इस मिट्टी से तिलक करो ये मिट्टी है बलिदान की, ये है देखो राजपुताना नाज इसे तलवारों पे, जिसने सारे जीवन काटे बर्जी तीर कटारों पे, ये प्रताप की वतन पला है आज़ाद की नारों पे, ಕೂದ್ ಪಡೆಯುತ್ತೆ ಯಹಾ ಹಜಾರೋ ಪದ್ಮಿನಿಯ ಅಂಗಾರೋಪೆ. ಆ ರೀತಿಯ ಬಲಿದಾನದ ಕಾರಣಕ್ಕಾಗಿ ಇವತ್ತು ಭಾರತ ಅನ್ನುವಂಥ ಒಂದು ಅದ್ಭುತ ದೇಶ ಜಗತ್ತಿನ ಮುಂದೆ ನಿಂತಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಯುದ್ಧ ಅದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆದಂಥ ಯುದ್ಧ ಅಂತ ಹೇಳಿ ಇಡೀ ಜಗತ್ತು ಒಪ್ಪಿಕೊಳ್ಳುತ್ತದೆ. ಯಾವ ಸೈನಿಕರನ್ನ 25 ವರ್ಷಗಳ ಬಳಿಕ ಕಾರ್ಗಿಲ್ನ ಆ ಬೆಟ್ಟ ಗುಡ್ಡಗಳಲ್ಲಿ ಪ್ರಾಣಾರ್ಪಣೆ ಮಾಡಿದಂಥ ರಕ್ತದ ಒಂದೊಂದು ಬಿಂದುವನ್ನು ಕೂಡ ಮಾತೆಗರ್ಪಿತವಾಗಿ ಇಟ್ಟಂಥ ಆ ಯೋಧರನ್ನು 25 ವರ್ಷಗಳ ನಂತರ ಪುತ್ತೂರಿನಲ್ಲಿ ಕೂತು ನಾವಿವತ್ತು ನೆನಪಿಸಿಕೊಳ್ತಾ ಇದ್ದೀವಿ. ಆದರೆ ಯುದ್ಧ ನಡೆದ ಬಳಿಕ ತಮ್ಮ ಸೈನಿಕರ ಶವವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಆ ಪಾಪಿ ಪಾಕಿಸ್ತಾನ ನಿರಾಕರಣೆ ಮಾಡುತ್ತೆ. ಆ ಶವಗಳಿಗೂ ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ತದೆ. ಒಬ್ಬ ಯೋಧ ತನ್ನ ಯೂನಿಫಾರ್ಮನ್ನು ಹಾಕ್ಕೊಂಡು ರಣಭೂಮಿಯಲ್ಲಿ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ, ತನ್ನ ಮಾತೃಭೂಮಿಗಾಗಿ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ಪಾಕಿಸ್ತಾನ ಸಲ್ವಾರ್ ಕಮೀಸ್ಗಳನ್ನು ತೊಡಿಸಿ ಆ ಸೇನೆಯ ರೆಗ್ಯುಲರ್ ನಾರ್ದರ್ನ್ ಇನ್ಫೆಂಟ್ರಿಯ ಯೋಧರನ್ನು ಉಗ್ರರ ವೇಷದಲ್ಲಿ ಆವತ್ತು ಕಳಿಸಿ ಆ ಯುದ್ಧದಲ್ಲಿ ಭಾಗವಹಿಸುವ ಹಾಗೆ ಪಾಕಿಸ್ತಾನ ಮಾಡಿತು. ಪಾಕಿಸ್ತಾನ ಮಾಡಿದಂಥ ಆ ಸಂಚಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಆ ಯೋಧರು ಮಾಡಿದಂಥ ಹೋರಾಟ ಎಂಥ ಅದ್ಭುತವಾದಂಥ ಹೋರಾಟ. ಪ್ರತಿಯೊಬ್ಬ ಯೋಧನ ಕಥೆಯನ್ನು ಕೂಡ ನೀವು ಗಮನಿಸಬೇಕು. ನಾನಾಗ ಹೇಳ್ತಾ ಇದ್ದೆ, ನಮ್ಮ ಊರ ಪಕ್ಕದಲ್ಲಿ ಒಬ್ಬರು ಬಹಳ ಕೋಟ್ಯಾಧೀಶರು, ಬಹಳ ದುಡ್ಡಿದೆ, ಅವರಿಗೆ ಕಿಡ್ನಿ ಫೇಲ್ಯೂರ್ ಆಯಿತು, ಒಂದು ಕಿಡ್ನಿ ಹೋಯಿತು. ಹೇಳಿದರು ಮಕ್ಕಳು ಅಥವಾ ಮಡದಿ ಯಾರಾದರೂ ಮನಸ್ಸು ಮಾಡಿದರು ಒಂದು ಕಿಡ್ನಿ ಕೊಡ್ಬೋದು ಅವರಿಗೆ, ಅವರು ಬದುಕಿ ಉಳಿತಾರೆ ಪಾಪ ಅಂತ ಹೇಳಿದರು. ಯಾವ ಪತ್ನಿ ಮತ್ತು ಮಡದಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಅವರು ಮಾಡಿಟ್ಟಿದ್ರೋ
ಅವರಿಗಾಗಿ ಒಂದು ಕಿಡ್ನಿಯನ್ನು ಕೊಡೋದಕ್ಕೋಸ್ಕರ ಅವರ ಪತ್ನಿಯೂ ತಯಾರಾಗಲಿಲ್ಲ, ಅವರ ಮಕ್ಕಳು ಕೂಡ ತಯಾರಾಗಲಿಲ್ಲ. ಆದರೆ ಯಾರೋ ನಮಗೆ ಗುರುತಾ ಇಲ್ಲ, ಅರ್ಥ ಇಲ್ಲ ಅಂತ ಕೋಟ್ಯಾಂತರ ಜನರ ರಕ್ಷಣೆಗೆ ಬೇಕಾಗಿ ತಮ್ಮ ಜೀವವನ್ನು ಬಲಿದಾನ ಮಾಡುವಂಥ ಸಾವಿರ ಸಾವಿರ ಯೋಧರನ್ನು ಭಾರತದ ಸೇನೆ ಕಂಡಿದೆ. ಯಾಕಾಗಿ ಬಲಿದಾನವನ್ನು ಮಾಡಿದರು ಅವರು? ಯಾವ ಅಗತ್ಯ ಇತ್ತು? ಪ್ರಾಂಜಲ್ ಅವರ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ, ಅವರ ಪತ್ನಿಯ ಮುಖದಲ್ಲಿ ಒಂದೇ ಒಂದು ಆ ಕಣ್ಣೀರಿಲ್ಲ, ದುಃಖ ಇಲ್ಲ, ನಗನಗ್ತಾ ತನ್ನ ಗಂಡನನ್ನ ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಹೇಳ್ತಾರೆ, ಯೋಧರು ಯಾವತ್ತೂ ಕೂಡ ಸಾಯೋದಿಲ್ಲ, ಅವರು ತಾಯಿ ಭಾರತೀಯ ಮಡಿಲಿನಲ್ಲಿ ವಿರಮಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಈ ದೇಶದ ತಿರಂಗ ಧ್ವಜ ಅದು ಹಾರಾಡ್ತಾ ಇರುವಂಥದ್ದು ಗಾಳಿಯಿಂದ ಅಂತ ನೀವು ಅಂದುಕೊಂಡಿದ್ರೆ ಅದು ಸುಳ್ಳು. ಅದು ಹಾರಾಡ್ತಾ ಇರುವಂಥದ್ದು ಈ ರೀತಿ ಬಲಿದಾನ ಮಾಡುವಂಥ ಆ ಸೈನಿಕರು ಚೆಲ್ಲಿದಂಥ ಕೊನೆಯ ನಿಟ್ಟುಸಿರಿನಿಂದ ಅದು ಹಾರಾಡ್ತಾ ಇದೆ. ಅದು ಗಾಳಿಯಲ್ಲಿ ಹಾರಾಡ್ತಾ ಇರೋದಲ್ಲ ತಿರಂಗ ಅನ್ನುವಂಥ ಮಾತನ್ನು ಹೇಳಿದರು. ಹೇಳ್ತಾರೆ, ಯೋಧರು ಗಡಿಯಲ್ಲಿ ಎದುರು ದೇಶದ ಮೇಲಿರುವಂಥ ವೈರತ್ವದಿಂದ, ಶತ್ರುತ್ವದಿಂದ, ಸಿಟ್ಟಿನಿಂದ ಹೋರಾಟವನ್ನು ಮಾಡೋದಲ್ಲ, ಅವರು ಹೋರಾಟವನ್ನು ಮಾಡೋದು ತಮ್ಮ ಹಿಂದೆ ನಿಂತಿರುವಂಥ ದೇಶವಾಸಿಗಳ ಮೇಲಿನ ಪ್ರೀತಿಯಿಂದ ಅವರು ಹೋರಾಟವನ್ನು ಮಾಡೋದು ಅನ್ನುವಂಥ ಮಾತನ್ನು ಹೇಳಿದರು. ಈ ರೀತಿಯ ಅದ್ಭುತವಾದಂಥ ಆದರ್ಶಗಳನ್ನು ಕಟ್ಟಿಕೊಡುವಂಥ ಕಥನ ಆ ಕಾರ್ಗಿಲ್ನ ರಣಭೂಮಿಯಲ್ಲಿ ನಡೆಯಿತು. 1999ರಲ್ಲಿ 98ರಲ್ಲಿ ಭಾರತ ಅಣು ಪರೀಕ್ಷೆಯನ್ನು ಮಾಡುತ್ತೆ. ಜಗತ್ತಿನ ಎಲ್ಲ ಶಕ್ತಿಗಳು ಅಣ್ವಸ್ತ್ರವನ್ನು ಹೊಂದಿರಬೇಕಿದ್ರೆ ನಾವು ಕೂಡ ಅಣ್ವಸ್ತ್ರವನ್ನು ಹೊಂದಬೇಕು. ಅದು ಅಟಲ್ ಬಿಹಾರಿ ವಾಜಪೇಯಿ ನೋಡಿದಂಥ ಕನಸಲ್ಲ, ಇಂದಿರಾ ಗಾಂಧಿ ಅವರು ನೋಡಿದಂಥ ಕನಸಲ್ಲ, ಹೋಮಿ ಜೆ ಬಾಬಾ ಅವರು ಆ ಕಾಲದಲ್ಲಿ ನೋಡಿದಂಥ ಕನಸು. ಅನ್ನಕ್ಕಾಗಿ ದೇಶ ಹಾತೊರೆಯುತ್ತಾ ಇದ್ದಂಥ ಕಾಲದಲ್ಲಿ ನ್ಯೂಕ್ಲಿಯರ್ ಪವರ್ನ ಕನಸನ್ನು ಹೋಮಿ ಜೆ ಬಾಬಾ ಅವರು ತೋರಿಸ್ತಾರೆ. ಹೀಗಾಗಿ ಭಾರತ ಒಂದು ಅಣ್ವಸ್ತ್ರ ಸಜ್ಜಿತವಾದಂಥ ದೇಶ ಆಗಬೇಕು ಅಂತ ಹೇಳಿದರು. ಪೋಖ್ರಾನಿನ ರಣಭೂಮಿಯಲ್ಲಿ, ಆ ಮರುಭೂಮಿಯಲ್ಲಿ ಇಡೀ ಜಗತ್ತಿನ ದೊಡ್ಡಣ್ಣ ಅನಿಸಿಕೊಂಡಿರುವಂಥ ಅಮೆರಿಕ ಸೇರಿದ ಹಾಗೆ ಇಡೀ ಜಗತ್ತಿನ ಎಲ್ಲ ಶಕ್ತಿಗಳನ್ನು ಎದುರು ಹಾಕಿಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ APJ ಅಬ್ದುಲ್ ಕಲಾಂ ಅವರು ವೇಷವನ್ನು ಮರೆಸಿಕೊಂಡು ಎಲ್ಲಿವರೆಗೆ ಎಷ್ಟು ಅದ್ಭುತವಾದಂಥ ತಯಾರಿ ಅಂತ ಕೇಳಿದ್ರೆ, ಆ ಹೊಯ್ಗೆಯ ಮೇಲೆ ಹೋದಂಥ ವಾಹನಗಳ ಹೆಜ್ಜೆಯ ಗುರುತು ಕೂಡ ಇರಬಾರದು ಅಂತ ಹೇಳಿ ಅದನ್ನು ಅಳಿಸಿಕೊಂಡು ಹೋಗುವ ರೀತಿಯಲ್ಲಿ ಅತ್ಯಂತ ರಹಸ್ಯಮಯವಾಗಿ ಆ ಪೋಖ್ರಾನ್ನ ಅಣು ಪರೀಕ್ಷೆಯನ್ನು ಮಾಡ್ತಾರೆ. ಜಗತ್ತು ಬೆಚ್ಚಿಬಿತ್ತು. ಅಮೆರಿಕದವರ ಕಣ್ಗಾವಲಿದೆ. ಭಾರತ ಈ ಪ್ರಯತ್ನದಲ್ಲಿದೆ ಅಂತ ಗೊತ್ತಿದೆ, ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಬ್ಲಾಸ್ಟ್ ಆಯಿತು. ಅಮೆರಿಕದ ಯಾವುದೋ ಸಂಸ್ಥೆ ಹೇಳ್ತಂತೆ, ಯಾವುದೋ ರಾಜಸ್ಥಾನದ ಭಾಗದಲ್ಲೊಂದು ಲಘು ಭೂಕಂಪ ಆಗಿದೆ ಅಂತ ಹೇಳಿದ್ರಂತೆ. ಅವ್ರಿಗೆ ಗೊತ್ತಿಲ್ಲ ಪೋಖ್ರಾನ್ ಅಣು ಪರೀಕ್ಷೆಯನ್ನು ಮಾಡಿದ್ದಾರೆ. ಭಾರತ ಕೂಡ ಪರಮಾಣು ಸಜ್ಜಿತವಾದಂಥ ದೇಶ ಆಗಿದೆ ಅಂತ ಹೇಳಿ. ಭಾರತದ ಈ ದಾಷ್ಟ್ಯದ ವಿರುದ್ಧ ನಾವು ಪಾಕಿಸ್ತಾನವನ್ನು ಬೆಂಬಲಿಸ್ತೀವಿ ಅಂತ ಹೇಳಿದರು. 15 ದಿನ ಬಿಟ್ಟು ಪಾಕಿಸ್ತಾನ ಕೂಡ ಪರೀಕ್ಷೆಯನ್ನು ಮಾಡಿತು. 2 ಅಣ್ವಸ್ತ್ರ ಸಜ್ಜಿತವಾದಂಥ ದೇಶಗಳು. ನಾಳೆಯ ದಿನ ಏನಾದರೂ ಯುದ್ಧಕ್ಕೆ ನಿಂತರೆ ಜಗತ್ತಿನಲ್ಲಿ ಬಹಳ ದೊಡ್ಡ ವಿನಾಶ ಕಾದಿದೆ ಅಂತ ಅಮೆರಿಕ ಎರಡೂ ದೇಶಗಳ ಮಧ್ಯೆ ಸಂಧಿ ಮಾಡೋದಕ್ಕೆ ಮುಂದೆ ಬರುತ್ತೆ. ಲಾಹೋರ್ ಡಿಕ್ಲರೇಷನ್, ನಾವು ರೈಲು ಬಿಟ್ಟದಾಯಿತು, ಸಂಜೋತಾ ಎಕ್ಸ್ಪ್ರೆಸ್ಸು, ಬಸ್ ಬಿಟ್ವಿ, ಅಟಾರಿ ವಾಘಾ ಬಾರ್ಡರ್ಗಳೆಲ್ಲ ತೆರೆದುಕೊಂಡು ಎರಡೂ ದೇಶದ ಮಧ್ಯದಲ್ಲಿ ಸ್ನೇಹ ಸಂಬಂಧಗಳನ್ನು ಆರಂಭಿಸಬೇಕು ಅಂತಾಯಿತು. ನವಾಜ್ ಶರೀಫ್ರನ್ನು ನಮ್ಮ ವಾಜಪೇಯಿ ಅವರು ಹೋಗಿ ಅಪ್ಕೊಂಡ್ರು. ಆದರೆ ಯಾವಾಗ ಭಾರತದ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಯ ನವಾಜ್ ಶರೀಫ್ ಅವರ ಜೊತೆಗೆ 21 ತೋಪ್ ಕಿ ಸಲಾಮಿ, 21 ತೋಪಿನ ಸಲಾಮನ್ನು ಸ್ವೀಕರಿಸ್ತಾ ಇದ್ರು. ಪಾಪ ವಾಜಪೇಯಿ ಅವರ ಕನಸು ಮನಸ್ಸಲ್ಲಿ ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ, ಈ ತೋಪುಗಳು ಇನ್ನು 1 ತಿಂಗಳ ನಂತರ ನನ್ನ ಯೋಧರ ಎದೆಯ ಮೇಲೆ ಗುಂಡನ್ನು ಹಾರಿಸುವುದಿದೆ, ತೋಪುಗಳನ್ನು ಹಾರಿಸುವುದಿದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಪಾಪ 21 ತೋಪಿನ ಸಲಾಮಿ ಪಾಕಿಸ್ತಾನದ ಆ ಎಲ್ಲ ಒಪ್ಪಂದಗಳ ಮಧ್ಯದಲ್ಲಿ ನಾವು ಮೂರ್ಖರು, ನಾವು ಇತಿಹಾಸದಿಂದ ಪಾಠವನ್ನು ಕಲಿಯಲಿಲ್ಲ. ನಾವು ವಿಜಯನಗರ ಸೋತಿದ್ದು ಗಿಲಾನಿ ಬ್ರದರ್ಸ್ಗಳಿಂದ. 857ರಲ್ಲಿ ಕೂಡ ಅನೇಕ ಜನ ನಮಗೆ ದ್ರೋಹವನ್ನು ಮಾಡಿದರು. ಈ ದೇಶದಲ್ಲಿ ಹಂತ ಹಂತವಾಗಿ 47ರ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಡೈರೆಕ್ಟ್ ಆಕ್ಷನ್ನ ಮೂಲಕ ಇಡೀ ಕಲ್ಕತ್ತಾದಲ್ಲಿ ಗ್ರೇಟ್ ಕಲ್ಕತ್ತಾ ಮೆಸಾಕರ್ 10,000 ಜನರನ್ನು ಕೊಂದು ಹಾಕ್ತಾರೆ. ತಮ್ಮ ರಾಜಕೀಯ ಆ ಶಕ್ತಿಯನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಸ್ಲಿಂ ಲೀಗಿನ ನೇತೃತ್ವದಲ್ಲಿ ಈ ಎಲ್ಲ ಬೆನ್ನಿಗೆ ಚೂರಿ ಇರಿಯುವಂಥ ಇತಿಹಾಸವನ್ನು ಮರೆತು ನಮ್ಮ ವಾಜಪೇಯಿಯವರು ಅವರ ಜೊತೆ ಒಪ್ಪಂದಕ್ಕೆ ಕೂತರು. ಅದರ ಪರಿಣಾಮವಾಗಿ ಜನರಲ್ ಪರ್ವೇಜ್ ಮುಷರಫ್ ನೇತೃತ್ವದಲ್ಲಿ 1987ರಲ್ಲಿ ಜಿಯಾ ಉಲ್ ಹಕ್ ಒಂದು ಪ್ಲಾನ್ ಅನ್ನು ಮಾಡಿದ್ದ. ಅದರ ಹೆಸರು ಆಪರೇಷನ್ ಅಲ್ ಬದ್ರ್. ಆಪರೇಷನ್ ಮೇಘದೂತನ ಮೂಲಕ ಭಾರತ ಸಿಯಾಚಿನ್ನಲ್ಲಿ ತನ್ನ ನೆಲೆಗಳನ್ನು ಸ್ಥಾಪಿಸಿಕೊಂಡಿದೆ. ಸಿಯಾಚಿನ್ನಿಂದ ಭಾರತವನ್ನು ಹೊರಗಟ್ಟಬೇಕು ಅಂತಾದರೆ
ರಾಷ್ಟ್ರೀಯ ಹೆದ್ದಾರಿ 1ರ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಬೇಕು. ರಾಷ್ಟ್ರೀಯ ಹೆದ್ದಾರಿ 1ರ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಬೇಕು ಅಂತಾದರೆ ಅದರ ಪಕ್ಕದಲ್ಲಿರುವಂಥ ಎತ್ತರದ ಗುಡ್ಡಗಳ ಮೇಲೆಲ್ಲ ನಮ್ಮವರು ಹೋಗಿ ಕುಳಿತುಕೋಬೇಕು. ಅದಕ್ಕೆ ಅವಕಾಶ ಯಾವುದು ಕೇಳಿದ್ರೆ ಚಳಿಗಾಲದಲ್ಲಿ. ಎರಡೂ ದೇಶದ ಯೋಧರ ಮಧ್ಯದಲ್ಲಿ ಒಂದು ಒಪ್ಪಂದ ಇದೆ. ಚಳಿಗಾಲದಲ್ಲಿ ನಿಮ್ಮ ಪೋಸ್ಟ್ಗಳನ್ನು ಬಿಟ್ಟು ನೀವು ತೆರಳಬೇಕು, ನಮ್ಮ ಪೋಸ್ಟನ್ನು ಬಿಟ್ಟು ನಾವು ಕೂಡ ತೆರಳ್ತೀವಿ ಅಂತ ಹೇಳಿದರು. ನಾವು ಭಾರತೀಯರು ಬಹಳ ಮುಗ್ಧರು, ಸಜ್ಜನರು. ಆದರೆ ಆ ಪಾಪಿಗಳು ನಾವು ನಮ್ಮ ಪೋಸ್ಟ್ಗೆ ಮರಳಿ ಹೋಗುವ ಮೊದಲೇ ಅವರು ನಮ್ಮ ಎಲ್ಲ ಪೋಸ್ಟ್ಗಳನ್ನು ಆಕ್ರಮಿಸಿಕೊಂಡರು. ಭಾರತಕ್ಕೆ ಇದರ ಸುದ್ದಿ ಗೊತ್ತಾಗಲಿಲ್ಲ. ಒಬ್ಬ ಕುರಿ ಕಾಯುವಂಥ ಹುಡುಗ ಆಗ ತೋರಿಸಿದ್ರು, ತಾಶಿ ನಂಗ್ಯಾಲ್. ಅವನು ಹೋಗಿ ಹೇಳ್ತಾನೆ, ಭಾರತಕ್ಕೆ ಸಂಬಂಧಪಟ್ಟಂಥ ಬಂಕರ್ಗಳಲ್ಲಿ ಪಾಕಿಸ್ತಾನಿಗಳು ಬಂದು ಕುಳಿತಿದ್ದಾರೆ, ಅದರ ಬಗ್ಗೆ ನೀವು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಹೇಳಿದರು. ನಮ್ಮ ಸೈನಿಕರು ಹೋದರು. 6-7 ಜನ ಸೈನಿಕರು ಹೋಗ್ತಾರೆ. ಕ್ಯಾಪ್ಟನ್ ಸೌರಭ್ ಕಾಲಿಯನ ನೇತೃತ್ವದಲ್ಲಿ 22 ವರ್ಷದ ಹುಡುಗ, ಕ್ಯಾಪ್ಟನ್ ಆಗಿ 1 ತಿಂಗಳು ಕೂಡ ಕಳೀಲಿಲ್ಲ. ನನ್ನ ಮೊದಲ ಸಂಬಳ ಬರ್ತಾ ಇದೆ ಅಮ್ಮ, ನಿನಗೆ ಬ್ಲ್ಯಾಂಕ್ ಚೆಕ್ಕನ್ನು ಕಳಿಸ್ತೀನಿ, ಮನೆ ಖರ್ಚಿಗೆ ಎಷ್ಟು ಬೇಕು ಅದನ್ನು ನೀನು ಬರೆದುಕೊಂಡು ವಿಡ್ರಾ ಮಾಡು ಅಂತ ಹೇಳಿ ಅಮ್ಮನಿಗೆ ಕಳಿಸ್ಕೊಟ್ಟಿರ್ತಾನೆ ಸಹಿ ಮಾಡಿ. ಆದರೆ ಚೆಕ್ಕು ನಗದೀಕರಣ ಆಗುವ ಮೊದಲು ಸೌರಭ್ ಕಾಲಿಯನನ್ನು ಆ ಪಾಪಿಗಳು ಕೊಲ್ತಾರೆ. ಎಷ್ಟು ಭಯಾನಕವಾಗಿ ಕೊಲ್ತಾರೆ ಅಂತ ಕೇಳಿದರೆ, ಕಣ್ಣನ್ನು ಕಾದ ಕಬ್ಬಿಣದ ಸಲಾಕೆಯಿಂದ ಕಣ್ಣನ್ನು ಒಡೆದು ಹಾಕಿದ್ರು, ಕಿವಿಗಳನ್ನು ಕತ್ತರಿಸಿದ್ದಾರೆ. ಮೈಯಲ್ಲಿರುವಂಥ ಒಂದು ಮೂಳೆ ಕೂಡ ನೆಟ್ಟಗಿಲ್ಲ. ಎಲ್ಲ ಮೂಳೆಗಳನ್ನು ಬಂದೂಕಿನ ಆ ಇದರಿಂದ ಗುದ್ದಿ ಅದನ್ನು ನುಜ್ಜು ಮಾಡಿ ಇಡೀ ದೇಹವನ್ನು ಛಿದ್ರ ಮಾಡಿ ಅದನ್ನು ಗೋಣಿಯಲ್ಲಿ ಕಟ್ಟಿ ಕಳುಹಿಸಿಕೊಡ್ತಾರೆ. ಸೌರಭ್ ಕಾಲಿಯನ ತಾಯಿ ಕೇಳ್ತಾಳಂತೆ, ಸೇನೆಗೆ ಸೇರ್ಪಡೆ ಆಗುವಂಥ ಹೊತ್ತಿಗೆ ನನ್ನ ಮಗನ ಮೂಗು ಸರಿ ಇದೆಯಾ, ಕಣ್ಣು ಸರಿ ಇದೆಯಾ, ಕಿವಿ ಸರಿ ಇದೆಯಾ, ಬೆರಳುಗಳು ಸರಿ ಇದೆಯಾ ಅಂತ ಕೇಳಿ 3 ಬಾರಿ ಅವನ್ನ ಪರೀಕ್ಷೆ ಮಾಡಿ ಸೇನೆಗೆ ತೆಗೆದುಕೊಂಡಿದ್ದೀರಿ. ಇವತ್ತು ಶವವನ್ನು ಕಳಿಸ್ಕೊಡ್ಬೇಕಿದ್ರೆ ಈ ರೀತಿಯಾಗಿ ಕಳಿಸ್ಕೊಟ್ಟಿದ್ದೀರಲ್ವಾ. 1000 ಜನರ ಮಧ್ಯದಲ್ಲಿ ಕೂಡ ತನ್ನ ಮಗನನ್ನು ಗುರುತಿಸುವಂಥ ಸಾಮರ್ಥ್ಯ ಒಬ್ಬ ತಾಯಿಗಿರುತ್ತೆ. ಆದರೆ ನನ್ನ ಮಗನ ಶವವನ್ನು ಗುರುತಿಸುವ ಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ ಅಂತ ಹೇಳಿ ಕಣ್ಣೀರಿಡ್ತಾಳೆ. ಇವತ್ತಿಗೂ ಕೂಡ ಯುದ್ಧದ ಇತಿಹಾಸದಲ್ಲಿ ಆ ರೀತಿಯ ದೌರ್ಜನ್ಯವನ್ನು ಬೇರೆ ಎಲ್ಲೂ ಕೂಡ ಮಾಡಲಿಲ್ಲ. ಇವತ್ತಿಗೂ ಅವರ ತಂದೆ KK ಕಾಲಿಯ ಇರಬೇಕು. ಇವತ್ತಿಗೂ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನನ್ನ ಮಗನ ಸಾವಿಗೆ ನ್ಯಾಯ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೌರಭ್ ಕಾಲಿಯ 22 ದಿನಗಳ ಕಾಲ ಆತನನ್ನು ಚಿತ್ರಹಿಂಸೆ ಕೊಟ್ಟು ಕೊಂದರು. 22 ವರ್ಷದ ಯುವಕ. ಭಾರತಕ್ಕೆ ಅನಿಸ್ತು ಯಾರೋ ಭಯೋತ್ಪಾದಕರೆಲ್ಲ ಮೇಲೆ ಬಂದು ಕೂತಿರಬೇಕು ಅಂತ 5-6 ಪೋಸ್ಟ್ಗಳಲ್ಲೇ ಹೊರಿರಬೇಕು ಅಂತ ಅಂದುಕೊಂಡ್ರು. ಆದರೆ ಆವತ್ತಿನ ರಕ್ಷಾ ಮಂತ್ರಿಗಳಾದಂಥ ಜಾರ್ಜ್ ಫೆರ್ನಾಂಡಿಸ್ ಅವರು ಹೇಳ್ತಾರೆ, ಕೆಲವು ನುಸುಳುಕೋರರು ಬಂದು ಕೂತಿದ್ದಾರೆ, 74 ಗಂಟೆಯ ಒಳಗಾಗಿ ನಾವು ಎಲ್ಲ ಪೋಸ್ಟ್ಗಳಿಂದ ಅವರನ್ನು ಹೊಡೆದು ಹಾಕ್ತೀವಿ, ಅವ್ರನ್ನ ಖಾಲಿ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಜಾರ್ಜ್ ಫೆರ್ನಾಂಡಿಸ್ ಅವರಿಗೆ ಅವತ್ತು ಮಾಹಿತಿ ಇರಲಿಲ್ಲ, ಬಂದು ಕುಳಿತಿರೋದು ಯಾವುದೋ ಭಯೋತ್ಪಾದಕರೋ ನುಸುಳುಕೋರರಲ್ಲ, ಪ್ರತ್ಯಕ್ಷವಾಗಿ ಪಾಕಿಸ್ತಾನದ ಇಡೀ ಮಿಲಿಟರಿ ವ್ಯವಸ್ಥೆ 2-2.5 ಸಾವಿರ ಸೈನಿಕರಲ್ಲಿ ಬಂದು ಕೂತಿದ್ದಾರೆ. ಅವರಿಗೆ ಲೈಟ್ ಮಿಷಿನ್ LMGಗಳಿರ್ಬೋದು, ಅಥವಾ ಸ್ಟಿಂಗರ್ ಮಿಸೈಲ್ಸ್ಗಳಿರ್ಬೋದು, ಅಥವಾ ಈ ರೀತಿಯ ಆಂಟಿ ಕ್ರಾಫ್ಟ್ ಮಿಸೈಲ್ಸ್ಗಳು, ಈ ರೀತಿಯ ಅನೇಕ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದು ಕೂತಿದ್ದಾರೆ. ಅಷ್ಟು ಸುಲಭ ಇಲ್ಲ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಮ್ಮ ಮೊದಲ ಹಂತದಲ್ಲಿ ಬಹುಶಃ ಮೇ 7ರ ನಂತರ MiG-27 ರೀತಿಯ ಅನೇಕ ಯುದ್ಧ ವಿಮಾನಗಳು ಬೆಟ್ಟದ ತುದಿಗೆ ಹೋಗ್ತವೆ. ಆದರೆ 8-10 ಸಾವಿರ ರೇಂಜ್ನಲ್ಲಿ ಕೆಲಸವನ್ನು ಮಾಡುವಂಥ ಆ ಯುದ್ಧ ವಿಮಾನಗಳು 10-15 ಸಾವಿರ 16 ಸಾವಿರದ ಎತ್ತರಕ್ಕೆ ಹೋದಾಗ ಅವುಗಳು ತಮ್ಮ ಕ್ಷಮತೆಯನ್ನು ಕಳೆದುಕೊಳ್ತವೆ. ಕ್ಯಾಪ್ಟನ್ ನಚಿಕೇತ್ ಎಜೆಕ್ಟ್ ಮಾಡ್ತಾರೆ. ಇನ್ನೇನು ಅವರ ಸ್ಟಿಂಗರ್ ಮಿಸೈಲ್ನಿಂದ ಅವರ ಯುದ್ಧ ವಿಮಾನವನ್ನು ಹೊಡೆದಾಗ ಅವರು ಬದುಕಬೇಕಲ್ವಾ, ಅಲ್ಲಿಂದ ಅವರು ಪ್ಯಾರಾಚೂಟ್ನ ಮೂಲಕ ಇಳಿತಾ ಇರಬೇಕಿದ್ರೆ ಅವರು ಹೋಗಿ ಮೊನ್ನೆ ಯಾವ ರೀತಿಯಲ್ಲಿ ಅಭಿನಂದನ್ ಅವರು ಪಾಕಿಸ್ತಾನದ ವ್ಯಾಪ್ತಿಗೆ ಹೋದರೋ ಅದೇ ರೀತಿ ಅವರ ಬಾರ್ಡರ್ನ ವ್ಯಾಪ್ತಿಗೆ ಹೋಗ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ನೇರವಾದಂಥ ಯುದ್ಧಕ್ಕೆ ಆದೇಶವನ್ನು ಕೊಡ್ತಾರೆ. ಹೇಳ್ತಾರೆ, ಭೂಸೇನೆಯ ನೇತೃತ್ವದಲ್ಲಿ ಆಪರೇಷನ್ ವಿಜಯನ್ನು ಲಾಂಚ್ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬರುವಂಥ ಎಲ್ಲ ಸಪ್ಲೈಗಳನ್ನು ಕಟ್ ಮಾಡಬೇಕು, ಅದಕ್ಕೋಸ್ಕರ ನೌಕೆಗಳನ್ನು ಕಳುಹಿಸಿ ಆಪರೇಷನ್ ತಲ್ವಾರನ್ನು ನೌಕಾಪಡೆಯ ನೇತೃತ್ವದಲ್ಲಿ ಆಪರೇಷನ್ ತಲ್ವಾರ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅಂತ ಕೇಳಿದರೆ, ಯುದ್ಧ ವಿರಾಮ ಘೋಷಣೆ ಆದ ಬಳಿಕ ಕೇವಲ 6 ದಿನಗಳಿಗಾಗುವಷ್ಟು ಡೀಸೆಲ್ ಮಾತ್ರ ಪಾಕಿಸ್ತಾನದ ಬಳಿ ಇತ್ತು. ಒಂದು ವೇಳೆ 1 ವಾರದ ನಂತರ ಯುದ್ಧ ಮುಂದುವರಿತಿದ್ರೆ ಪಾಕಿಸ್ತಾನದಲ್ಲಿ ಯಾವ ಬೈಕು ಯಾವ ವಾಹನ ಕೂಡ ರಸ್ತೆಗೆ ಇಳಿಯೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಪೂರ್ತಿ ಅವರ ಆ ಫ್ಯೂಲನ್ನು ಕಟ್ ಮಾಡುವಂಥ ಕೆಲಸವನ್ನು ಆಪರೇಷನ್ ತಲ್ವಾರ್ ಮೂಲಕ ನಮ್ಮ ನೌಕಾಪಡೆಯ ಸಿಬ್ಬಂದಿಗಳು ಮಾಡಿದರು. ಈ ಕಡೆ ಆಪರೇಷನ್ ಸಫೇದ್ ಸಾಗರ್ನ ಹೆಸರಲ್ಲಿ ನೌಕಾಪಡೆ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತದೆ. ಸುಮಾರು ಜುಲೈನ
5-6ನೇ ತಾರೀಕಿನವರೆಗೆ ನಿರಂತರವಾಗಿ ನಮ್ಮ ಯೋಧರ ಹತ್ಯೆ ಆಯಿತು. ನಮಗೆ ಯಾವುದೇ ರೀತಿಯಾದಂಥ ಯಶಸ್ಸು ಕೈಗೆ ಸಿಗಲಿಲ್ಲ. ಆದರೆ ಕೊನೆಗೆ ರಣರಂಗಕ್ಕೆ ಮಿರಾಜ್ 2000 ಅಂತ ಅದ್ಭುತವಾದಂಥ ಒಂದಷ್ಟು ಯುದ್ಧ ವಿಮಾನಗಳು ಪ್ರವೇಶವನ್ನು ಮಾಡಿದವು. ಇಸ್ರಾಯೇಲ್ನಂಥ ದೇಶಗಳು ನಮಗೆ ಸಹಕಾರವನ್ನು ಮಾಡಿದರು, ಅಮೆರಿಕ ಸಹಕಾರವನ್ನು ಕೊಡಲಿಲ್ಲ ನಮಗೆ. ಇಸ್ರಾಯೇಲ್ ಹೇಳ್ತದೆ ಎಲ್ಲೆಲ್ಲಿ ಅವರ ಪಾಯಿಂಟ್ಗಳಿದೆ ಅನ್ನೋದನ್ನು GPS ಡಾಟಾವನ್ನು ನಮಗೆ ಕೊಡ್ತಾರೆ. ಲೇಸರ್ ಗೈಡೆಡ್ ಮಿಸೈಲ್ಸ್ಗಳನ್ನು, ಬಾಂಬ್ಗಳನ್ನು ನಮಗೆ ಅವರು ಪ್ರೊವೈಡ್ ಮಾಡ್ತಾರೆ, ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾರೆ. ಅದರ ಪರಿಣಾಮವಾಗಿ ಬೆಟ್ಟದ ತುದಿಯಲ್ಲಿರುವಂಥ ಶತ್ರುಗಳ ಇಂಚಿಂಚು ಮಾಹಿತಿ ಕೂಡ ಭಾರತದ ಸೇನೆಗೆ ಸಿಕ್ಕಿತು. ಅದರ ಪರಿಣಾಮವಾಗಿ ಆ ಆಪರೇಷನ್ ವಿಜಯ್ನ ಬೆಂಬಲವಾಗಿ ಏನು ಆಪರೇಷನ್ ಸಫೇದ್ ಸಾಗರನ್ನು ನಮ್ಮ ವಾಯುಸೇನೆ ಅಧಿಕಾರಿಗಳು ಮಾಡಿದರು, ಅದರ ಅಡಿಯಲ್ಲಿ ಆ ಪಾಕಿಸ್ತಾನದ ಅಷ್ಟೂ ಗುಡ್ಡಗಳಿಗೆ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಅದನ್ನು ಮುಂತೋತ್ತಾಲ್ ಅನ್ನುವಂಥ ಒಂದು ಜಾಗವನ್ನು ಗುರುತು ಮಾಡಿದರು. 300 ಜನ ಪಾಕಿಸ್ತಾನಿಗಳು ಅದರಲ್ಲಿದ್ದಾರೆ ಮತ್ತು ಇಡೀ ಬೆಟ್ಟಗಳಿಗೆ ಮದ್ದುಗುಂಡು ಸರಬರಾಜು ಆಗ್ತಾ ಇರೋದು ಅಲ್ಲಿಂದಲೇ. ಇಡೀ ರಿಮೋಟ್ ಕಂಟ್ರೋಲ್ನ ಮೂಲಕ ಇಡೀ ವ್ಯವಸ್ಥೆಯನ್ನು, ಯುದ್ಧವನ್ನು ನಿಯಂತ್ರಣ ಮಾಡ್ತಾ ಇರೋದು ಅದೇ ಪಾಯಿಂಟಿಂದ ಅಂತ ಗೊತ್ತಾಯಿತು. 4 ಮಿರಾಜ್ 2000ಗಳ ನೇತೃತ್ವದಲ್ಲಿ ಸುಮಾರು 5600 kg ಬಾಂಬುಗಳನ್ನು ಕ್ಯಾರಿ ಮಾಡಿಕೊಂಡು ನಮ್ಮ ವಿಮಾನಗಳು ಹೋಗ್ತವೆ. ಪೂರ್ತಿ ಆ ಕ್ಯಾಂಪನ್ನು ಡಿಸ್ಟ್ರಾಯ್ ಮಾಡ್ತವೆ, ಪೂರ್ತಿಯಾಗಿ ಅದನ್ನು ಒಡೆದು ಹಾಕುವಂಥ ಕೆಲಸವನ್ನು ಮಾಡಿದರು. ಯಾವಾಗ ಈ ಕಾರ್ಯಾಚರಣೆ ನಡೆಯಿತೋ ಅಲ್ಲಿಂದ ಪಾಕಿಸ್ತಾನದ ಪೂರ್ತಿ ಜಂಘಾಬಲವೇ ಕುಸಿದು ಹೋಯಿತು. ಆನಂತರ ನಮ್ಮ ಯೋಧರು ಗುಡ್ಡದ ಮೇಲೆ ಇರುವಂಥ ಆ ಶತ್ರುಗಳನ್ನು, ಆ ಚೇಳುಗಳನ್ನು, ಅವುಗಳ ಕೊಂಬನ್ನು ಮುರಿಯುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿಯಲ್ಲಿ? ಬೆಟ್ಟದ ಮೇಲಕ್ಕೆ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 10-15 ಸಾವಿರ ಅಡಿ ಎತ್ತರದಲ್ಲಿರುವಂಥ ಶತ್ರುವನ್ನು ಮಣಿಸಬೇಕಿದ್ರೆ, ಒಬ್ಬನನ್ನು ಮಣಿಸಬೇಕಿದ್ರೆ 27 ಜನ ಬೇಕಂತೆ. ಲೆಕ್ಕಾಚಾರ ಮಾಡ್ತಾರೆ, ಹೇಳ್ತಾರೆ 1,000 ಜನ ಅವರು ಬೆಟ್ಟದ ಮೇಲೆ ಇದ್ದರೆ 27,000 ಜನ ಕೆಳಗಿಂದ ಪ್ರಯಾಸವನ್ನು ಮಾಡಬೇಕು. ಆ ರೀತಿಯಾದಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಆದರೆ ನಮ್ಮ ವೀರ ಯೋಧರು ನಿರ್ಧಾರವನ್ನು ಮಾಡ್ತಾರೆ, ಯಾವುದೇ ಪ್ರಾಣವನ್ನಾದರೂ ತೆತ್ತು, ಸರ್ವೋಚ್ಚ ಬಲಿದಾನವನ್ನಾದರೂ ಮಾಡಿ ಪಾಕಿಸ್ತಾನದ ಪ್ರತಿಯೊಬ್ಬ ಯೋಧನನ್ನು ಕೂಡ ಭಾರತದ ಸಾರ್ವಭೌಮತೆಯ ಭೂಮಿಯಿಂದ ಹೊರಗಡೆ ಹಾಕ್ತೀವಿ ಅಂತ ಶಪಥವನ್ನು ಗ್ರಹಣ ಮಾಡಿದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಇರ್ಬೋದು, ರಾಜೇಶ್ ಅಧಿಕಾರಿ ಅವರಿರ್ಬೋದು, ಅಥವಾ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿರ್ಬೋದು, ವೈಜಯಂತ್ ಥಾಪರ್ ಅವರಿರ್ಬೋದು, ಸಂಜಯ್ ಕುಮಾರ್ ಅವರಿರ್ಬೋದು, ಕೆಂಗುರುಸೆ ನಾಗಾಲ್ಯಾಂಡಿನ ಹುಡುಗ, ಎಂಥ ಅದ್ಭುತವಾದಂಥ ಕೆಲಸವನ್ನು ಅವರೆಲ್ಲ ಮಾಡಿದರು. ವಿಕ್ರಮ್ ಬಾತ್ರಾ ಇವರೆಲ್ಲರೂ ಕೂಡ ಆ ಬೆಟ್ಟವನ್ನು ಹತ್ತುವಂಥ ಕೆಲಸವನ್ನು ಮಾಡಿದರು. ಆ ಬೆಟ್ಟವನ್ನು, ಕಡಿದಾದ ಬೆಟ್ಟ, 10-15 ಸಾವಿರ ಎತ್ತರದ ಬೆಟ್ಟವನ್ನು ಹತ್ತುವಂಥ ಕೆಲಸವನ್ನು ಮಾಡಿದರು. ನಾವಿಲ್ಲಿ 4 ಮಾಳಿಗೆಗೆ, ಅದು ಕೂಡ ಈ ಸ್ಟೆಪ್ಸ್ನಲ್ಲಿ ಹತ್ತಿ ಬರಬೇಕಿದ್ರೆ ನಮಗೆ ಆಯಾಸ ಆಗುತ್ತೆ. ಹಬ್ಬಂದರೆ ಇದು 100-150 ಅಡಿ ಇರ್ಬೋದು ಏನೋ ಅಷ್ಟೇ. ಆದರೆ 15-16 ಸಾವಿರ ಅಡಿ ಎತ್ತರದ ಆ ಗುಡ್ಡಗಳನ್ನು, ಹೊಟ್ಟೆಗೆ ಅನ್ನ ಇಲ್ಲ, ಆ ರೀತಿಯ ವ್ಯವಸ್ಥೆ ಒಳಗಡೆ ಹತ್ತುವಂಥ ಕೆಲಸವನ್ನು ಮಾಡಿದರು. ಆ ರೀತಿ ಹತ್ತುವಂಥ ಸಂದರ್ಭದಲ್ಲಿ ಮೇಲಿಂದ ಒಂದು ಬಂಡೆಗಲ್ಲನ್ನು ದೂಡಿಬಿಟ್ರು ಸಾಕು, ನಮ್ಮವರು ಸತ್ತು ಹೋಗ್ತಾ ಇದ್ರು. ಹಾಗಾಗಿ ಮೇಲೆ ಇರುವವರನ್ನು ಎಂಗೇಜ್ ಮಾಡಬೇಕು, ಅದಕ್ಕೆ ಕವರ್ ಫೈರನ್ನು ಕೊಡಬೇಕು. 120 ಬೊಫೋರ್ಸ್ ಪಿರಂಗಿಗಳನ್ನು ಅದಕ್ಕೆ ಆ ಗುಡ್ಡದ ಮೇಲೆ ಸಿಡಿಸುವಂಥ ಕೆಲಸವನ್ನು ಮಾಡಿದರು. ಗುಡ್ಡದ ತುದಿಗೆ ಬೊಫೋರ್ಸ್ನ ಶೆಲ್ಗಳು ಫೈರ್ ಆಗುವಂಥ ಸಂದರ್ಭದಲ್ಲಿ ಆ ಉಗ್ರರು ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಆ ಗುಹೆಗಳ ಒಳಗಡೆ, ಸಂಗರ್ನ ಒಳಗಡೆ, ಬಂಕರ್ನ ಒಳಗಡೆ ಅವಿತುಕೊಳ್ತಾರೆ. ಆ 2-3 ಗಂಟೆಯ ಅವಧಿಯಲ್ಲಿ ನಮ್ಮ ಯೋಧರು ಆ ಬೆಟ್ಟವನ್ನು ಹತ್ತಬೇಕು. ಈ ರೀತಿಯಾದಂಥ ಕೆಲಸವನ್ನು ಮಾಡಿದರು. ಜೊಜಿಲ್ಲಾ ಪಾಸ್ ಪೂರ್ತಿಯಾಗಿ ಶತ್ರುಗಳ ಕೈಯಲ್ಲಿದೆ. ಆ ಜೊಜಿಲಾ ಪಾಸ್ನ ಮೂಲಕ ಒಂದು ಸ್ಕೂಟರ್ ಅಥವಾ ಸೈಕಲ್ ಹೋದರೂ ಕೂಡ ಅವರ ಮೇಲೆ ಆ ಸ್ನೈಪರ್ಸ್ಗಳಿಂದ ಫೈರ್ ಮಾಡ್ತಾ ಇದ್ರು, ಅವ್ರನ್ನ ಹೊಡೆದಾಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಯುದ್ಧ ಮಾಡ್ತಾ ಇರುವಂಥ ಸೈನಿಕರಿಗೆ ಮದ್ದುಗುಂಡನ್ನು ತಲುಪಿಸಬೇಕಲ್ವ, ಹೇಗೆ ತಲುಪಿಸೋದು? ಆಗ ನಮ್ಮವ್ರು ಯೋಚನೆ ಮಾಡ್ತಾರೆ, ಹೆಡ್ಲೈಟನ್ನು ಆಫ್ ಮಾಡಿಕೊಂಡು 20-30 ಟನ್ನಿನಷ್ಟು ಮದ್ದುಗುಂಡುಗಳನ್ನು ಆ ಜೊಜಿಲಾ ಪಾಸ್ನ ಮೂಲಕ ಅಲ್ಲಿಂದ ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡಿದರು. ಸುಮಾರು 2.5 ಲಕ್ಷ ಶೆಲ್ಗಳು ಆವತ್ತಿನ ಯುದ್ಧದಲ್ಲಿ ಬಳಕೆ ಆಗಿದೆ ಅಂತ ಹೇಳ್ತಾರೆ. 2.5 ಲಕ್ಷ ಶೆಲ್ಗಳು. ಅಷ್ಟು ಆ ಶೆಲ್ಗಳನ್ನು, ಲೈಟನ್ನು ಆಫ್ ಮಾಡಿಕೊಂಡು, ಒಂದೊಂದು ಕಣಿವೆಗಳು ಸಾವಿರಾರು ಅಡಿ ಇರುವಂಥ ಪ್ರಪಾತಗಳು, ಏನಾದರೂ ಸ್ವಲ್ಪ ಕಲ್ಲು ಜಾರಿ ಉಳಿಬಿದ್ರೆ ಪೂರ್ತಿಯಾಗಿ ಅವರನ್ನು ಕೊಲ್ಲೋದಕ್ಕೆ ಬೇರೆ ಏನು ಬೇಡ, ಆ ಮದ್ದುಗುಂಡುಗಳೇ ಸಾಕು. ಅಂಥ ಆ ರಿಸ್ಕಿ ಆಪರೇಷನ್ಸನ್ನು ನಮ್ಮ ಸೈನಿಕರು ಮಾಡಿದರು. ಈ ಎಲ್ಲ ಪರಿಣಾಮವಾಗಿ ಜುಲೈ 26ರವರೆಗೆ ಆ ಪೂರ್ತಿ ಶತ್ರುಗಳನ್ನು ಹೊರಗಟ್ಟುವಂಥ ಕೆಲಸ ನಡೆಯಿತು. ನವಾಜ್ ಶರೀಫ್ ಮತ್ತು ಪರ್ವೇಜ್ ಮುಷರಫ್ ಅವರ ಮಧ್ಯದಲ್ಲಿ ಹೊಂದಾಣಿಕೆ ಇರಲಿಲ್ಲ. ನವಾಜ್ ಶರೀಫ್ ಅಮೇರಿಕಕ್ಕೆ ಓಡ್ತಾರೆ, ಪರ್ವೇಜ್ ಮುಷರಫ್ ಚೀನಾಕ್ಕೆ ಓಡ್ತಾನೆ. ಪರ್ವೇಜ್ ಮುಷರಫ್ ಚೀನಾದ ನೆರವನ್ನು ಯಾಚನೆ ಮಾಡ್ತಾನೆ.
ಚೀನಾದ ನೆರವನ್ನು ಯಾಚನೆ ಮಾಡುವಂತಹ ಆಡಿಯೋ ಕ್ಲಿಪ್ಪನ್ನು ನಮ್ಮ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಂಗ್ರಹ ಮಾಡ್ತಾರೆ. ಅದನ್ನು ನಮ್ಮ ಆವತ್ತಿನ ಯಾರು ಜನಪ್ರತಿನಿಧಿಗಳಿದ್ದರು, ಕೇಂದ್ರ ಸರ್ಕಾರ ಅದನ್ನು ಬಿಡುಗಡೆ ಮಾಡಿ ಇದರಲ್ಲಿ ಪಾಕಿಸ್ತಾನ ನೇರವಾಗಿ ಇನ್ವಾಲ್ವ್ ಆಗಿದೆ, ಯಾವ ರೀತಿಯಲ್ಲಿ ಜನರಲ್ ಪರ್ವೇಜ್ ಮುಷರಫ್ ಇವತ್ತು ನೆರವನ್ನು ಯಾಚನೆ ಮಾಡೋದಕ್ಕೆ ಹೋಗಿದ್ದಾನೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಹೇಳಿದರು. ಈ ರೀತಿಯಾಗಿ ಜಗತ್ತಿನ ಮುಂದೆ ಆವತ್ತು ಪಾಕಿಸ್ತಾನ ಬೆತ್ತಲಾಯಿತು. ಪಾಕಿಸ್ತಾನದ ಈ ಎಲ್ಲ ಕೃತ್ಯಗಳಿಗೆ ಎಲ್ಲಿಂದ ಕೂಡ ಅವರಿಗೆ ಬೆಂಬಲ ಸಿಗಲಿಲ್ಲ. ಭಾರತಕ್ಕೆ ಒಂದು ನೈತಿಕವಾದಂಥ ಬೆಂಬಲ ಸಿಕ್ಕಿತು. ಆ ನೈತಿಕವಾದಂಥ ಬೆಂಬಲದ ಬಲದಲ್ಲಿ ಕಾರ್ಗಿಲ್ ಯುದ್ಧವನ್ನು ನಮ್ಮವ್ರು ಗೆದ್ದರು. ಅದು ಡ್ರಾಸ್ ಇರ್ಬೋದು, ಬಟಾಲಿಕ್ ಇರ್ಬೋದು, ಟೈಗರ್ ಹಿಲ್ ಇರ್ಬೋದು, ಅನೇಕ ಪಾಯಿಂಟ್ಸ್ಗಳು. ಆ ಎಲ್ಲ ಪಾಯಿಂಟ್ಸ್ಗಳಲ್ಲಿದ್ದಂಥ ಶತ್ರುಗಳನ್ನು ಹೊರಗಡೆ ಅಟ್ಟಿ ನಮ್ಮ ಯೋಧರು ಆ ಎಲ್ಲ ಪ್ರದೇಶಗಳನ್ನು ಮರುವಶಪಡಿಸ್ಕೊಳ್ತಾರೆ. ಈ ಯುದ್ಧದಲ್ಲಿ 500-550 ಜನ ನಮ್ಮ ಸೈನಿಕರು ಹುತಾತ್ಮರಾದರು. ಆ ಹುತಾತ್ಮರಾದಂಥ ಸೈನಿಕರ ಒಬ್ಬೊಬ್ಬರ ಹಿನ್ನೆಲೆಯನ್ನು ಗಮನಿಸಿದರೆ ಭಾಳ ವಿಚಿತ್ರ ಅಂತ ಅನಿಸುತ್ತೆ. ಅನೂಜ್ ನಯ್ಯರ್ ಅನ್ನುವಂಥ ಒಬ್ಬ ಹುಡುಗ, ಆ ಯೋಧನಿಗೆ ಮದುವೆ ನಿಶ್ಚಿತ ಆಗಿದೆ. ಸಿಮ್ರಾನ್ ಅನ್ನುವಂಥ ಒಬ್ಬ ಬಾಲ್ಯದ ಸ್ನೇಹಿತೆ, ಶಾಲಾ ದಿನಗಳಲ್ಲಿ ಕೂಡ ಅವರ ಮಧ್ಯದಲ್ಲಿ ಚೆನ್ನಾಗಿರುವಂಥ ಗೆಳೆತನ ಇತ್ತು. ಪ್ರತಿನಿತ್ಯ ಮಾತನಾಡ್ತಾ ಇದ್ರು. ಅವರು ಮದುವೆ ಮಾಡಿಕೊಳ್ಬೇಕು ಅಂತ ಮನೆಯವರನ್ನು ಒಪ್ಪಿಸಿ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಮದುವೆ ಫಿಕ್ಸ್ ಆಗಿರುತ್ತೆ. ಆದರೆ ಆ ಹುಡುಗಿಗೆ ಕೊಟ್ಟಂಥ ಭಾಷೆಗೆ ತಪ್ಪಿದರೂ ಕೂಡ ತಾಯಿ ಭಾರತ ಮಾತೆಗೆ ಕೊಟ್ಟಂಥ ಮೈ ನಮಕ್ಕಿ ಕಸಂ ಖಾತ ಅಂತ ಹೇಳ್ತಾರಲ್ಲ, ಆ ಭಾಷೆಗೆ ಅವರು ತಪ್ಪಲಿಲ್ಲ. ಅವನು ತನ್ನ ಬಲಿದಾನವನ್ನು ಮಾಡ್ತಾನೆ, ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ. ತನ್ನ ಆ ನಿಶ್ಚಿತಾರ್ಥದ ಉಂಗುರವನ್ನು ಆ ಸಿಮ್ರಾನ್ಗೆ ವಾಪಸ್ ಕಳುಹಿಸಿಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಈ ರೀತಿಯ ಅನೇಕ ಘಟನೆಗಳು ಆ ಸಂದರ್ಭದಲ್ಲಿ ನಡೆಯಿತು. ಟೈಗರ್ ಹಿಲ್ನಲ್ಲಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರ ಅದ್ಭುತವಾದಂಥ ಹೋರಾಟ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಬಹುಶಃ ಆಗ 18-19 ವರ್ಷ ಅಷ್ಟೇ. ಅವರಿಗೆ ಟೈಗರ್ ಹಿಲ್ನ ಯಾವುದೋ ಒಂದು ಗುಡ್ಡವನ್ನು ವಶಪಡಿಸಿಕೊಳ್ಳೋದಕ್ಕೆ ಅವರಿಗೆ ಹೇಳಿರ್ತಾರೆ. 30-40 ಜನರ ಜೊತೆ ಗುಡ್ಡದ ಮೇಲೆ ಹತ್ತಿತಾ ಇರಬೇಕಿದ್ರೆ ಬೇರೆ ಒಂದು ಗುಡ್ಡದಲ್ಲಿದ್ದಂಥ ಪಾಕಿಸ್ತಾನಿಗಳು ನೋಡಿದರು, ಅಲ್ಲಿಂದ ಫೈರಿಂಗ್ ಓಪನ್ ಮಾಡಿದರು. ಫೈರ್ ಓಪನ್ ಆದ ತಕ್ಷಣ ಈ ತಂಡದಲ್ಲಿದ್ದಂಥ 6-7 ಜನ ಮೇಲಕ್ಕೆ ಹೋಗಿಬಿಟ್ರು, ಬಾಕಿ ಉಳಿದವರು ಕೆಳಗಡೆ ಉಳಿದುಬಿಟ್ರು. ಮೇಲೆ ಹೋದವರಿಗೆ ಕೆಳಗಿನವರ ಸಂಪರ್ಕ ಇಲ್ಲ, ಕೆಳಗಿರೋರಿಗೆ ಮೇಲೆ ಹೋದವರು ಏನಾದರೂ ಅಂತ ಗೊತ್ತಿಲ್ಲ. ಅಷ್ಟು ಹೊತ್ತಿಗಾಗಲೇ ಗುಡ್ಡದ ಮೇಲಿದ್ದಂಥ ಪಾಕಿಸ್ತಾನಿಗಳು ಬಂಕರ್ನಿಂದ ಇಳಿದು ಬರ್ತಾರೆ. 10-12 ಜನ ಇದ್ದರು ಅಂತ ಕಾಣುತ್ತದೆ. ಆ ಎಲ್ಲರನ್ನೂ ಕೂಡ ಇವರು ಹೊಡೆದಾಕುವಂಥ ಕೆಲಸವನ್ನು ಮಾಡಿದರು. ಇನ್ನೂ 30-40 ಜನ ಬಂದರು. ಅವರನ್ನು ತಡೆಯೋದಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಇವರ ಜೊತೆಗಿದ್ದಂಥ ಎಲ್ಲರೂ ಸತ್ತು ಹೋದರು. ಯೋಗೇಂದ್ರ ಯಾದವ್ ಕೂಡ ಸತ್ತಂತೆ ನಟಿಸಿ ಅಲ್ಲಿ ಮಲಗಿದರು. ಬಂದಂಥ ಪಾಕಿಸ್ತಾನಿ ಯೋಧರು ಎಲ್ಲರ ಶವವನ್ನು ಚೆಕ್ ಮಾಡ್ತಾರೆ. ಸತ್ತಿಲ್ಲದೆ ಇದ್ರೆ ಎಲ್ಲಾದರೂ ಬದುಕಿದ್ರೆ ಏನು ಮಾಡೋದು ಅಂತ ಹೇಳಿ ಅವರ ಮೇಲೆ ಮತ್ತೊಂದು ರೌಂಡ್ ಫೈರನ್ನು ಮಾಡ್ತಾರೆ. ಸತ್ತಂತೆ ನಟಿಸ್ತಾ ಇದ್ದಂಥ ಯೋಗೇಂದ್ರ ಯಾದವ್ ಅವರ ಪಕ್ಕೆಗೆ, ಅವರ ಕಾಲಿಗೆ, ಅವರ ಭುಜಗಳಿಗೆ ಗುಂಡನ್ನು ಹಾರಿಸಿದರು. ತಲೆ ಮತ್ತು ಎದೆಯ ಭಾಗಕ್ಕೆ ಗುಂಡು ಬಿದ್ದಿರಲಿಲ್ಲ, ಹಾಗಾಗಿ ಅವರು ಬದುಕಿಕೊಂಡರು. ಅಷ್ಟು ಫೈರಿಂಗನ್ನು ಮಾಡಿ ಅವರು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಅವರ ಕೈಯಲ್ಲಿದ್ದಂಥ ಒಂದು ಗ್ರೆನೇಡನ್ನು ಆ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಅಲ್ಲಿದ್ದಂಥ 3-4 ಜನ ಪಾಕಿಸ್ತಾನಿಗಳು ಸತ್ತು ಬಿದ್ದರು. ಅವ್ರು ಯೋಚನೆ ಮಾಡ್ತಾರೆ, ಕೆಳಗಿದ್ದಂಥ ಭಾರತದ ಸೇನೆ ಮೇಲಕ್ಕೆ ಬಂದಿರಬೇಕು ಅಂತ ಯೋಚಿಸಿ ಅವರು ಆ ಪೋಸ್ಟನ್ನು ಖಾಲಿ ಮಾಡಿ ಓಡ್ ಹೋಗ್ತಾರೆ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ತನ್ನ ನೇತಾಡ್ತಾ ಇದ್ದಂಥ ಕೈಯನ್ನು ಬೆನ್ನಿನ ಮೇಲೆ, ತಲೆಯ ಮೇಲೆ ಈ ರೀತಿ ಕಟ್ಟಿಕೊಂಡು ಅಲ್ಲಿಂದ ಒಂದು ಹಳ್ಳದಲ್ಲಿ ಉರುಳಿ ಬಿದ್ದು ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ಪೂರ್ತಿ ಕಣ್ಣು ಮಂಜಾಗಿತ್ತು. ತನ್ನ ಬಾಕಿ ಉಳಿದಂಥ ಅವರ ಸಹಚರರಿಗೆ ಹೇಳ್ತಾರೆ, ಮೇಲಿರುವಂಥ ಆ ಬಂಕರ್ಗಳನ್ನು ಖಾಲಿ ಮಾಡಿ ಅವರು ಓಡ್ ಹೋಗಿದ್ದಾರೆ, ಬೇಗ ಹೋಗಿ ನಾವು ಅದನ್ನು ವಶಪಡಿಸ್ಕೊಳ್ಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಈ ರೀತಿ ಇಡೀ ಒಂದು ಆ ಯುದ್ಧ ಯಾವ ರೀತಿಯಲ್ಲಿ ನಡೆಯಿತು ಅನ್ನೋದನ್ನು ಗಮನಿಸಿದರೆ, ಆ ಯುದ್ಧದಲ್ಲಿ ಅತಿ ಹೆಚ್ಚು ಹುತಾತ್ಮರಾದವರು ಅತ್ಯಂತ ಸಣ್ಣ ವಯಸ್ಸಿನ ಯುವಕರು. ಕಾರ್ಗಿಲ್ನ ಯುದ್ಧ ಜಗತ್ತಿನಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆದಂಥ ಯುದ್ಧ ಅಂತ ಹೇಳಲಾಗ್ತದೆ. ಯಾಕಂದರೆ 99ರಲ್ಲಿ ಬರ್ಕಾದತ್ತಿರ್ಬೋದು, ಅನೇಕ ಜನ ಆ ವಾರ್ ಫೀಲ್ಡಿಂದಲೇ ಅದನ್ನು ವಾರ್ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಯುದ್ಧದ ಇನ್ನೊಂದು ವಿಶೇಷತೆ ಏನು ಅಂದರೆ, ದಿನನಿತ್ಯ ಟಿ ವಿ ತೆರೆದರೆ ಯಾವ ರೀತಿಯಲ್ಲಿ ಯೋಧರು ಅಲ್ಲಿ ಹೋರಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಜನ ನೋಡ್ತಾ ಇದ್ರು. ಜನರಿಗೆ ಅನಿಸ್ತಾ ಇತ್ತು ನಾವೇನಾದರೂ ಮಾಡಬೇಕು ಅಂತ. ದೆಹಲಿಯ ಶಾಲಿಮಾರ್ ರೈಲ್ವೆ ಸ್ಟೇಷನ್ನಲ್ಲಿ ಯೋಧರುಗಳು ಆ ಯುದ್ಧ ಭೂಮಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ಕಳುಹಿಸಿಕೊಡೋದಕ್ಕೆ ಸಾವಿರಾರು ಜನರು ಇಡೀ ರೈಲ್ವೆ ಸ್ಟೇಷನ್ನಲ್ಲಿ ಜನ ಬರ್ತಾ ಇದ್ರು. ಮನೆಗಳಲ್ಲಿ ಮಾಡಿದಂಥ ರೊಟ್ಟಿಯನ್ನು ಕಟ್ಟಿ ತರ್ತಾ ಇದ್ರು. ಮನೆಗಳಲ್ಲಿ ಮಾಡಿದಂಥ ಡ್ರೈ ಫ್ರೂಟ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು ಚಾಪಾತಿ, ಹೋಳಿಗೆ, ಇದನ್ನೆಲ್ಲ ತಂದು ಯೋಧರಿಗೆ ಕೊಡೋರು. ಅದರಲ್ಲಿ ಬಡವರು ಯಾರು, ಬಲ್ಲಿದ್ರು ಯಾರು, ಶ್ರೀಮಂತರು ಯಾರು, ಯಾವ ಭೇದವೂ ಇಲ್ಲ. ಹುಬ್ಬಳ್ಳಿಯಲ್ಲಿ ವೇಶ್ಯಾವಾಟಿಕೆ ಮಾಡುವಂಥ ಮಹಿಳೆಯರು ಸೇರಿಕೊಂಡು ಎಷ್ಟೋ ಸಾವಿರ ರೂಪಾಯಿ ದುಡ್ಡನ್ನು ಸಂಗ್ರಹ ಮಾಡಿ ಯೋಧರಿಗೆ ಕಳಿಸ್ಕೊಡ್ತಾರೆ. ಇವತ್ತು ದೇಶದ ಯೋಧರ ಬಗ್ಗೆ ಪ್ರಶ್ನೆ ಮಾಡುವಂಥ ಪಾಪಿಗಳು, ಲೆಫ್ಟ್ ಲಿಬರಲ್ಗಳು
ತಮ್ಮನ್ನು ತಾವು ಬಹಳ ಪ್ರಗತಿಪರರು ಅಂತ ಕರೆಸ್ಕೊಳ್ಳೋರು, ಸೇನೆಗೆ ಬಾಯಿಗೆ ಬಂದಾಗ ಮಾತನಾಡೋರು. ಅರುಂಧತಿ ರಾಯ್ ಅಂತವ್ರು ಹೇಳ್ತಾರೆ, ಸೇನೆಯ ಯೋಧರು ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾಳೆ, ಯೋಧರನ್ನು ಅಪಮಾನ ಮಾಡುವಂಥ ಕೆಲಸ ಮಾಡ್ತಾಳೆ. ನನಗನ್ನಿಸೋದು ಹುಬ್ಬಳ್ಳಿಯಲ್ಲಿ ಮೈ ಮಾರಿಕೊಂಡು ಬದುಕುವವರಿಗಿಂತ ಕೂಡ ಈ ನಿಯತ್ತನ್ನು ಮಾರಿಕೊಂಡು ದೇಶದ ಮೇಲಿರುವಂಥ ನಿಷ್ಠೆಯನ್ನು ಮಾರಿಕೊಂಡು ಬದುಕುವಂಥ ಈ ದರಿದ್ರ ಜೀವಿಗಳು ಯಾರಿದ್ದಾರೆ ಇವರು ಅತ್ಯಂತ ಕನಿಷ್ಠರು, ಇವರಿಗೆ ಗೌರವವನ್ನು ನಾವು ಕೊಡಬಾರ್ದು ಅಂತ ನನಗನ್ನಿಸುತ್ತೆ. ಅವರು ಮೈ ಮಾರ್ಕೊಂಡು ಬದುಕ್ತಾರೆ, ಪಾಪ ಅವರ ಅನಿವಾರ್ಯ, ಅವ್ರು ಮೈ ಮಾರ್ಕೊಂಡು ಬದುಕ್ತಾರೆ. ಆದರೆ ದೇಶದ ಮೇಲಿರುವಂಥ ನಿಷ್ಠೆಯನ್ನು ಅವ್ರು ಯಾವತ್ತೂ ಬಿಟ್ಟುಕೊಡ್ಲಿಲ್ಲ. ಆದರೆ ಭಾಳ ಸಮಾಜದಲ್ಲಿ ಸೊಫಿಸ್ಟಿಕೇಟೆಡ್ಗಳು ಅಂತ ಹೇಳಿ 7 ಸ್ಟಾರ್ ಹೋಟೆಲ್ಸ್ಗಳಲ್ಲಿ ದೊಡ್ಡ ದೊಡ್ಡ ಸೆಮಿನಾರ್ಗಳನ್ನು ಮಾಡಿಕೊಂಡು ಅದರಲ್ಲಿ ಅವನು ಗಿಲಾನಿ ಬಂದು ಕೂತ್ಕೊಳ್ತಾನೆ, ಇನ್ಯಾರೋ ಬಂದು ಕೂತ್ಕೊಳ್ತಾರೆ. ಶರ್ಜಿಲ್ ಇಮಾಮ್ನಂಥವ್ರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಾವೆ. ಈ ರೀತಿಯ ಭಾರತ ವಿರೋಧಿ ಶಕ್ತಿಗಳನ್ನು ನಾವು ಮಟ್ಟ ಹಾಕುವಂಥ ಕೆಲಸವನ್ನು ಇವತ್ತು ಮಾಡುವಂಥ ಅನಿವಾರ್ಯತೆ ಇದೆ. ಅನೇಕ ಬಾರಿ ನಾನೊಬ್ಬ ಸೈನಿಕರು ಲಲಿತ್ ರಾಯ್ ಅವರು ಇರಬೇಕು, ಅವರ ಇಂಟರ್ವ್ಯೂನಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ಕಾಶ್ಮೀರದಲ್ಲಿ ನಮ್ಮ ಸ್ಥಿತಿ ಬಹಳ ಕೆಟ್ಟದಿದೆ ಅಂತ ಅವ್ರು ಹೇಳ್ತಾರೆ. ನಮಗೆ ನಿಮ್ಮಿಂದ ಬೇರೆ ಏನು ಬೇಡ, ನಾವು ಯೋಧರಾಗಿ ನಮ್ಮಿಂದ ಬಯಸೋದು ರೆಸ್ಪೆಕ್ಟ್ ಮತ್ತು ಒಂದು ಪ್ರೀತಿ, ಜನರಿಂದ ಅಷ್ಟೇ ಬಯಸೋದು. ನೀವು ನಮ್ಮ ಮೇಲೆ ಅನುಕಂಪ ತೋರಿಸಬೇಡಿ, ನಮ್ಮನ್ನು ಬಾಳೆಯನ್ನು ತಲೆ ಮೇಲೆ ಹೊತ್ತು ಮೆರೆಸೋದೇನು ಬೇಡ, ನಾವು ಮಾಡ್ತಾ ಇರುವಂಥ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡಿ, ನಮಗೆ ಪ್ರೀತಿಯನ್ನು ಕೊಡಿ ಅನ್ನುವಂಥ ಮಾತನ್ನು ಲಲಿತ್ ರಾಯ್ ಹೇಳ್ತಾರೆ. ಯಾಕಂದರೆ ನಾನು ಅಲ್ಲಿ ಗಡಿಯಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟವನ್ನು ಮಾಡೋದು ಯಾಕಂತ ಕೇಳಿದ್ರೆ ನನ್ನನ್ನು ಪ್ರೀತಿಸುವಂಥ ಜನರಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಎದುರುಗಡೆಯಿಂದ ಗುಂಡಿನ ದಾಳಿ ಆಗ್ತಾ ಇದೆ, ಬೆನ್ನಿನ ಹಿಂದಿನಿಂದ ಕಲ್ಲು ಹೊಡಿತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಶ್ಮೀರದಲ್ಲಿ ಯೋಧರು ಅಟ್ರಾಸಿಟೀಸ್ಗಳನ್ನು ಮಾಡ್ತಾರೆ, ಅಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ. ಯೋಧರ ಮೇಲೆ ಇಲ್ಲ ಸಲ್ಲದ ಕಳಂಕವನ್ನು ಹಚ್ಚುವಂಥ ಕೆಲಸವನ್ನು ಮಾಡ್ತಾರಲ್ಲ, ಈ ರೀತಿ ಮಾಡಿದಾಗ ಒಬ್ಬ ಮಾನಸಿಕವಾಗಿ ಯೋಧ ಕುಸಿದು ಹೋಗ್ತಾನೆ ಅನ್ನೋ ಮಾತನ್ನು ಲಲಿತ್ ರಾಯ್ ಅವರು ಹೇಳಿದರು. ಅನೇಕ ಜನ ಯೋಧರ ಆ ಸಮರ ಸಿದ್ಧತೆಗಳು ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಗಮನಿಸಿದರೆ ನಮಗನಿಸುತ್ತೆ, ಈ ಎಲ್ಲ ಪ್ರೇರಣೆಯನ್ನು ಕೊಟ್ಟದ್ದು ಯಾರು ಕೇಳಿದರೆ ಅವರ ಮನೆಯಲ್ಲಿದ್ದಂಥ ಈ ರೀತಿಯ ತಾಯಂದ್ರಿಂದ ಅವರಿಗೆ ಆ ಪ್ರೇರಣೆ ಸಿಕ್ಕಿತು ಅಂತ ನನಗನ್ನಿಸುತ್ತೆ. ಒಂದು ಅದ್ಭುತವಾದಂಥ ಕವನವನ್ನು ಅವರು ವಾಚನೆ ಮಾಡ್ತಾ ಹೇಳ್ತಾರೆ, ನಮ್ಮ ನಿದ್ದೆ ನೆಮ್ಮದಿಗಳ ಕೀಲಿಗೈ ನಿಮ್ಮ ಕಿಸೆಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದರು ಅವರು. ಇವತ್ತು ಯೋಧರು ಇಲ್ಲದೇ ಇದ್ದರೆ ಪರಿಸ್ಥಿತಿ ಹೇಗಾಗತ್ತೆ ಅನ್ನೋದನ್ನು ನೀವು ಮೊಸುಲ್ನಲ್ಲೋ, ರಕ್ಕದಲ್ಲೋ, ಸಿರಿಯಾದ ಒಳಗಡೆ, ಇಸ್ರೇಲ್ನ ಆ ಗಾಜಾ ಸ್ಟ್ರಿಪ್ನಲ್ಲೋ ಆ ಜನ ಅನುಭವಿಸ್ತಾ ಇರುವಂಥ ನೋವನ್ನು, ಅಲ್ಲಿರುವಂಥ ಜನರ ಅಸ್ಥಿರತೆಯನ್ನು, ಅರಾಜಕತೆಯನ್ನು ನೀವು ಒಮ್ಮೆ ಊಹೆ ಮಾಡಿಕೊಳ್ಳಬೇಕು. ಯಾವ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಮಕ್ಕಳಿಗೆ ಹಾಕೋದಕ್ಕೆ ಅರಿವೇ ಇಲ್ಲ, ಅನ್ನ ಇಲ್ಲ. ಈ ರೀತಿಯಾದಂಥ ಅರಾಜಕತೆಯಲ್ಲಿ ಸೃಷ್ಟಿಯಾಗಿದೆ. ನಮ್ಮ ದೇಶ ಇವತ್ತಿನವರೆಗೆ ಒಂದು ಸರ್ವತಂತ್ರ ಸಾರ್ವಭೌಮ ದೇಶವಾಗಿ ನಿಂತಿದ್ದರೆ ಅದಕ್ಕೆ ಕಾರಣ ನಮ್ಮ ಯೋಧರ ಬಲಿದಾನಗಳು. ಗಡಿಯಲ್ಲಿ ದಿನನಿತ್ಯ ನಡೀತಾ ಇರುವಂಥ ಆ ಗುಂಡಿನ ಚಕಮಕಿಗೆ ಎದೆಯನ್ನು ಒಡ್ಡಿ ಭಾರತದ ಕಡೆಯಲ್ಲಿರುವಂಥ ಆ ಜನರಿಗೆ ಒಂದೇ ಒಂದು ಕೂದಲು ಕೊಂಕದ ಹಾಗೆ ಎಚ್ಚರಿಕೆಯನ್ನು ವಹಿಸ್ತಾ ಇರುವಂಥ ನಮ್ಮ ಸೇನೆ, ಆ ಸೇನೆಯ ಯೋಧರಿಗೆ ನಾವು ವಂದನೆಯನ್ನು ಅರ್ಪಿಸೋಣ. ಅನೇಕ ಸಂದರ್ಭಗಳಲ್ಲಿ ಒಂದು ಹಾಡಿತ್ತು, ಇತ್ತೀಚೆಗೆ ನಾನು ಕೇಸರಿ ಅನ್ನುವಂಥ ಚಿತ್ರದ ಒಂದು ಹಾಡನ್ನು ಉಲ್ಲೇಖ ಮಾಡ್ತಾ ಇದೆ. ಹಾಡಲ್ಲಿ ಹೇಳ್ತಾರೆ, ಎಮಾಯಿ ತೆರಿ ತು ಫಿಕ್ರನ್ನ ಕರೆತು ಶೇರ್ ಕೆ ಬಚ್ಚೆ ಪಾಲೆ ಹೇ, ಏಕ್ ಲಾಲ್ ಹುವಾ ಬಲಿದಾನ ತೋ ಕ್ಯಾ ಸೌ ಲಾಲ್ ತೆರೆ ರಖವಾಲೆ ಹೇ. ಒಬ್ಬ ಸತ್ರ ಏನು, ನಿನ್ನ ಆ ವೀರ ಗರ್ಭಾಂಬುದಿಯಲ್ಲಿ ಸಾವಿರ ಜನ ಹುಟ್ಟಿ ಬರ್ತಾರೆ. ಕಾಲದ ಅಪೇಕ್ಷೆ ಯಾವ ರೀತಿ ಇದೆ ಆ ರೀತಿಯ ಯೋಧರು ಹುಟ್ಟಿ ಬರ್ತಾರೆ. ಪಂಚ ಪ್ಯಾರೆಗಳು, ಗುರು ಗೋವಿಂದ ಸಿಂಗರು ಹಿಂದೂ ಧರ್ಮಕ್ಕೆ ಅಪಾಯ ಆಗಿದೆ, ಇದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಇವತ್ತಿನಿಂದ ಈ ಪಂಥವನ್ನು ಒಂದು ಕ್ಷತ್ರಿಯ ಪಂಥವಾಗಿ ಮುನ್ನಡೆಸ್ತೀವಿ. ಕಂಗಾ, ಕೃಪಾಣ್, ಕೇಶ್, ಈ ರೀತಿಯಾಗಿ 5 ರೀತಿಯ ವಸ್ತುಗಳನ್ನು ಕೊಟ್ಟು ಅವರನ್ನು ಯೋಧರಾಗಿ ಸಿದ್ಧಪಡಿಸ್ತಾರಲ್ವಾ, ಆಗ ಅವರ ನೆರವಿಗೆ ನಿಂತವರಲ್ಲಿ ಇಡೀ ದೇಶದ ಅನೇಕ ರಾಜ್ಯದ ಜನ ಇದ್ರು. ಬಂದ ಅನೇಕ ಪ್ರದೇಶಗಳಿರ್ಬೋದು, ಆದರೆ ಸೇನೆಯ ಒಳಗಡೆ ಅದು ಯಾವುದೂ ಇಲ್ಲ. ಅವರೆಲ್ಲರೂ ಕೂಡ ಒಂದೇ ತಾಯಿಯ ಭಾರತ ಮಾತೆಯ ಮಕ್ಕಳಾಗಿ ಹೋರಾಟವನ್ನು ಮಾಡ್ತಾರೆ. ದೇಶವನ್ನು ಉಳಿಸಬೇಕು. ಹಾಗಾದರೆ ದೇಶ ಅಂದರೆ ಏನು ಅಂತ ಬಹಳ ಜನ ಪ್ರಶ್ನೆ ಮಾಡೋರಿದ್ದಾರೆ. ಅದನ್ನು ನಮ್ಮ ಹಿರಿಯರು ಹಾಡಲ್ಲಿ ಕಟ್ಟಿಕೊಟ್ರಲ್ವಾ. ನರಹರಿಯ ಪಾಂಚಜನ್ಯ, ವಾಲ್ಮೀಕಿಯ ರಾಮಾಯಣ, ವೇದಗಳ ಉದ್ಘೋಷ, ಮಂತ್ರತಂತ್ರ ಆವಾಸ, ಕಿವಿಯ ಮೊರೆವ ಮೇಘದೂತ, ಕರುಳ ಕೊರೆವ ಕುರುಕ್ಷೇತ್ರ, ಎಲ್ಲ ನನ್ನದು, ದೇಶ ನನ್ನದು. ದೇಶ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಪೂರ್ವಜರು ಅನುಸರಿಸಿಕೊಂಡು ಬಂದಂಥ ಆಚರಣೆಗಳು. ಎಲ್ಲೆಲ್ಲಿ ನಾವು ನಮ್ಮ ದೇಶದ ಭೂಭಾಗವನ್ನು ಕಳೆದುಕೊಂಡು ಬಂದಿದ್ದೇವೆ ಆ ಎಲ್ಲ ಪ್ರದೇಶಗಳು ಆ ಸಂಸ್ಕೃತಿಯಿಂದ ಅಲ್ಲಿ ವಿಲುಪ್ತವಾಗಿ ಹೋಯಿತು, ಅದು ಶತ್ರುವಶ ಆಗಿ ಹೋಯಿತು. ನಮ್ಮ ನೆಲಕ್ಕೂ ಅವರಿಗೂ ಸಂಬಂಧ ಇಲ್ಲದಂಥ ರೀತಿಯಲ್ಲಿ ಅದೀಗ ವರ್ತಿಸ್ತಾ ಇದೆ. ನಮ್ಮ ವಿರೋಧಿಗಳಾಗಿದ್ದಾರೆ. ಶ್ರೀಲಂಕಾ ಮೊನ್ನೆವರೆಗೆ ನಮ್ಮ ಜೊತೆ ಇತ್ತು, ಇವತ್ತು ಹಂಬಂದೋಟದಲ್ಲಿ ಬಂದು ಚೀನಾದವರಿಗೆ ಏರ್ ಬೇಸನ್ನು ಮಾಡಿಕೊಡ್ತಾ ಇದೆ, ನೌಕಾನೆಲೆಯನ್ನು ಮಾಡಿಕೊಡ್ತಾ ಇದೆ. ಭಾರತದ ವಿನಾಶಕ್ಕಾಗಿ ಅದು ದಿನನಿತ್ಯ ಜಪ ಮಾಡ್ತಾ ಇದೆ. ನೇಪಾಳ ಯಾವ ನೆಲದಿಂದ ಸೀತೆಯಂಥ ಜನಕಪುರಿ
ಆ ಮಾತೆ ಹುಟ್ಟಿದಂಥ ಮಹಾಮಾತೆ ಹುಟ್ಟಿದಂಥ ನೇಪಾಳ ಅದು ಇವತ್ತು ನಮ್ಮ ಕೈಯಿಂದ ತಪ್ಪೋಯ್ತು, ಕಮ್ಯುನಿಸ್ಟರ ಕೈಯಲ್ಲಿ ಸಿಕ್ಕಿಬಿದ್ದು ಅದು ಭಾರತ ವಿರೋಧಿಯಾಗಿದೆ. ಇಡೀ ಈಶಾನ್ಯ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ನಾಗಾಲ್ಯಾಂಡ್, ಗುರ್ಖಾಲ್ಯಾಂಡ್, ಉಲ್ಫಾ, ಬೋಡೋ ಈ ಎಲ್ಲ ಪ್ರತ್ಯೇಕತಾವಾದಿಗಳು ಸೇರಿಕೊಂಡು ಇವತ್ತು ಭಾರತವನ್ನು ಛಿದ್ರ ಮಾಡುವಂಥ ಕನಸನ್ನು ನೋಡ್ತಾ ಇದ್ದಾರೆ. ಅಲ್ಲಿರುವಂಥ ಒಂದು ಸಣ್ಣ ಚಿಕನ್ ನೆಕ್ ಅನ್ನುವಂಥ ಪ್ರದೇಶ, ಸಿಲಿಗುರಿ ಕಾರಿಡಾರ್, ಅದು ನಮ್ಮ ಕೈಯಿಂದ ತಪ್ಪು ಹೋದರೆ 7 ರಾಜ್ಯಗಳನ್ನು ಭಾರತ ಕಳ್ಕೊಳ್ಳುತ್ತೆ. ನವಖಂಡ ಭಾರತದ ಬಗ್ಗೆ ಮಾತನಾಡ್ತೀವಿ, ಇರುವ ಭಾರತವನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಕಾರ್ಗಿಲ್ನ ಯುದ್ಧ ದಿವಸವನ್ನು ನಾವು ಮನೆ ಮನೆಗಳಲ್ಲಿ ಆಚರಣೆ ಮಾಡಬೇಕು. ಆ ಯೋಧರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು. ಆದರೆ ಈ ದೇಶ ಯಾವತ್ತೂ ಇದನ್ನು ಫಾದರ್ಲ್ಯಾಂಡ್ ಅಂತ ಹೇಳಿಲ್ಲ, ಇದನ್ನು ಮದರ್ಲ್ಯಾಂಡ್ ಅಂತ ಹೇಳಿದೆ. ತಾಯಿ ಮತ್ತು ಮಗುವಿನ ಸಂಬಂಧ ಈ ದೇಶಕ್ಕೂ ಮತ್ತು ನಮಗಿರುವಂಥದ್ದು. ತಾಯಿ ಅನ್ನುವಂಥದ್ದು ಎಂಥ ಅದ್ಭುತವಾದಂಥ ಶಬ್ದ. ಎಲ್ಲ ಉತ್ಕೃಷ್ಟವಾದಂಥ ಮನುಷ್ಯನನ್ನು ಜೋಡಿ ಬಿಡಿ, ಮನುಷ್ಯ, ಹುಲಿ ಇದೆಲ್ಲ ಬಿಡಿ, ಒಂದು ಕನಿಷ್ಠ ಒಂದು ನಾಯಿ ಅಂತ ಒಂದು ಪ್ರಾಣಿ ಕೂಡ ತಾಯಿತನದ ಸಂದರ್ಭದಲ್ಲಿರುವಾಗ, ಅದು ಮರಿ ಇಟ್ಟಂಥ ಸಂದರ್ಭದಲ್ಲಿ ಅದರ ಮನೆಯ ಮಾಲೀಕ ಕೂಡ ಹತ್ತಿರ ಹೋಗೋದಕ್ಕೆ ಹೆದರ್ತಾನೆ. ಯಾಕಂದರೆ ತಾಯಿ ತನ್ನ ಮಕ್ಕಳ ಸುರಕ್ಷತೆಯ ಬಗ್ಗೆ ಯಾವತ್ತೂ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ, ಯಾವತ್ತೂ ಮಾಡ್ಕೊಳ್ಳಲ್ಲ. ಅದು ನೀನಿಷ್ಟು ದಿನ ಅನ್ನ ಹಾಕಿದವನಾದರೂ ಕೂಡ ನಿನಗೆ ನಿಯತ್ತಿಲ್ಲ, ನನ್ನ ಮಕ್ಕಳು ನನಗೆ ಮುಖ್ಯ ಅಂತ ಹೇಳುತ್ತೆ. ಯಾರೋ ಉಗುಳಿದ ಎಂಜಲು ಇನ್ನೊಂದು ಮತ್ತೊಂದು ಯಾವುದನ್ನಾದರೂ ತಿಂದು ಕಸದ ತೊಟ್ಟಿಯಲ್ಲಿ ಬಿದ್ದದನ್ನು ತಿಂದಾದರೂ ತನ್ನ ಮಗುವಿಗೆ ಅದು ಅಮೃತ ಸದೃಶವಾದಂಥ ಹಾಲನ್ನು ಉಣಿಸುತ್ತೆ, ಅದು ತಾಯ್ತನ. ಅಂತಹ ತಾಯಿತನವನ್ನು ದೇಶದಲ್ಲಿ ಕಂಡಂಥ ಪರಂಪರೆ ನಮ್ಮದು. ಅಂಥ ಅದ್ಭುತವಾದಂಥ ಪರಂಪರೆಯಲ್ಲಿ ತಾಯಿ ಮಕ್ಕಳಿಗಾಗಿ ಇದೆಲ್ಲವನ್ನು ಮಾಡಿದರೆ ಮಕ್ಕಳು ತಾಯಿಗಾಗಿ ಏನು ಮಾಡ್ತಾರೆ? ನೀವೇನಾದರೂ ಬೈದರೆ ಹೇಳ್ತಾರೆ ನನಗೆ ಬೈ, ಆದರೆ ನನ್ನ ತಾಯಿ ಹೆಸರನ್ನು ಎತ್ತಬೇಡ ಅಂತ ಹೇಳ್ತಾರೆ. ಅಷ್ಟೊಂದು ರೀತಿಯ ಫೀಲಿಂಗ್ಸ್, ಅಂತ ಒಂದು ಭಾವನೆಯನ್ನು ನಾವು ತಾಯಿಯ ಜೊತೆಗೆ ಹೊಂದಿದ್ದೇವೆ. ಹಾಗಾಗಿ ಇದನ್ನು ಹೇಳಿದರು, ಮಾತಾ ಭೂಮಿ ಪುತ್ರೋಹ ಪೃಥಿವ್ಯಾಹಂ. ಮಾತಾ ಭೂಮಿ, ತಾಯಿ ಅನ್ನುವಂಥದ್ದು, ಭೂಮಿ ಅನ್ನುವಂಥದ್ದು ನಿಮ್ಮ ತಾಯಿ. ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮತ್ಸ್ವಮೆ. ಈ ಭೂಮಿ ನನ್ನ ತಾಯಿ, ಇದನ್ನು ದಿನನಿತ್ಯ ತುಳಿತಿ ನನ್ನನ್ನು ಕ್ಷಮಿಸಿಬಿಡು ಅನ್ನುವಂಥ ಪ್ರಾರ್ಥನೆಯ ಜೊತೆಗೆ ನಮ್ಮ ದಿನಚರ್ಯ ಆರಂಭ ಆಗಬೇಕು ಅಂತ ನಮ್ಮ ಹಿರಿಯರು ಹೇಳಿದರು. ಆ ತಾಯಿ ಹೇಗಿದ್ದಾಳೆ ಅದನ್ನು ದೇವಿ ಕವಚದಲ್ಲಿ ವರ್ಣನೆ ಮಾಡ್ತಾರೆ. ನಮ್ಮ ತಾಯಿಯ ಕೈಯಲ್ಲಿ ದಿನನಿತ್ಯ ಅವಳು ನಮ್ಮ ದಿನನಿತ್ಯದ ಎಲ್ಲ ಸಲಕರಣೆಗಳು, ನಮ್ಮ ಬೇಕು ಬೇಡಗಳನ್ನು ಅವಳೆಲ್ಲ ನಿಭಾಯಿಸ್ತಾಳೆ. ಕೈಯಲ್ಲಿ ಆದರೆ ಕೂಡ ಅವಳ ಕೈಯಲ್ಲಿ ಬಾಚಣಿಗೆಯೋ ಅಥವಾ ಮೇಕಪ್ ಕಿಟ್ಟೋ ಕುಕ್ಕರೋ ಕೊಟ್ಟಲಿಲ್ಲ. ಅವ್ರು ಹೇಳ್ತಾರೆ, ಶಂಕಂ ಚಕ್ರಂ ಗದಂ ಶಕ್ತಿಂ ಹಲಂ ಚ ಮುಸಲಾಯುಧಂ ಕೇಟಗಂ ತೋಮರಂ ಚೈವ ಪರಶುಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂ ಚ ಸಾರಂಗಮಾಯುಧಂ ಉತ್ತಮಂ ದೈತ್ಯಾನಾಂ ದೇಶನಾಶಾಯ ಭಕ್ತಾನಾಂ ಅಭಯಾಯ ಚ ಅನ್ನುವಂಥ ಮಾತನ್ನು ಹೇಳಿದರು. ದೈತ್ಯರ ದೇಹವನ್ನು ನಾಶ ಮಾಡೋದಕ್ಕೆ, ಭಕ್ತರಿಗೆ ಅಭಯವನ್ನು ಪ್ರದಾನ ಮಾಡೋದಕ್ಕೆ ನಮ್ಮ ತಾಯಿ ಅಷ್ಟು ಆಯುಧಗಳನ್ನು ಧರಿಸಿ ನಿಂತಿದ್ದಾಳೆ. ಹೇಳಿದ್ದಾರೆ, ತ್ವಂ ಹಿ ದುರ್ಗಾ ದಶಪ್ರಹರಣಧಾರಿಣಿ, ತ್ವಂ ಹಿ ದುರ್ಗಾ ದಶಪ್ರಹರಣಧಾರಿಣಿ, 10 ಕಡೆಯ ದಾಳಿಗಳನ್ನು ಏಕಕಾಲದಲ್ಲಿ ಹಿಮ್ಮೆಟ್ಟುವಂಥ ಶಕ್ತಿ ನಿನಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಅಂಥ ತಾಯಿ ಭಾರತೀಯ ಉಪಾಸನೆ ಮಾಡುವಂಥ ಭಾರತದ ಈ ಹಿಂದೂ ಪರಂಪರೆ, ನಮ್ಮ ಪೂರ್ವಸೂರಿಗಳು ಮಾಡಿದಂಥ ತ್ಯಾಗ ಬಲಿದಾನಗಳು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕೂಡ ಪ್ರೇರಣೆ ಆಗಬೇಕು. ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಉಳಿಬೇಕು. ಇವತ್ತು ಮಿಡಲ್ ಈಸ್ಟ್ನಲ್ಲಿ, ಮಧ್ಯಪೂರ್ವದಲ್ಲಿ ಒಂದು ಸಣ್ಣ ಸಮುದಾಯ ಇದೆ, ಯಜಿದಿ ಅನ್ನುವಂಥ ಸಮುದಾಯ. ಅಬ್ಬಬ್ಬ ಅಂದರೆ ಇವತ್ತು ಬಹುಶಃ ಒಂದು 40-50 ಸಾವಿರ ಜನ ಉಳ್ಕೊಂಡಿದ್ದಾರೆ ಅವರು, ಯಜಿದಿಗಳು. ಒಂದು ಕಾಲದಲ್ಲಿ ಮಧ್ಯಪೂರ್ವದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸಮುದಾಯ ಯಜಿದಿಗಳ ಸಮುದಾಯ. ನಾವು ಹೇಗೆ ದೀಪವನ್ನು ಹಚ್ತೀವಿ, ಅವರು ಕೂಡ ದೀಪವನ್ನು ಹಚ್ತಾರೆ. ನಾವು ಹೇಗೆ ನವಿಲನ್ನು ಆರಾಧನೆ ಮಾಡ್ತೀವಿ, ಮಯೂರವನ್ನು ಆರಾಧನೆ ಮಾಡ್ತೀವಿ, ಸ್ಕಂದನ ವಾಹನ ಅಂತ ಹೇಳ್ತೀವಿ, ಅವರು ಅದನ್ನು ಆರಾಧನೆ ಮಾಡ್ತಾರೆ. ಅವರಲ್ಲೂ ಕೂಡ ಕಾಲಿಗೆ ಬೀಳುವಂಥ ಪದ್ಧತಿ ಇದೆ, ನಮಸ್ಕಾರ ಮಾಡುವಂಥ ಪದ್ಧತಿ ಇದೆ. ಹಿಂದೂಗಳ ಪಡಿಯಚ್ಚಿನ ರೂಪದಲ್ಲಿರುವಂಥ ಯಜಿದಿಗಳು ಕಳೆದ 2016ರ ನಂತರದ ಸಿರಿಯಾದ ಏನು ಕ್ರೈಸಿಸ್ ಇದೆ ಅದರಲ್ಲಿ ಪೂರ್ತಿ ಜನಾಂಗ ನಾಶ ಆಗೋಯಿತು, ಪೂರ್ತಿ ಜನಾಂಗ. ಯಾವ ವಿಶ್ವಸಂಸ್ಥೆ ಕೂಡ ನಿಮ್ಮನ್ನು ಉಳಿಸೋದಿಕ್ಕೆ ಬರೋದಿಲ್ಲ, ಯಾವ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ನಿಮ್ಮನ್ನು ಉಳಿಸೋದಿಕ್ಕೆ ಬರೋದಿಲ್ಲ. ನಿಮ್ಮ ತಲೆಗೆ ನಿಮ್ಮದೇ ಕೈ. ಆ ಸಮುದಾಯಗಳೆಲ್ಲ ಅಳೆದು ಹೋಯಿತು. ಆದರೆ ಭಾರತ ಆ ಅಜೇಯವಾಗಿ 1000 ವರ್ಷಗಳ ಸಂಘರ್ಷದ ಬಳಿಕ ಇವತ್ತಿಗೂ ಕೂಡ ಬದುಕಿಕೊಂಡಿದೆ. ಅದಕ್ಕೆ ಕಾರಣ ಆವತ್ತು ಬಲಿದಾನ ಮಾಡಿದಂಥ ಸಿಂಧುನ ರಾಜ ದಾಹಿರನಿಂದ ಹಿಡಿದು ಪ್ರಾಂಜಲನವರೆಗೆ ಪ್ರತಿಯೊಬ್ಬರೂ ಕೂಡ ನನ್ನ ನೆಲ, ನನ್ನ ಸಾರ್ವಭೌಮತೆ, ನನ್ನ ಮಣ್ಣು, ನನ್ನ ತಾಯಿಯ ಆ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಆದರೆ ನಾನು ಸರ್ವೋಚ್ಚ ತ್ಯಾಗಕ್ಕೆ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಹೊರಟು ನಿಲ್ಲುವಂಥ ಆ ದೇಶಭಕ್ತಿ, ಆ ರಾಷ್ಟ್ರಭಕ್ತಿ ವೀರಬಲ್ಲಾಳ, ಹೊಯ್ಸಳರ 3ನೇ ವೀರಬಲ್ಲಾಳ ತಿರುಮಣ್ಣಾಮಲೆಯಲ್ಲಿ ಸಭೆಯನ್ನು ಕರೆದು ಹೇಳ್ತಾನೆ, ಮಲ್ಲಿಕಾಫರ್, ತುಗಲಕ್ ಮತ್ತು ಈ ರೀತಿಯ ಅನೇಕ ಉತ್ತರದ ಆ ಶತ್ರುಗಳು ನಮ್ಮ ದಕ್ಷಿಣದ ದೇಶಕ್ಕೆ ಇಳಿತಾ ಇದ್ದಾರೆ. ದಕ್ಷಿಣದ ದೇವಗಿರಿಯ ಯಾದವರು ಪತನ ಆಗ್ತಾರೆ, ಇನ್ನು ಕಾಕತೀಯರು
ವಾರಂಗಲ್ಲಿನಲ್ಲಿ ಪತನ ಆಗಲಿಕ್ಕಿದ್ದಾರೆ, ನಮ್ಮ ಸಾಮ್ರಾಜ್ಯ ಬಿದ್ದು ಹೋಗುತ್ತೆ, ದಕ್ಷಿಣದ ಎಲ್ಲ ಹಿಂದೂ ಸಾಮ್ರಾಜ್ಯಗಳು ಬಿದ್ದು ಹೋಗ್ತವೆ, ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡದೇ ಇದ್ರೂ ಇದು ಸಾಧ್ಯ ಇಲ್ಲ ಅಂತ ಹೇಳಿದ ಆ ಹೊತ್ತಿನಲ್ಲಿ ದಕ್ಷಿಣ ಭಾರತದ ಹಿಂದೂಗಳ ಒಂದು ಬಲಿಷ್ಠವಾದಂಥ ಒಕ್ಕೂಟವನ್ನು ರಚನೆ ಮಾಡಿದ. ಅವನಿಟ್ಟಂಥ ಅಡಿಗಲ್ಲಿನ ಮೇಲೆ ವಿಜಯನಗರ ಸಾಮ್ರಾಜ್ಯ ಎದ್ದು ನಿಂತಿತು. ಬುಕ್ಕ ಭೂಪತಿಯ ಕಾಲದಲ್ಲಿ 240 ಹಿಂದೂ ರಾಜರ ಒಕ್ಕೂಟವನ್ನು ರಚನೆಯನ್ನು ಮಾಡಿ ಈ ನೆಲದ ಧರ್ಮ ಸಂಸ್ಕೃತಿಯನ್ನು ಉಳಿಸಿದ್ದು ದಕ್ಷಿಣ ಭಾರತ. ಉತ್ತರದಲ್ಲಿ ಯಾವ ಮಂದಿರಗಳು ನೀವು ಹೋಗಿ ನಿಮಗೆ ಪ್ರಾಚೀನವಾದಂಥ ಮಂದಿರಗಳು ಸಿಗೋದಿಲ್ಲ, ದಕ್ಷಿಣ ಭಾರತದಲ್ಲಿ ಇದೆ. ಯಾಕಂದರೆ ನಿರಂತರವಾದಂಥ ಹೋರಾಟ. ಶ್ರೀರಂಗಂನಲ್ಲಿ ರಂಗನಾಥನ ಮೂರ್ತಿ ಇರಲಿಲ್ಲ, ತಿರುಪತಿಗೆ ತಗೊಂಡೋಗಿ ಇಟ್ಟಿದ್ರು, ಆ ರೀತಿಯ ವಾತಾವರಣ ಇತ್ತು. ಮಧುರಾ ವಿಜಯದಲ್ಲಿ ಕಂಪಣರಾಯ ಮತ್ತು ಅವನ ಪತ್ನಿ ಗಂಗಾಂಬಿಕೆ ಇಬ್ಬರೂ ಕೂಡ ಹೋಗ್ತಾರೆ. ಕಂಪಣರಾಯ ಯುದ್ಧವನ್ನು ಗೆದ್ದರೆ ಯುದ್ಧ ಹೇಗೆ ನಡೆಯಿತು ಅನ್ನೋದನ್ನು ಅವಳು ಆ ವಾರ್ ರಿಪೋರ್ಟನ್ನು ಬರೀತಾಳೆ. ಅದನ್ನು ಮಧುರಾ ವಿಜಯ ಅಂತ ಹೇಳ್ತಾರೆ. ಸಂಸ್ಕೃತದ ಅದ್ಭುತವಾದಂಥ ಕಥೆ ಅದು. ಈ ರೀತಿ ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಗೆ, ನಮ್ಮ ದೇಶದ ಪರಂಪರೆಗೆ ಧಕ್ಕೆ ಆಗಿದೆ, ಆ ಸಂದರ್ಭದಲ್ಲಿ ನಮ್ಮ ರಾಜರು, ನಮ್ಮ ಪ್ರಜೆಗಳು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇವತ್ತು ಪ್ರಾಂಜಲ್ ಅವರ ಮನೆಯಲ್ಲಿ ಏನು ಬಡತನ ಇಲ್ಲ, ಅವರ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಮೋಟಿವೇಟ್ ಮಾಡೋದಕ್ಕೆ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರಲ್ಲಿ ಯಾವುದೇ ಕ್ಷಮತೆ ಇಲ್ಲದೆ ಅಲ್ಲ. ಆದರೆ ಮಗನಿಗೆ ಆಸೆ ಇದೆ, ಸೇನೆಯಲ್ಲಿ ಸೇರಬೇಕು. ಆ ಕಾರಣಕ್ಕೋಸ್ಕರ ಅವರು ಕಳಿಸಿಕೊಟ್ರು. ಒಬ್ಬ ಪ್ರಜಾವಾಣಿಯಲ್ಲೊಬ್ಬ ಅಂಕಣ ಬರೆಯೋ ಒಬ್ಬ ಸಾಣೆ ಮಂಡೆಯವರೊಬ್ಬರು, ಅವರ ಹೆಸರು ದಿನೇಶ್ ಅಮೀನ್ ಮಟ್ಟು ಅಂತ ಹೇಳಿ. ದಿನೇಶ್ ಅಮೀನ್ ಮಟ್ಟು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನ ಆಪ್ತ ಸಲಹೆಗಾರರು ಕೂಡ ಆಗಿದ್ರು. ಅವ್ರು ಹೇಳ್ತಾರೆ, ದೇಶದಲ್ಲಿ ಸೇನೆಗೆ ಯುವಕರು ಸೇರೋದು ಯಾವುದೋ ದೇಶಭಕ್ತಿ ಇನ್ನಿತರ ಇದೆಲ್ಲ ಬ್ಲಾಗಳಲ್ಲ, ಅವರು ಬಡತನದಿಂದ ಸೇರ್ತಾ ಇದ್ದಾರೆ, ಅವ್ರಿಗೆ ಹೊಟ್ಟೆ ಕಷ್ಟ ಇದೆ, ಅದಕ್ಕೆ ಸೇರ್ತಾ ಇದ್ದಾರೆ ಅಂತ ಹೇಳ್ತಾನೆ ಅವನು. ಆದರೆ ಈ ದೇಶದಲ್ಲಿ ನಮ್ಮ ಯೋಚಿಸುವಂಥ ರೀತಿಗಳು ಇವತ್ತು ಬದಲಾಗಬೇಕು. ನಾವು ಯಾವುದೋ ರಾಷ್ಟ್ರೀಯತೆ ಇನ್ನೊಂದು ಮತ್ತೊಂದು ರಾಜಕೀಯ ಪರಿಪೇಕ್ಷೆಯಲ್ಲಿ ಅದನ್ನು ನೋಡೋದಲ್ಲ. ಇವತ್ತು ನಾವು ನೋಡಬೇಕಾದಂಥ ದೃಷ್ಟಿಕೋನಗಳು ಬದಲಾದರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ. ನಾವು ಕಾಂಗ್ರೆಸ್ಸೋ BJP JDS ಇನ್ನೊಂದು 1000 ಪಕ್ಷಗಳು ಹುಟ್ಟಬಹುದು, ಸಾಯ್ಬೋದು. ಆದರೆ ಈ ಸಮಾಜ ಇವತ್ತಿಗೂ ಕೂಡ ಒಂದು ಸೆಕ್ಯುಲರ್ ಸರ್ಕಾರವಾಗಿ, ಈ ಪ್ರಜಾಸತ್ತಾತ್ಮಕವಾದಂಥ ದೇಶವಾಗಿ ಉಳಿದಿದ್ರೆ ಅದಕ್ಕೆ ಹಿಂದೂ ಬಹುಸಂಖ್ಯಾತವಾಗಿರುವಂಥ ನಮ್ಮ ಸಾಂಸ್ಕೃತಿಕ ಬುನಾದಿಯೇ ಕಾರಣ. ಬೇರೆ ಯಾವ ರೀತಿಯಲ್ಲೂ ಕೂಡ ಈ ದೇಶ ಸೆಕ್ಯುಲರ್ ಆಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲೂ ಉಳಿದಂಥ ಉದಾಹರಣೆ ಇಲ್ಲ. ಹಾಗಾಗಿ ಈ ದೇಶದ ಈ ಸೆಕ್ಯುಲರ್ ವ್ಯವಸ್ಥೆ, ಈ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದೆಲ್ಲ ಈ ದೇಶದಲ್ಲಿ ಉಳಿಬೇಕು ಅಂತಾದರೆ ಹಿಂದೂ ಸಮಾಜ ಭದ್ರವಾಗಬೇಕು, ಹಿಂದೂ ಸಂಸ್ಕೃತಿ ಭದ್ರ ಆಗಬೇಕು, ಹಿಂದೂ ಸಮಾಜದ ರೀತಿ ನೀತಿಗಳನ್ನು ಮುಂದಿನ ದಿನದಲ್ಲಿ ಇನ್ನಷ್ಟು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅದಾದರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ. ಈ ಮಾತನ್ನು ಹೇಳ್ತಾ ವಿಶ್ವಸಂಸ್ಥೆಯಲ್ಲಿ ಒಂದು ಕಡೆಯಲ್ಲಿ ದಾಖಲು ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ದೇಶಗಳ ವಿಶೇಷತೆಯನ್ನು ಬರಿತಾ ಹೇಳ್ತಾರೆ ಅವರು. ಈ ದೇಶದ ವಿಶೇಷತೆ ಹೀಗೆ ಹೀಗೆ ಅಂತ ಹೇಳ್ತಾ ಭಾರತದ ವಿಶೇಷತೆಯನ್ನು ಬರೀತಾರೆ. ಇದು ಜಗತ್ತಿನ ಅತ್ಯಂತ ಪ್ರಾಚೀನವಾದಂಥ ನಾಗರಿಕತೆ, ಅತ್ಯಂತ ಹೆಚ್ಚು ಯುವಜನರಿರುವಂಥ ದೇಶ, 1000 ವರ್ಷದ ಹೋರಾಟದ ಬಳಿಕ ಕೂಡ ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದೆ ಅನ್ನುವಂಥ ಮಾತನ್ನು ವಿಶ್ವಸಂಸ್ಥೆ ಹೇಳುತ್ತೆ. ಈ ಜಗತ್ತಿನಲ್ಲಿ ಹೊನ್ನಿಗೆ ಬೇಕಾಗಿ, ಚಿನ್ನಕ್ಕೆ ಬೇಕಾಗಿ, ಸಂಪತ್ತಿಗೆ ಬೇಕಾಗಿ ಯುದ್ಧಗಳಾದದ್ದಿದೆ, ಅಧಿಕಾರಕ್ಕೆ ಬೇಕಾಗಿ ಯುದ್ಧಗಳಾದದ್ದಿದೆ, ಹೆಣ್ಣಿಗೆ ಬೇಕಾಗಿ ಯುದ್ಧಗಳಾದಂಥ ಉದಾಹರಣೆಗಳಿದೆ. ಆದರೆ ತಮ್ಮ ಸಂಸ್ಕೃತಿ, ತಮ್ಮ ಸಭ್ಯತೆಯ ಉಳಿವಿಗೆ ಬೇಕಾಗಿ 1000 ವರ್ಷಗಳ ನಿರಂತರ ಯುದ್ಧ ನಡೆದಿದ್ರೆ ಅದು ಈ ಪುಣ್ಯ ಭೂಮಿ ಭಾರತದಲ್ಲಿ ಮಾತ್ರ ಅನ್ನುವಂಥ ಮಾತನ್ನು ಹೇಳ್ತಾ, ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು, ತಮ್ಮ ನೆಲದಲೆ ಹೆಮ್ಮೆ ಛಲದೊಳೆ ಮಾತೆಗರ್ಪಿತರಾದರು, ಅತ್ತ ಹೆಣ್ಣಿನ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ನೆತ್ತರ ಸೇಡಿ ಗುತ್ತರ ನೀಡಿರೆನ್ನುತ್ತ ನರಳಿದೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕಾಗಿ 3 ದಿಕ್ಕಿನ ಕಡಲ ತಡಿಯಿಂದ ಓಡಿ ಬನ್ನಿರಿ, ಮಲಗಿ ದುಕ್ಕಿನ ದುಃಖ ಒರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ, ಯಾವ ಮಣ್ಣಿನ ಯಾವ ಮಾತೆಯ ಮಕ್ಕಳೆನ್ನುದ ತೋರಿರಿ, ಬಲಿಗೆ ಹಸಿದಿ ಅಶಸ್ತ್ರ ಹಿರಿಯುತ್ತ ಶತ್ರು ಸೇನೆಯ ನಿರಿಯಿರಿ ಅಂತ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಆ ರಣೋತ್ಸಾಹದಿಂದ ನಮ್ಮ ಸಮಾಜ ಮುನ್ನುಗ್ಗಬೇಕು. ಈ ಭಾರತವನ್ನು ಮತ್ತೊಮ್ಮೆ ವಿಶ್ವಗುರುವಾಗಿ ನಾವು ಅಲಂಕರಿಸುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಇನ್ನೊಬ್ಬರನ್ನು ಡಾಮಿನೇಟ್ ಮಾಡೋದಕ್ಕೆ ಭಾರತ ವಿಶ್ವಗುರು ಆಗೋದಲ್ಲ, ಇಡೀ ಜಗತ್ತನ್ನು ಮೋಟಿವೇಟ್ ಮಾಡೋದಕ್ಕೆ ಭಾರತ ವಿಶ್ವಗುರು ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, बोलो वंदे वंदे वंदे. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿ ದೇಶಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳುವುದು. ಇದೀಗ ದೇಶಭಕ್ತಿ ಗೀತೆ ನಮ್ಮ ವಿದ್ಯಾರ್ಥಿನಿಯರಿಂದ.
सबका लहरा लो तिरंगा प्यारा, पर मत भूलो सीमा पर हीरों ने प्राण गवाए, कुछ याद उन्हें भी कर लो, कुछ याद उन्हें भी कर लो, जो लौट के घर ना आए, जो लौट के घर ना आए। ए मेरे वतन के लोगों, जरा आँख में भर लो पानी, जो शहीद हुए हैं उनकी जरा याद करो कुर्बानी। ए मेरे वतन के लोगों, जरा आँख में भर लो पानी, जो शहीद हुए हैं उनकी जरा याद करो कुर्बानी। तुम भूल न जाओ उनको, इसलिए सुनो ये कहानी, जो शहीद हुए हैं उनकी जरा याद करो कुर्बानी। जब घायल हुआ हिमालय, कतरे में पड़ी आजादी, जब तक थी सांस लड़े वो, जब तक थी सांस लड़े वो, फिर अपनी लाश बिछा दी, संगीन पे धर कर माथा, सो गए अमर बलिदानी, जो शहीद हुए हैं उनकी जरा याद करो कुर्बानी। जब देश में थी दिवाली, वो खेल रहे थे होली, जब हम बैठे थे घरों में, जब हम बैठे थे घरों में, वो झेल रहे थे गोली। थे धन्य जवान वो अपने, थी धन्य उनकी जवानी, जो शहीद हुए हैं उनकी जरा याद करो कुर्बानी। कोई सिख कोई जाट मराठा, कोई सिख कोई जाट मराठा, कोई गुरका कोई मदरासी, कोई गुरका कोई मदरासी, सरहद पर मरने वाला, सरहद पर मरने वाला, हर वीर भारतवासी, जो खून गिरा पर्वत पर, वो खून था हिंदुस्तानी, जो शहीद हुए हैं उनकी जरा याद करो कुर्बानी। थी खून से लथपथ काया, फिर भी बंदूक उठा के 10-10 को एक ने मारा, फिर गिर गए होश गवा के। जब अंत समय आया तो, जब अंत समय आया तो, कह गए कि अब मरते हैं, खुश रहना देश के प्यारों, खुश रहना देश के प्यारों, अब हम तो सफर करते हैं, अब
शहीद हुए हैं उनकी जरा याद करो कुर्बानी, तुम भूल न जाओ उनको इसलिए कही ये कहानी, जो शहीद हुए हैं उनकी जरा याद करो कुर्बानी। जय हिंद जय हिंद जय हिंद की सेना, जय हिंद जय हिंद जय हिंद की सेना, जय हिंद जय हिंद जय हिंद जय हिंद जय हिंद जय हिंद। ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ. ವಿದ್ಯಾರ್ಥಿಗಳೆಲ್ಲ ತಮ್ಮ ತಮ್ಮ ತರಗತಿಗಳಿಗೆ ತೆರಳಬಹುದು.